ಗಣನಾಥಯೇ ನಮಃ ಗಜಮುಖದವಗೆ ಗಣಪಗೆ ಚೌವತ್ರಿ ಜಗವಂದಿತ ನಿಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋಳಿಗೆ ಕಬ್ಬು ಮೆಲುಬಗೆ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಆರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕಪ್ಪವ ಕುಂಭಗೆ ದವಾಗ್ನಿಯಾದಿ ಮೆರೆಯುವಗೆ ಅವವ ಮನದೊಳ್ಳು ನೆನೆಸಿದಿಷ್ಟಾರ್ಥವ ಗಣೇಶಾಗಾರತಿ ಎತ್ತೀರಿ ಆರತಿ ಎತ್ತೀರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಾಧಾರಿಗೆ ಹರುಷದಿ ಭಟರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಭಕ್ತಿಯೊಳಂಬಿಕಾ ಸುತ
ಸಿಂಹರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಣಿಯರ ಪಾದಾಂಬುಜಕ್ಕೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಸತಿಯೊಡನೆ ದಿನದ ಬಾವದಲಿಗೆ ಸತಿಯೊಡನೆ ದಿನದ ಬಾವದಲಿಗೆ ವಿಹರಿಸುತ್ತ जानकी देवी गंधग विहरिसुत जानकी देवी गंधग बदुकते स्तुति क्षेत्र जानकी जानकी यस्तु विचित्र ಒದಗಿದ ಕೋಟಲೆಗೆ ಎನಿತೋ ಒದಗಿದವು ಕೋಟಲೆಗಳೆನಿತೋ ಹುಡುಗಿಸೋತ ಜಗಕ್ಷೇಮ ಬೀಜವ ಹುಡುಗಿಸೋತ ಜಗಕ್ಷೇಮ ಬೀಜವ ಉದರದಲ್ಲಿ ಬದುಕದೆಷ್ಟೋ ವಿಚಿತ್ರ ಜಾನಕಿ ಪ್ರಾಣಕಾಂತ ಅಯೋಧ್ಯೆಯ ರತ್ನಸಿಂಹಾಸನವನ್ನಡರಿ ಪ್ರಜಾವರ್ಗಕ್ಕೆ ತಂದೆ ತಾಯಿಗಳಾಗಿ ಪ್ರಜಾರಂಜಕನಾಗಿ ಬಾಳಿ ಬದುಕಿನಲ್ಲಿ ಎಲ್ಲೆನಿತೂ ದೋಷವನ್ನೇ ಕಾಣದ ರೀತಿಯಲ್ಲಿ ಬಾಳಿ ಬದುಕಬೇಕು, ಮತ್ತೊಬ್ಬರಿಗೆ ಆದರ್ಶಪ್ರಾಯವಾಗಿ ಬದುಕಬೇಕು ಎನ್ನುವಂಥ ಇರಾದೆಯನ್ನು ಹೊಂದಿದವನು ನಾನು. ರೂಢಿಯಲ್ಲಿ
ನಾವು ಏನನ್ನು ಆಚರಿಸುತ್ತೇವೋ ಅದನ್ನು ಬದುಕಿನಲ್ಲಿ ಆಚರಿಸಿ ಮತ್ತೊಬ್ಬರಿಗೆ ಮಾರ್ಗದರ್ಶಕರಾದುದರಿಂದಲೇ ಸೂರ್ಯವಂಶದ ರಾಜರುಗಳನ್ನೆಲ್ಲರನ್ನು ರೂಢಿಪಾಲಕರು ಅಂತಲೇ ಕರೆದಂಥ ಇತಿಹಾಸ ಹೌದು. ಈ ಮಹತ್ತರವಾದಂಥ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಗೆ 4 ಮಂದಿ ಮಕ್ಕಳಾಗಿ ನಾವು ಹುಟ್ಟಿದವರು. ಅಯೋಧ್ಯೆಯ ಸಿಂಹಾಸನ ನನಗೆ ಒದಗಿ ಬರುತ್ತದೆ ಎನ್ನುವಂಥ ಸಂದರ್ಭದಲ್ಲಿ ನಮ್ಮ ಅಮ್ಮನಾದಂಥ ಕೈಕೇಯಿ ಹೇಳಿದಂಥ ಒಂದು ಮಾತು, ಆ ಮಾತಿಗೋಸ್ಕರವಾಗಿ ಸುದೀರ್ಘವಾದಂಥ 14 ವರ್ಷಗಳ ವನವಾಸವನ್ನು ಕೈಗೊಂಡವನು ನಾನು. ಆ ವನವಾಸದ ದೀಕ್ಷೆಯಲ್ಲಿರುವಂತಹ ಹೊತ್ತಿಗೆ ದುರುಣನಾದಂತಹ ರಾವಣನಿಂದ ಅಪಹರಿಸಲ್ಪಟ್ಟವಳು ನೀನು. ರಾವಣನನ್ನು ಕೊಂದು ಪುನರಪಿ ನಾವು ಅಯೋಧ್ಯೆಯಲ್ಲಿ ಈ ರತ್ನಸಿಂಹಾಸನದಲ್ಲಿ ವಿರಾಜಮಾನರಾದವರು. ಒಂದು ಅರ್ಥದಿಂದ ಹೇಳಬೇಕು ಅಂತಾದ್ರೆ ಬದುಕು ಅದೆಷ್ಟು ವಿಚಿತ್ರ, ಯಾಕೆ ಬಲ್ಲೆಯ? ಒಬ್ಬ ರಾಮ ತಂದೆಗೆ ಮಗನಾಗಿ, ತಾಯಿಗೆ ಮಗನಾಗಿ ಅವರ ತೋಳ ತೆಕ್ಕೆಯಲ್ಲಿ ಬೆಳೆದು ಪ್ರಪಂಚದ ಬೆಳಕನ್ನು ಕಾಣಬೇಕು ಎನ್ನುವಂತಹ ಸಂದರ್ಭದಲ್ಲಿ, ಅಯೋಧ್ಯೆಯಲ್ಲಿ ನರನಳಿಸಬೇಕು, ಅಯೋಧ್ಯೆಯಲ್ಲಿ ದಿನವನ್ನು ಕಳೆಯಬೇಕು ಎನ್ನುವಂತಹ ಸಂದರ್ಭದಲ್ಲಿ ಎಲ್ಲೋ ಕಾಡಾಡಿಗಳಾಗಿ ಜೀವನವನ್ನು ಸಾಗಿಸುವಂತಹ ಒಂದು ಸಂದರ್ಭ. ಆ ಒಂದು ರಾಮನ ದೃಷ್ಟಿಯನ್ನು ನೋಡು. ಬದುಕಿನಲ್ಲಿ ಕಷ್ಟ ಪರಂಪರೆಯನ್ನು ಅನುಭವಿಸುತ್ತಾ ಸಾಮಾನ್ಯವಾದಂತಹ ರೀತಿಯಲ್ಲಿ ನಾನು ಅತ್ತದ್ದುಂಟು, ಕಣ್ಣೀರಿಳಿಸುದ್ದು ಉಂಟು ಹೆಂಡತಿಗೆ ಬೇಕಾಗಿ. ಪಂಪಾ ಸರೋವರದಲ್ಲಿ ಅರಳಿದಂತಹ ಕಮಲದ ದಳಗಳನ್ನು ಕಂಡು ಕಣ್ಣಿಗೆ ಅರಸಿನದ ಪುಡಿ ಎರಚಿದಂತಾಯಿತು ತಮ್ಮ ಎನ್ನುವ ಹಾಗೆ ನಾನು ಅಂಬಳಿಸಿದ್ದುಂಟು ನಿನ್ನನ್ನು ಕಂಡಾವಾಗ. ಜಟಾಯುವಿಗೆ ಮೋಕ್ಷವನ್ನಿತ್ತದ್ದು, ಸುಗ್ರೀವನಂತವನ ಸಖ್ಯವನ್ನು ಮಾಡಿದ್ದು, ವಾಲಿಯ ನಿಗ್ರಹವನ್ನು ಮಾಡಿದ್ದು ಹೆಚ್ಚೇಕೆ ಮನಸ್ಸಿನ ಹುಚ್ಚು 10 ಮುಖಗಳು ರಾವಣನಂತವನಿಗೆ. 10 ತಲೆಗಳಿಂದ 20 ತೋಳುಗಳಿಂದ 2 ಪಾದಗಳಲ್ಲಿ ನಿಂತು ಪ್ರಪಂಚವನ್ನೇ ತನ್ನದಾಗಿಸಿಕೊಳ್ಳಬೇಕು ಎನ್ನುವಂತಹ ಹಂಬಲದಿಂದ ಹೊರಟವನು ರಾವಣ. ಅಂತ ರಾವಣನಿಗೆ ಅಂತಕನಾಗಿ ದೇವೇಂದ್ರಾದಿ ದಿಕ್ಪಾಲಕರಿಗೆ ಒದಗಿದಂತ ಯಾವ ಸಂಕಷ್ಟ ಏನುಂಟು ಅದನ್ನು ದೂರ ಮಾಡಿ, ಲೋಕಕ್ಕೊದಗಿದಂತಹ ಕಂಟಕವನ್ನು ದೂರ ಮಾಡಿ ರಾವಣಾಂತಕನೆನ್ನುವಂತಹ ಒಂದು ನೆಗಲ್ತೆಯನ್ನು ಹೊಂದಿದವನು. ಉತ್ತಮವಾದಂತಹ ಬೆಳೆಯನ್ನು ಕಾಣಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತೇವೆ. ಆ ಬೀಜ, ನಾವು ಬಿತ್ತಿದಂತಹ ಬೀಜ ಕೆಲವು ಸಂದರ್ಭಗಳಲ್ಲಿ ಅದು ಮೊಳಕೆಯನ್ನು ಒಡೆಯುತ್ತದೆ. ಹಾಗಂತ ಪೂರ್ತಿಯಾಗಿ ನಾವು ಒಳ್ಳೆಯದನ್ನೇ ಅದರಿಂದ ಕಾಣುತ್ತೇವೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಅದರಲ್ಲಿ ಕೆಟ್ಟ ಬೀಜವು ಮೊಳಕೆ ಒಡೆಯುತ್ತದೆ. ದುಷ್ಟರ ರೀತಿಯೇ ಹಾಗೆ. ನಾವು ಎಷ್ಟೇ ಜಗತ್ತಿನಲ್ಲಿ ದುಷ್ಟರ ಮರ್ದನವನ್ನು ಮಾಡುವುದಕ್ಕೆ ಹೊರಟರೂ ಕೂಡ ಆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಒಡೆಯುತ್ತದೆ ಎನ್ನುವ ಹಾಗೆ ಅನೇಕ ಮಂದಿ ರಾವಣನ ಬಳಿಕ ಹುಟ್ಟಿಕೊಂಡವರಿದ್ದಾರೆ. ಒಬ್ಬ ಶಂಭೂಕನ ಕಥೆಯನ್ನು ತೆಗೆದುಕೊಂಡ್ರೆ ಗೊತ್ತಾಗುತ್ತದೆ. ತಾನು ಶೂದ್ರನಾಗಿದ್ದುಕೊಂಡು ಮೇಲ್ಮುಖವಾಗಿ ತಪಸ್ಸನ್ನಾಚರಿಸಬೇಕು ಎನ್ನುವ ಹಾಗೆ ಹೊರಟವ, ಅಂತವನ ವಧೆಯನ್ನು ಮಾಡುವುದಕ್ಕೆ ಬೇಕಾಗಿ ಹೊರಟವನಿಲ್ವೇ ನಾನು? ಹಾಗಾದ್ರೆ ಯಾವುದೋ ಒಂದು ಉದಾತ್ತವಾದಂತಹ ಗುಣವನ್ನು ಇರಿಸಿಕೊಂಡು ಕೆಲವು ಸಂದರ್ಭದಲ್ಲಿ ಕೆಲವರೆಲ್ಲ ಹೊರಟವರು. ಆದುದರಿಂದಲೇ ಸೀತಾ, ನಾವು ಜಗತ್ತಿನ ಕ್ಷೇಮವನ್ನು ಬಯಸುವುದಕ್ಕೆ ಹೊರಟವರು. ಆದರ್ಶವನ್ನೇ ಮೈಯೆಲ್ಲ ಅಂತುಕೊಂಡು ಪುರುಷೋತ್ತಮ ತತ್ವವನ್ನು ಜಗತ್ತಿನಲ್ಲಿ ನನ್ನಲ್ಲಿ ಮೈಗೂಡಿಸಿಕೊಂಡು ಅದನ್ನು ಜಗತ್ತಿಗೆ ತೋರಿಸುವುದಕ್ಕೆ ಬೇಕಾಗಿ ಹೊರಟವರು ನಾನು. ನಾನು ನಿನ್ನನ್ನು ಮದುವೆಯಾದ ಬಳಿಕ ಒಂದು ಅರ್ಥದಿಂದ ಹೇಳಬೇಕಾದ್ರೆ ನನ್ನಿಂದಲೇ ನೀನು ಹೆಚ್ಚಾಗಿ ಕಷ್ಟವನ್ನು ಅನುಭವಿಸಿದವಳು. ಆ ರಾವಣನ ಅಶೋಕವನದಲ್ಲಿ ಇರಿಸಿಕೊಂಡು ಅವನಿಂದ ಪಡಬಾರದ ಇದ್ದಂತಹ ಯಾತನೆಯನ್ನೆಲ್ಲವನ್ನೂ ನೀನು ಅನುಭವಿಸಿದವಳು. ಅಂತೂ ಬದುಕಿನಲ್ಲಿ ಕ್ಷೇಮವನ್ನು ನಾವು ಈಗ ಅನುಭವಿಸುತ್ತಾ ಇದ್ದವರು. ನೀನು ನೋಡುತ್ತಾ ಇದ್ದ ಹಾಗೆ ಅದೆಷ್ಟೋ ಸಮಯವಾಯಿತು ನಾವು ಇಲ್ಲಿಗೆ ಬಂದು ಪುನರಪಿ ಪಟ್ಟಾಭಿಷೇಕವನ್ನ ಅಂತು. ಈಗ ನಿನ್ನಲ್ಲಿ ನಮ್ಮ ವಂಶದ ಧವಳ ಕೀರ್ತಿಯನ್ನು ದಿಗಂತದ ಎತ್ತರಕ್ಕೆ ಆರಿಸಿ ಬೆಳೆಸಬಲ್ಲಂತ
ಪಿಂಡ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಾ ಉಂಟು. ಅಯೋಧ್ಯೆಯೇ ಸಂತಸದಿಂದ ನಳನಳಿಸುತ್ತಾ ಉಂಟು. ಈ ಸಂದರ್ಭದಲ್ಲಿ ಹೆಣ್ಣಾದವಳಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವಳ ದೇಹ ಪರಿವರ್ತನೆಯಾಗುತ್ತದೆ. ದೇಹದಲ್ಲಿಯೂ ಪರಿವರ್ತನೆಯಾಗುತ್ತದೆ, ಮಾನಸಿಕವಾಗಿಯೂ ಅವಳು ಪರಿವರ್ತನೆಯನ್ನು ಹೊಂದುತ್ತಾಳೆ. ದೇಹ ಧರ್ಮಾನುಸಾರವಾಗಿ ಬಯಕೆಗಳು ಆಕೆಯಲ್ಲಿ ಮೊಳಕೆ ಇಡುತ್ತದೆ. ಆಶೆ ಬೇರೆ, ಬಯಕೆ ಬೇರೆ. ಹೌದು. ಆಶೆ ಅದು ಜೀವಮಾನದುದ್ದಕ್ಕೂ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಮೊಳಕೆ ಇಡುತ್ತಲೇ ಇರುತ್ತದೆ. ಆ ಆಶೆಯನ್ನು ಯಾವಾಗ ಬೇಕಾದರೂ ಆತ ಪರಿಹರಿಸಿಕೊಳ್ಳಬಹುದು, ಯಾವಾಗ ಬೇಕಾದರೂ ಪೂರೈಸಿಕೊಳ್ಳಬಹುದು. ಆದರೆ ಬಯಕೆ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಯಾವಾಗಲೂ ಪೂರೈಸುವುದಕ್ಕಾಗುವುದಿಲ್ಲ. ಹೆಣ್ಣಾದವಳಿಗೆ ಅದುದರಿಂದಲೇ ಬಯಕೆ ಎನ್ನುವಂಥದ್ದನ್ನು ಮಾಡುವುದು. ಯಾಕೆಂದ್ರೆ ಅದು ಅತಿ ಶೀಘ್ರದಲ್ಲೇ ಪೂರೈಸಿಕೊಳ್ಳಬೇಕಾದಂಥದ್ದು. ಒಂದು ಸಂದರ್ಭದಲ್ಲಿ ಬಯಕೆ ಎನ್ನುವಂಥದ್ದು ಆಕೆ ಮನಸ್ಸಿನಲ್ಲಿ ಮೂಡಿತು ಅಂತ ಆದ್ರೆ, ಈಗ ಹೆಣ್ಣಾದವಳು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಬಯಕೆ ಎನ್ನುವಂಥದ್ದು ಅವಳಿಗೆ ಮೂಡಿತು ಅಂತ ಆದ್ರೆ ಹೆಚ್ಚು ದೀರ್ಘವಾದಂತಹ ಸಮಯದಲ್ಲಿ ಅದನ್ನು ನಡೆಸುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಅವಳು ಹೆರುವುದಕ್ಕಿಂತ ಪೂರ್ವದಲ್ಲೇ ಅದಾಗಬೇಕು. ಆದುದರಿಂದಲೇ ನಿನ್ನ ಮನಸ್ಸಿನಲ್ಲಿ ಅಂಥದ್ದೇನಾದ್ರು, ಯಾಕೆಂದ್ರೆ ನಾವು ಚಂದ್ರಿಕಾ ವಿಹಾರಕ್ಕೆ ಬೇಕಾಗಿ ಹೊರಟವರು. ಬೆಳದಿಂಗಲು ನೋಡು, ಈ ಬೆಳದಿಂಗಳಿಗೆ ನಾವು ಮೈಯನ್ನೊಡ್ಡಿ ವಿಹರಿಸುತ್ತಾ ಬಂದವರು, ಈ ಲತಾ ಮಂಟಪವನ್ನು ಬಂದು ಸೇರಿದವರು. ಏನನ್ನೋ ಮಾತಾಡಬೇಕು, ಏನನ್ನೋ ಹೇಳಬೇಕು ಎನ್ನುವಂತ ತವಕ ನಿನ್ನ ಮನಸ್ಸಿನಾಳದಲ್ಲಿ ಉಂಟು ಅಂತ ನಾನು ತರ್ಕಿಸುತ್ತೇನೆ. ನಿನ್ನಲ್ಲಿ ಏನಾದರೂ ದೇಹಕ್ಕೆ ಉಂಟಾದಂತಹ ಪರಿವರ್ತನೆಯ ಅನುಗುಣವಾಗಿ ನಿನ್ನಲ್ಲಿ ಅಂಥದ್ದೇನಾದರೂ ಬಯಕೆ ಏನಾದರೂ ಉಂಟು ಅಂತ ಆದ್ರೆ ನನ್ನಲ್ಲಿ ಹೇಳಬಹುದು. ಅದನ್ನು ಸಲ್ಲಿಸುವುದಕ್ಕಾಗುತ್ತದೋ ಅಂತ ನಾನು ನೋಡಬಹುದು. ಏನಾದರೂ ಉಂಟೆ ನಿನಗೆ ಪತಿದೇವ? ಬಯಕೆಯೊಂದಿದೆ ಸಲ್ಲಿಸುವೆಯನಲ್ಲ, ಬಯಕೆಯೊಂದಿದೆ ಸಲ್ಲಿಸುವೆಯನಲ್ಲ, ಕೆಲ ಸಮಯವಾಯಿತು ಪಯನವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಕೆಲ ಸಮಯವಾಯಿತು ಪಯನವಿಲ್ಲದೆ ಮನಕ್ಕೆ ಜಯವಿಲ್ಲ. ನಯನ ಪುಣ್ಯ ಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದ ಜಯನ. ನಯನ ಪುಣ್ಯ ಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದ ಜಯನ. ನಾಸಿಕ ಹವಿಯ ಕಂಬನು ಬಯಸುತ್ತಿವೆಯನ್ನಿಂದ್ರಿಯಂಗಳು, ಬಯಸಿ ಕಿವಿಗಳು ವೇದ ವೇದ ಜಯನ. ನಾಸಿಕ ಕವಿಯ ಕಂಬನು ಬಯಸುತ್ತಿದೆಯನ್ನಿಂದ್ರಿಯಂಗಳು. ಬಯಕೆ ಒಂದಿಗೆ ಸಲ್ಲಿಸುವೆಯ ನಲ್ಲ, ಕೆಲ ಸಮಯವಾಯಿತು ಪಯನವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಮಡದಿಯಾದವಳಿಗೆ ಪತಿಯೇ ಪರಮದೈವವಂತೆ, ಹಾಗಾಗಿಯೇ ಪತಿಯೇ ಪರದೈವ ಅಂತ ಕರೆಯುತ್ತಾರೆ. ಹಾಗೆ ದೇವರೇ ಎಲ್ಲರಿಗೂ ಅದೆಷ್ಟು ಜನರಿಗೆ ಪತಿಯಾಗಿ ದೊರಕಿದ್ದಾರೋ ಅರಿವಿಲ್ಲ. ಅಂತೂ ನನಗೆ ದೊರಕಿದಂತಹ ನೀನು ದೇವರೇ ಎನ್ನುವ ಹಾಗೆ ನಾನು ಪೂಜಿಸುವುದು. ಎಲ್ಲರೂ ಹಾಗೆ ಪೂಜಿಸ್ತಾರೆ. ನಾನು ಅದರಲ್ಲಿಯೂ ಅದನ್ನು ಅನುಭವಿಸಿದ ನಂತರ
ದೇವರೇ ನನಗೆ ಪತಿಯಾಗಿ ದೊರಕಿದನೋ ಎನ್ನುವ ಹಾಗೆ ನನ್ನ ಜೀವನ. ಹೌದು, ಹೆಣ್ಣಾದವಳಿಗೆ ತನ್ನ ಹೊಟ್ಟೆಯಲ್ಲಿ ಮಗುವೊಂದನ್ನು ಬೆಳೆಯುತ್ತಿದೆ ಎನ್ನುವಾಗ ಬಯಕೆಗಳಿರುವುದು ಸಹಜವಂತೆ. ಕೆಲವರೆಲ್ಲ ನಾನಾ ರೀತಿಯಲ್ಲಿ ತನ್ನ ಬಯಕೆಗಳನ್ನು ತೀರಿಸುತ್ತಾರಂತೆ. ಕೆಲವರೊಂದು ಅತಿರೇಕಕ್ಕೆ ಹೋಗಿ ಮಣ್ಣನ್ನೂ ತಿನ್ನುವವರಿದ್ದಾರೆ. ಸಾಮಾನ್ಯವಾದಂತಹ ಹೆಣ್ಣು ಮಕ್ಕಳಿಗೆಲ್ಲ ಮಣ್ಣು ತಿನ್ನುವುದು, ಹಣ್ಣು ತಿನ್ನುವುದು, ಹುಳಿಯಾದ ಹಣ್ಣು ತಿನ್ನಬೇಕು, ಏನೆಲ್ಲ ಬಯಕೆಗಳುಂಟಾಗುತ್ತೆ. ಹೌದು. ಮತ್ತೆ ಸಾಕಾಗೋದಿಲ್ಲ ಅಂತ ಹೇಳಿ ನೋಡಿದವರೆಲ್ಲ ಒಂದಷ್ಟು ಇದ್ದದನ್ನೆಲ್ಲ ರಾಶಿ ಹಾಕಿ ಎದುರಲ್ಲಿ ಕೂರಿಸಿ ಬಡಿಸಿ ಒಮ್ಮೆಗೆ ತನಿಸುವುದೋ ಏನೋ ಅದನ್ನು ನೋಡಿದಾಗ ಅದಕ್ಕೆ ಬಯಕೆ ತೀರಿಸುವುದು. ಹೌದು. ಯಾಕೆಂದ್ರೆ ಹುಟ್ಟಿದಂತಹ ಸಂದರ್ಭದಲ್ಲಿ ಒಬ್ಬಳು ಹೆಣ್ಣು ಗರ್ಭದಲ್ಲಿ ಹೊತ್ತಂತಹ ಮಗುವನ್ನು ಹೆರುವಂತಹ ಹೊತ್ತಿಗೆ ಮಗು ಉಳಿಯುತ್ತದೋ ತಾಯಿ ಉಳಿಯುತ್ತದೋ ಎನ್ನುವ ಹಾಗೆ ಹೇಳುವುದಕ್ಕೆ ಬರುವುದಿಲ್ಲ. ಒಂದು ಅರ್ಥದಿಂದ ಹೆಣ್ಣಿಗೆ ಮತ್ತೊಂದು ಜನ್ಮ ಅದು. ಒಂದು ತಾಯಿಯ ಮಗು ಆಗುತ್ತಾಳೆ, ಮಗುವಿಗೆ ತಾಯಿ ಆಗುತ್ತಾಳೆ ಅಂತಾದ್ರೆ. ಹಾಗಾಗಿ ಹೆಣ್ಣಾದವಳಿಗೆ ಬಯಕೆಗಳು ಸಾಮಾನ್ಯ. ಅದು ಆ ಬಯಕೆಗಳನ್ನು ತೀರಿಸುವುದಕ್ಕೋ ಏನೋ ಒಂದಷ್ಟು ಬಡಿಸಿ ಎದುರಲ್ಲಿ ಕೂರಿಸು. ಅದು ಹೊಟ್ಟೆಯೊಳಗಿರುವ ಮಗುವಿಗೆ ಕಾಣ್ತದೋ ಇಲ್ಲೋ ಗೊತ್ತಿಲ್ಲ, ಅಂತೂ ಹೊರಗೊಂದು ಮಗುವನ್ನು ಕಂಡರೆ ಆ ಮಗು ಹೇಳಿತು, ಒಬ್ಬ ಎಷ್ಟನ್ನು ತಿಂದಾಳು ಈಕೆ ಅಂತ. ತಿನ್ನಲ ಭಾಷೆ ತಿನ್ನುವುದಕ್ಕೆ ಅಂತಲ್ಲ ಅದು. ಹೌದು, ಅವಳ ಮಗುವಿಗೆ ಗೊತ್ತಿಲ್ಲ ಅದು ಯಾವುದು ಬದುಕಿನಲ್ಲಿ ಉಳಿಯಬಾರದು, ಮಗುವಿಗೆ ಗೊತ್ತಿಲ್ಲ ಅಂತ. ಅಂತೂ ಆಸೆ ಒಂದರ್ಥದಲ್ಲೇ ನೆರವೇರಿದ ಹಾಗೆ. ನನಗೂ ಆಸೆ ಏನು ಅಂತ ಕೇಳಿದರೆ, ನೀವಿರುವಾಗ ಪಕ್ಕದಲ್ಲಿ ನೀವೇನು ನನ್ನೊಂದಿಗೆ ಇರುವಾಗ ಯಾವ ಆಸೆಗಳೆಲ್ಲ ಯಾಕೆ? ಏನೂ ಇಲ್ಲ, ಮತ್ತೆ ಏನು ಇಲ್ಲಿ ಕೇಳುವುದಕ್ಕೋ ಜನರಿದ್ದಾರೆ, ಕೇಳಿದ್ದನ್ನೆಲ್ಲ ತಂದು ಕೊಡುವವರಿದ್ದಾರೆ ಈ ಅಯೋಧ್ಯೆಯಲ್ಲಿ. ಏನೂ ಇಲ್ಲ ಅಂತಲ್ಲ, ಆದರೂ ಬಹಳ ಸಮಯವಾದುದರಿಂದ ಮನಸ್ಸಿನಲ್ಲೊಂದು ಆಸೆ ಉಂಟು ಪತಿದೇವ. ಏನದು? ಇಲ್ಲೇ ಕುಳಿತೋ ಏನೋ, ಪಯಣವನ್ನು ಬೆಳೆಸದೆಯೋ ಏನು, ಪಯಣವನ್ನು ಬೆಳೆಸಬೇಕು ಎನ್ನುವಂತಹ ಆಶಯ ಬಂದ ಹಾಗೆ ಯೋಚಿಸುತ್ತಾ ಇದ್ದ ಹಾಗೆ ನನಗೆ ನೆನಪಿಗೆ ಬರೋದು ಅಂದು ನಾವಿದ್ದಂತಹ ಕಾನನವಾಸ, ಋಷಿಮುನಿಗಳ ಒಡನಾಟ, ಅವರಲ್ಲಿ ನಡೆಯುತ್ತಿರುವಂತಹ ಅದೆಲ್ಲವೂ ನನಗೆ ನೆನಪಿಗೆ ಬರುತ್ತಾ ಇದೆ ಈ ಹೊತ್ತಿಗೆ. ಅವರು ಪೂಜಿಸುವಂತಹ ರೀತಿ, ಹವಿಸ್ಸುಗಳು, ಅವರು ಮಾಡುವಂತಹ ಧ್ಯಾನಗಳು. ಹಾಗಾಗಿ ಪತಿದೇವ, ನನಗೆ ಆ ಋಷಿಮುನಿಗಳ ಸಾನ್ನಿಧ್ಯದಲ್ಲಿ ಸ್ವಲ್ಪ ಸಮಯ ಇದ್ದು ಬರಬೇಕು ಅಂತ ಆಸೆ ಉಂಟು. ಅವರು ನಡೆಸುವಂತಹ ಆ ಹವಿಸ್ಸನ್ನು ಆಘ್ರಾಣಿಸಬೇಕು, ಅವರು ಪಠಿಸುವಂತಹ ಪಠನ ವೇದಗಳನ್ನೆಲ್ಲ ಕಿವಿಯಲ್ಲಿ ಕೇಳಬೇಕು ಅಂತ ಆಸೆ ಆಗ್ತಾ ಉಂಟು. ಆ ಋಷಿಮುನಿಗಳ ಅವರ ಸರಳ ಸಜ್ಜನಿಕೆ, ತನ್ನನ್ನೇ ತಾನು ಲೋಕಕ್ಕಾಗಿ ತ್ಯಜಿಸಿಕೊಂಡು ತಪಸ್ಸನ್ನಾಚರಿಸುತ್ತಾ ಯಾಗಾದಿಗಳನ್ನು ಮಾಡುತ್ತಾ ಜೀವಿಸುವ ಅವರೊಂದಿಗೆ ಒಂದಷ್ಟು ದಿನ ಬೆರೆತು ಬರಬೇಕು ಅಂತ ಆಸೆ ಉಂಟು. ನೆರವೇರಿಸುವ ಪತಿದೇವ. ಇದು ಸತಿಯ ಬಯಕೆ. ಹೌದು, ಸತಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು. ಸತಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು. ಪತಿಗೆನುತ ಸಮ್ಮತಿಯನಿತನು ರಘುಕುಲೋತ್ತಮ ಸುನಗುತ ಮುದದಿಗೆ. ಸಮ್ಮತಿಯನಿತನು ರಘುಕುಲೋತ್ತಮ ಸುನಗುತ ಮುದದಿಗೆ. ಸತಿಯ ಬಯಕೆಯ ನಡೆಸುವುದು ಸೀತಾ. ಪತಿದೇವ, ಪತ್ನಿ ಎನ್ನುವಂತಹ ಶಬ್ದಕ್ಕೆ ಜೀವನ ಯಜ್ಞದ ಪಾಲುಗಾರ್ತಿ ಎನ್ನುವಂತ ಅರ್ಥ ಬಂತೆ. ನನ್ನ ಸತಿ ನೀನು, ನನ್ನ ಜೀವನ ಯಜ್ಞದ ಪಾಲುಗಾರ್ತಿ ನೀನು. ಸತಿಯ ಬಯಕೆಯನ್ನು ನಡೆಸುವುದು ಬಲು ಹಿತದ ಕಜ್ಜ. ಹೆಂಡತಿಯ ಆಶಯ ಆಕಾಂಕ್ಷೆಗಳು ಏನುಂಟು ಅದನ್ನು ಗಂಡನಾದವನು ಪೂರೈಸಬೇಕು. ಅದಲ್ಲ ಅಂತ ಆದ್ರೆ ಮತ್ತೊಬ್ಬರಿಂದ ಅದನ್ನು ಪೂರೈಸುವುದಕ್ಕೆ ಸಾಧ್ಯವೇ ಇಲ್ಲ. ಹೆಂಡತಿಯಾದವಳು ತನ್ನ ಆಶಯ ಆಕಾಂಕ್ಷೆಗಳೇನುಂಟು, ತನ್ನ ಬಯಕೆಗಳೇನುಂಟು ಅದನ್ನು ಗಂಡನಲ್ಲೇ ಹೇಳುವುದು. ಸತಿಯ ಬಯಕೆಯನ್ನು ಪೂರೈಸುವುದು ಬಲು ಹಿತದ ಕಜ್ಜ. ನೀನು ಬೇರೇನನ್ನು
ಕೇಳಿದ್ದಿಲ್ಲ. ನನಗೆ ಒಂದಷ್ಟು ಆಭರಣ ಬೇಕು ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ, ಅಥವಾ ಒಂದಷ್ಟು ವಸ್ತ್ರಗಳು ಬೇಕು ತೊಟ್ಟುಕೊಳ್ಳುವುದಕ್ಕೆ, ಇತ್ಯಾದಿ ಇತ್ಯಾದಿ ಯಾವುದನ್ನೂ ಕೇಳಿದ್ದಿಲ್ಲ. ಅಂದು ವನವಾಸಕ್ಕೆ ನಾವು ಹೊರಟಂತಹ ಸಂದರ್ಭ, ವನವಾಸದ ದೀಕ್ಷೆ ಎನ್ನುವಂತಹದ್ದು ನನಗೆ ಉಂಟಾದಂಥದ್ದು. ಎಲ್ಲಿ ಗಂಡ ನೀರಿರ್ತಾನೋ ಅಲ್ಲಿ ಹೆಂಡತಿಯಾದವಳು ಇರಬೇಕು. ಗಂಡನ ಅರ್ಧ ಶರೀರ ಹೆಂಡತಿ ಎನ್ನುವುದನ್ನು ಮನಗಂಡು ನನ್ನ ಜೊತೆ ನನ್ನ ಒಡನಾಡಿಯಾಗಿ ಬಂದವಳು ನೀನು. ನಮ್ಮನ್ನು ಅನುಸರಿಸಿ ಲಕ್ಷ್ಮಣನು ಬಂದ. ಹಾಗಾಗಿ ಆ ಸಂದರ್ಭದಲ್ಲಿ ಭಾರದ್ವಾಜರೋ, ಸುತೀಕ್ಷ್ಣರೋ, ಅಗಸ್ತ್ಯರು ಮೊದಲಾದವರ ಆಶ್ರಮದಲ್ಲಿ ನಾವು ಕಳೆದವರು. ಒಬ್ಬೊಬ್ಬರ ಜೊತೆಗಿನ ಒಂದೊಂದು ಜೀವನದ ಅನುಭವವೂ ಕೂಡ ನಮಗೆ ಅತ್ಯಂತ ಅನುಭವವನ್ನು ತಂದುಕೊಟ್ಟಿದೆ. ಅವರ ಜೊತೆ ಕಳೆದಂತಹ ದಿನಗಳೆಲ್ಲವೂ ಆಶ್ರಮವಾಸ. ಆಶ್ರಮದಲ್ಲಿ ನಾವು ಇದ್ದಾವಾಗ ನಮ್ಮ ಜೀವನದ ಶ್ರಮ ಎಲ್ಲ ಕಳೆದು ಹೋಗುತ್ತದೆ. ಹೋದಂತಹ ದಿನಗಳು ಉಂಟು. ಈಗ ಮತ್ತೊಮ್ಮೆ ನನಗೆ ಅದನ್ನು ಕಾಣಬೇಕು ಎನ್ನುವಂತ ಆಶೆ. ಋಷಿಗಳ ಜೊತೆ ಇರಬೇಕು, ಮುನಿ ವಧುಗಳ ಜೊತೆ ಇರಬೇಕು, ಅವರ ಸಂಸರ್ಗದಲ್ಲಿ ನಾವು ಬಾಳಬೇಕು, ಒಂದಷ್ಟು ದಿನ ಅಲ್ಲಿ ಇದ್ದು ಬರಬೇಕು. ಅವರು ಹೋಮಿಸುವಂತ ಹವಿಸು, ಆ ಹವಿಸಿನಿಂದ ಹೊರಟಂತಹ ಪರಿಮಳ ಅದು ನಮಗೆ ಬಲು ಹಿತವನ್ನು ತಂದುಕೊಡುತ್ತದೆ ಮಾನಸಿಕವಾಗಿ, ಶರೀರಕ್ಕೆ. ಅಂತಹ ಒಂದು ಬಯಕೆ ನಿನ್ನ ಮನಸ್ಸಿನಲ್ಲಿ ಉಂಟಾಗುತ್ತದೆ ಅಂತಾದ್ರೆ ಅದನ್ನು ಪೂರೈಸುವುದು ಗಂಡನಾದವನ ಕರ್ತವ್ಯ. ಹೆಚ್ಚು ಸಮಯ ಇಲ್ಲ, ನೋಡೋಣ. ಆದಷ್ಟು ಶೀಘ್ರದಲ್ಲಿ ನಿನ್ನ ಮನಸ್ಸಿನ ಬಯಕೆಯನ್ನು ನಾನು ಪೂರೈಸಿಕೊಡುತ್ತೇನೆ. ನೋಡು, ಬಹಳ ಸಮಯವಾಯಿತು ನಾವು ನಡೆದುಕೊಂಡು ಬಂದು. ನಿನಗೆ ಈಗ ದಣಿವಾಗುತ್ತಾ ಇರಬೇಕು ಒಂದಷ್ಟು ಹೊತ್ತು. ಯಾಕಂದ್ರೆ ಇಂಥ ಒಂದು ಅವಕಾಶ ಮುಂದೊಂದು ದಿವಸ ನಮ್ಮ ಬದುಕಿನಲ್ಲಿ ಬರುತ್ತದೆ ಅಂತ ನಮಗೆ ಹೇಳುವುದಕ್ಕೆ ಬರುವುದಿಲ್ಲ. ನಾವು ಬಂದು ಲತಾ ಮಂಟಪವನ್ನು ಬಂದು ಸೇರಿದವರು. ಈ ಲತಾ ಮಂಟಪದಲ್ಲಿ ನನಗೂ ಆಶೆ, ನಿನ್ನ ಬಯಕೆಯೂ ಹೌದು, ನಾನು ಅದನ್ನು ಪೂರೈಸಬೇಕು. ಹೆಂಡತಿಯಾದವಳು ಗಂಡನ ತೊಡೆ ಮೇಲೆ ತಲೆ ಇಟ್ಟು ಮಲಗುವುದು ಅದು ಅಪರಾಧ ಏನೂ ಅಲ್ಲ. ಹಾಗಂತ ಶಾಸ್ತ್ರವೇ ಹೇಳುತ್ತದೆ. ದುಡಿದು ಬಂದಂತಹ ಗಂಡ ಹೆಂಡತಿಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದರೆ, ಒಂದು ಅರೆ ಗಳಿಗೆ ಹೊತ್ತು ನಿದ್ರಿಸಿದರೆ ಅದು ಅಪರಾಧ ಅಲ್ಲ ಅಂತೆ. ಹಾಗಾಗಿ ಹೆಂಡತಿಯಾದವಳು ಹೇಗೂ ಗಂಡನ ತೊಡೆಯ ಮೇಲೆ ತಲೆ ಇರಿಸಿ ಮಲಗಬಹುದು. ಇದು ನಿನಗಾಗಿ ನನ್ನ ಪರ್ಯಂಕ, ನನ್ನ ಜಂಗೆಯ ಮೇಲೆ ನೀನು ತಲೆ ಇಟ್ಟು ಒಂದು ಕ್ಷಣ ಹೊತ್ತಿನ ಹೊರಗೆ ನಿದ್ರಿಸಿದರೆ ನಿನ್ನ ಮನಸ್ಸಿಗೂ ದೇಹದ ಆಯಾಸವೆಲ್ಲವೂ ಪರಿಹಾರ ಆದಾಗ ಆಗುತ್ತದೆ. ನನಗೂ ಒಂದಷ್ಟು ನಿನ್ನನ್ನು ನನ್ನ ತೊಡೆಯ ಮೇಲೆ ಇರಿಸಿಕೊಂಡಂತ ಆ ಒಂದು ವಿಶೇಷವಾದಂತ ಧನ್ಯತಾ ಭಾವ ನನಗೂ ಬರುತ್ತದೆ. ಒಂದಷ್ಟು ಹೊತ್ತು ಏರಿಸಿ ಮತ್ತೆ ಹೋಗೋಣ. ಭರಿದಿರುವಳಿ ಅಮಳ ಪಿಂಡಗೆ ಜಾನಕಿ, ಭರಿದಿರುವಳಿ ಅಮಳ ಪಿಂಡಕ್ಕೆ ಗುರುತರದ ಶ್ರೀ ರಕ್ಷೆಯನಿತ ಬೆನೆರುದ ದೈವವನು ಸ್ಮರಿಸಿ ವಿಶ್ವಾಮಿತ್ರ ನಿತ್ಯ ಶರವಿಜೃಂಭಗಳನ್ನು ಶ್ರೀ ರಘುವರನು ಶರವಿಜೃಂಭಗಳನ್ನು ಶ್ರೀ ರಘುವರನು ಆನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ನನ್ನ ತೊಡೆಯ ಮೇಲೆ ತಲೆಯನ್ನಿರಿಸಿ ಆಯಾಗಿ ಮಲಗಿದ್ದಾಳೆ ಸೀತೆ. ಹೌದು, ಸೂರ್ಯವಂಶದ ಅನರ್ಘ್ಯವಾದಂತಹ ರತ್ನಗಳನ್ನು ಹೊತ್ತುಕೊಡುವುದಕ್ಕೆ, ಸೂರ್ಯವಂಶದ ಅಭ್ಯುದಯವನ್ನು ಬೆಳಗುವುದಕ್ಕೆ ಬೇಕಾಗಿ ಯಮಳ ಪಿಂಡಗಳನ್ನು ಹೊತ್ತಿಯಲಿಕ್ಕೆ. ಹೌದು,
ವಸಿಷ್ಠರು ವಿಶ್ವಾಮಿತ್ರರು ನನಗೆ ಹೇಳಿದ್ದು ಹಾಗೆ. ಇವಳ ಗರ್ಭದಲ್ಲಿ ಬೆಳೆಯುತ್ತಾ ಉಂಟು ಯಮಳ ಪಿಂಡಗಳು. 2 ಮಕ್ಕಳ ತಾಯಿಯಾಗುವುದಕ್ಕಿದ್ದಾಳೆ ಸೀತೆ ಎನ್ನುವ ಹಾಗೆ. ಆದುದರಿಂದಲೇ ಇದು ನಮ್ಮ ಪಾಳಿಗೆ ಬಲು ದೊಡ್ಡದಾದಂಥ ಆಕಾಂಕ್ಷೆಯನ್ನು ತಂದುಕೊಡುತ್ತದೆ. ನಮ್ಮ ವಂಶ ಬೆಳಗುವುದಕ್ಕೆ ಇದಕ್ಕಿಂತ ದೊಡ್ಡದಾದಂಥ ಉನ್ನತವಾದಂಥ ಚಾರಿತ್ರ್ಯ ಮತ್ತೊಂದು ಇಲ್ಲವಲ್ಲ. ಆದುದರಿಂದಲೇ ಮಕ್ಕಳ ಕುರಿತಾದಂತಹ ಬೆಳವಣಿಗೆಯ ಕುರಿತಾಗಿ ತಂದೆಯಾದವನು ಸದಾ ಅವರ ಕುರಿತಾದಂತಹ ಲಕ್ಷ್ಯವನ್ನು ಇರಿಸಿಕೊಳ್ಳಬೇಕಾಗುತ್ತದೆ. ಆದುದರಿಂದಲೇ ವಸಿಷ್ಠರಿಂದಲೂ ವಿಶ್ವಾಮಿತ್ರರಿಂದಲೂ ಉಪದಿಷ್ಟನಾದಂತಹ ನಾನು, ಅವರ ಕರಕಮಲ ಸಂಜಾತನಾದಂತಹ ನಾನು, ನನ್ನ ಮಕ್ಕಳಲ್ಲಿಯೂ ಅದನ್ನು ನಿಕ್ಷೇಪಿಸಬೇಕಾದ್ದು ನನ್ನ ಕರ್ತವ್ಯ. ಅದು ನನ್ನ ವಂಶದ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಆದುದರಿಂದಲೇ ಒಂದು ಕಾಲದಲ್ಲಿ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ಹೊರಟಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು ನನಗೆ ಶರವಿಜೃಂಭಕಾದಿಗಳನ್ನು ಬೋಧಿಸಿದರು. ಆ ಮಂತ್ರ ಅದು ನನ್ನಲ್ಲೇ ಶಾಶ್ವತವಾಗಿ ಅದು ನಶಿಸಿ ಹೋಗಬಾರದು, ಅದು ಮುಂದೆ ಪ್ರವರ್ಧಮಾನಕ್ಕೆ ಬರಬೇಕು ಎನ್ನುವಂತಹದ್ದಾದ್ರೆ ನನ್ನ ಸೀತೆಯ ಗರ್ಭದಲ್ಲಿ ಬೆರೆಯುತ್ತಿರುವಂತಹ ನನ್ನ ಮಕ್ಕಳಿಗೆ ನಾನು ಅದನ್ನು ಉಪದೇಶಿಸಬೇಕು. ಆದುದರಿಂದಲೇ ಶರವಿಜೃಂಭಗಳು ಅದನ್ನು ತೊಡುವಂಥದ್ದು, ಅದರ ಉಪಶಮನ ಮತ್ತು ಅದರ ಮಂತ್ರಗಳು ಇತ್ಯಾದಿಗಳನ್ನು ಗರ್ಭಸ್ಥವಾಗಿರುವಂತಹ ನನ್ನ ಶಿಶುಗಳಿಗೆ ನಾನು ಉಪದೇಶಿಸಬೇಕು. ಆದುದರಿಂದಲೇ ಸೀತೆಯ ಕಿವಿಗೆ ಬಾಯಿಯನ್ನಿಟ್ಟು ಆ ಮಂತ್ರಗಳೇನುಂಟು, ಆ ಶರ ವಿಜೃಂಭಕಗಳೇನುಂಟು ಅದನ್ನು ಉಪದೇಶಿಸುತ್ತೇನಂತೆ ನೋಡೋಣ. ಲಲನೆಯೋರ್ವಲವರಿಸಿ ಸುಖದಲ್ಲಿ ಲಲನೆಯೋರ್ವಲವರಿಸಿ ಸುಖದಲ್ಲಿ ಕಲಿಗೆ ಕಲಹವಂಕುರಿಸುವುದು ದಿನ ದಿನವೂ ಕಲಹವಂಕುರಿಸುವುದು ದಿನ ದಿನವೂ ನರಮಾನಿ ಎಡ್ಡಾವೃಂದಾನೆ ಏತು ಬರಬಂಗ ಬರ್ಬೇ ಆಂಡ ಕ್ರೋಧನ ಅನ್ನ ಜೀವನೋಡು ಮದುವೆ ಮಕ್ಕಳು ನಾನು ಎಡ್ಡೆ ಹಾಪನ್ನು ಗ್ರಹಿತಿದ್ದೆ. ಮದುವೆ ಆಯ್ಮಕ್ಕಳು ಎಡ್ಡೆ ಹಾಪು ನಿಂತಿನ ದಿನ ದಿನ ಬೋಲಕನೆ ಆಲೇ ಬಾತೊಂದು ಬತ್ತಿನ ತಂದು ಯಾರನ್ನ ಅಕ್ಕುರ್ಲಕನೆ ಇಂಚ ಆಂಡೆ ತಿರ್ಪಾಲ ಒಂಜಿ ಬಟ್ಟಿ ದಿನಕ್ಕೂ ಇಂಚಾದು ಪುನಗ ಇನ್ನು ಅಂಚಿಂಚಿ ತೂಪೆನ ಎನ್ನ ಬೇಲೆ ಅದು ಯಾನ್ ಎರಡೇ ಪಾತ್ರೆ ಬಡಿದೇ ಪಾತ್ರೆ ಬಿಡು ಕತ್ತೆರ ಪಾತ್ರೆಲ್ಲ ಕಾಂಡತ್ತೆ ನರಮಾರಿ ಚಂದ ಅದುಕೊಂಡು ಕತ್ತೆಲ್ಲ ಯಾರ ಜೊತೆ ಅದುಕೊಂಡು ಎಂಬಲ್ಲಿ ಇತ್ತ ತಮ್ಮಲು ಓಡೆ ಮಾತಾಳು ಉಳಾಯಿ ಉಳ್ಳಾರತ್ತ ಇರು ಬೊಕ್ಕ ಬಿದೇ ಇಲ್ಲ ನಾನು ಅಂಚತ್ತು ಬಾಕಿಲಿ ದೆಪ್ಪುಲೇಂದು ಬಾಕಿಲ್ ದೆಪ್ಪರ ಆಪಜಿ ಚೀಂಪು ವಾರ್ದೆ ಅವೇನು ದೆಪ್ಪುಲೇಂದು ಚೀಂಪು ದೆಪ್ಪರ ಆಪಜಿ ಇಂದೇ ಯಾನಿ ಇರ್ನ ಕೈಪತ್ತಿನಾಲಿ ರಡ್ನೆಗ 54 ಅವು ಅತ್ತಿ ಯಾನಿರ್ನ ಬೊಡೆದಿ ಅತ್ತೆ ಓಹೋ ದಾರಮೈತದೆ ಬೊಡೆದ ಅಂದು ಬಾಕಿಲ್ ದೆಪ್ಪುಲೆ 50 ಉಂಡ ವೇತನೆ ಇರಗ ತಲೆ ಸಮಯ್ಯ ದಾನೆ ಬಾಕಿಲ್ ಬಾಡ್ದು ಉಳ್ದಾರ ಬಾಕಿಲ್ ಬಾಡು ದೆಪ್ಪುನೇಜಿ ದೇವೋ ದೆತ್ತಿಗೆ ನಂಗೆ ದೆಪ್ಪರ ಗೊತ್ತುಂಡು ದೆಪ್ಪರ ಗೊತ್ತೇ ದೆತ್ತೆ ಓಹೋ ಅಂತಯ್ಯ ಯಾರ ಬಲಿಗಳು ಬರುತ್ತೇ ಬಿಟ್ಟು ನಡೆ ನಿನ್ನಪ್ಪನ ಮನೆಗಿದು ಕೊಪ್ಪಳಿಗೆ ನನಗೆ ದಾನೆ ಓಲೆ ಓದಿತ್ತೆ ಯಾನೇನು ಅಪ್ಪೆಲ್ಲಡೆ ಓದಿತ್ತೆ ಅಂದಯ್ಯ ನೋಡಪ್ಪ ನಂದೇ ಸೀದಾ ಹಾ ಇಲ್ಲಿಗೆ ಬೆರಿಬಾರ್ದು ಗೋತಾತ ಅಂದ್ ಎತ್ತು ದಿನ ನೀ ಬರಂದ ಹೋದು ದಿನ ಓಡೆ போய் ಬನ್ ಯಾನ್ ಇರಡ ಪನೋಡುಂದೆ ಓಡೆ போய் ಬನ್ ತಾಯ போய் ಬನ್ ಯಾನ್ ಅಪ್ಪೆಲ್ಲಡೆ போய்ನಿ ಅಪ್ಪೆಲ್ಲಡೆ போய் ತಾಯ போய் ಇರಡ ಪನೋಡುಂದೆ ಇತ್ತನೆ ಆಂಡದಾನೆ ಅಲ್ಪಗ ದಾನ ಅನ್ಬೋದಾನೆ ಅಂಡಿಯ ಕುಂಟಾರ್ದಾರೆ ಬೋತಿಜ್ಜಾಂಡ ಕುಂಟಾರ್ದಾರೆ ಬೋಂಡ
ಅವಕ್ಕೆ ಬನಿಯರಾಯ್ಜಿ ಹಾ ಬುಕ್ಕದಾನೆ ಮಲ್ತೆ ಹಾ ಇಂದ ಇರೆಗೋ ಕತ್ತಿ ಕೊಡತ್ತನ ತೋಜ್ಜ ಹಾ ಅಂಬಡದ ಮರಕ್ ಹೌದಾ ಕತ್ತಿ ಕೊಡತ್ತದ ನಾನು ಪೋಯಿನತ್ತ ಗುರ್ತ ಕತ್ತಿ ಕೊಡತ್ತದು ಗುರ್ತ ಮಾಡಿದ್ ಹೋಗ್ಪುಣ್ಯ ಅಂದು ಹಾ ಐನು ಗೊತ್ತಾಯಿಲ್ಲದೆ ಪಂಡಿನಿ ಪೋದು ಮೂಜಿ ನಾಡು ಅಂಬಡದ ಮರಕ್ಕೆ ಕತ್ತಿ ಕೊಡತ್ತನ ಈತ್ಲೆ ಕಾಪುಂಡೆಯ ಅಂಚನ ಹಾ. ಅವಿರೆ ಗುರ್ತೋಗೊಂದು ಪಂಡಿನಿ ಹಾ ಪೋಯನೆ ಹಾ ಪೋದು ನನ್ನ ಪಿರ ಬರ್ಕಾಂದಿನಿ ಅಪ್ಪೆಗೆ ಹುಷಾರಿಜ್ಜಂಡಿ ಏರ್ನಪ್ಪೆಗೆ ಏರೇರ್ನಪ್ಪ ಎನ್ನ ಅಪ್ಪೆಗೆ ದಾನೆ ಆತನು ಅರಿಗುದು ಅದನ್ನ ಬಾರಿ ಜೋರುಗೆ ಪೋಪಿಗಾಲದ ಸಂಕಟನ ಅಂಚತ್ತಪ್ಪ ಉಪ್ಪುನ ನೀನು ಪ್ರಾಯತ್ತೆ ಹಾ ಅಂಚ ಏರ ಪಂಡೇರು ಅಪ್ಪೆಗೆ ಹುಷಾರಿಜ್ಜಿಂದು ಹಾ ಯಾನು ಪೋಯೆ ಹಾ ಹೋದ ಅನಗ ಅಪ್ಪನ ಚಾಕಿರಿ ಮಲ್ತೆ ಹಾ ಹಾತು ಪೋಡ್ತಾನಗೆ ಎನ್ನ ಮಲ್ಲ ಫಲಿ ಇತ್ತಲ್ಪ ಹಾ ನಿಕ್ಕು ಒಂಜಿ ಗಲಿಗೆ ತೂಪುನಿ ಬರ್ಪುನಿ ಅಂದು ಓ. ಎನನು ತೂಯಿನೇ ಅನ್ನ ಅಕ್ಕ ಪೋಯಲು ಹಾ ತಾನೆ ಯಾನೆ ಕುಳ್ಳೋಡ್ಚ ನಿನಗೆ ನಿಕ್ಲಾಲೆಗೆ ಆಪುಜ ಅಂಚತ್ತಪ್ಪ ಓ ಇಲ್ಲಡ್ ಪಣಿತು ಬೇಲೆ ಉಂಡು ಒಂದು ಪೋಯಲು ಹಾ ಬೊಕ್ಕ ಯಾನು ಕುಳ್ಳೋಡ್ಚ ಅಲ್ಪ ಹಾ ಅಂಚ ಬಣ್ಣದ ಕುಲ್ಯ ಮುಳುಗಿದ್ದು ಬೇಲೆ ಅಪ್ಪನಾಗ ಆತು ಪೊಡ್ತಾನಗ ಹಾ ಬರಿಯರ ಪಿದಾಡಿಯ ಹಾ ಮಲ್ಲ ಬಾವಿ ಬತ್ತೀರು ಮಲ್ಲ ಹೋಗ್ತಾರೋ ಹಾ ಆರ್ ಬತ್ತೀರು ಬತ್ಲಗ ನಿಂಚಿದ್ರು ಕೊಡ ನೀ ಅರೆ ಕೊಂಚ ಒಣಸ ಹೊಡ್ಚ ಮಾಮಿ ಜರೋ ಮಾಮಿ ಗುಸ ಎನ್ನ ಅಪ್ಪೆ ಹುಷಾರಿಜ್ಜತ್ತಿ ಅಂಚ ಅಂಚ ಅರೆ ನೊಂಜಿ ಸುಧಾರ್ತೆ ಎಂಚ ಸುಧಾರ್ತ ಒಣಸು ಊರ ವ್ಯವಸ್ಥೆ ಮಲ್ತದು ಹಾ ಒಣಸು ಅಟೀಲು ಮಲ್ತದು ಹಾ. ಅರೆಗೆ ಒಣಸು ಕೊರಿಯ ಅರೆನ ಕಡಪುರದ ಬೈದೋಲ ತನಿಗೆ ಕೋಡೆ ಬರೋನಿ ಅಂತ ಮನದಾನಿ ಬರ್ಕಂದು ಬಿದಾಡಿಯನೆ ದಾನೆ ಅಂಡು ಬಕ್ಕ ಆತು ಬರ್ತಾನಗ ಎನ್ನ ಎಲ್ಲಿಯ ಬಾವೆ ಬತ್ತೀರು ಎಲ್ಲಿ ಹೋಗತ್ತ ಎಲ್ಲಿಯ ಬಾವೆ ಬತ್ತೀರು ಅನ್ನ ಅರೇನು ಸುಧಾರಿ ಪೊಡ್ಚ ಆರು ಹೊಸತ ಮದಿಮೆ ಐನಾರೆಂಚಿಪ್ಪ ಅಂದಂದು ಹಾ, ಅಂದ. ಆರು ಬಂಡಿರು ಪುಂಡಿ ಆವಡು ಒಂದು ಪುಂಡಿ ಆವಡುಂದ ಹಾ ಪುಂಡಿ ಪುಂಡಿ ಆವಡುಂದ ಪುಂಡಿ ಆವಡು ಬಂಡಿರು ಹಾ ಅಚ್ಚ ಪುಂಡಿ ಮಲ್ತೆ ಏರು ಮೊರತ್ತೀನಿ ಅತ್ತ ಪುಂಡಿ ಆನೆ ಅತ್ತ ಮಲ್ತೀನಿ ಅದು ಪುಂಡಿನ ಮೊರತ್ತೀನಿ ಅವು ಯಾನೆ ಅಯ್ಯೋ ಬಾವಗತ್ತೆ ಓ ಓ ಓ ಅಂಚ ಹಾ. ಅಂಚ ಬಂಡದು ಹಾ. ಮನದಾನಿ ಪಿದಾಡ್ಗಂಡನಗ ಹಾ. ಅರ ಬಂಡಿರ ಅವೇನು ಸೇಮೆ ಒತ್ತುಗಣ ಅಂದ್ ಪುಂಡಿ ಒತ್ತುಗಣ ಅಂದ್ ನಿನ್ನ ಪುಂಡಿನಿ ಯಾರು ಸೇಮೆ ಹೊತ್ತೀರ ಅಂದ್ ಯಾನ ಮಲ್ತನವತ್ತೆ ಅಂದ ಅವೇ ಅವೇ ಆಂಡೆ ಹಾ. ಆತು ಬರ್ತಾನಗ ನನ್ನ ಪಿದಾಡ್ಗ ಅಂದಾನಗ ಹಾ ಏನ ಎಲ್ಲಿಯ ತಂಗಡಿ ಬತ್ತಿನತ್ತೆ ಅಂದ ಅಂದಪ್ಪ ಹಾ ನಾ ಅಲ್ಲೇನಿ ಎಂಚಲ ಒಂಜಿ ಸಮಾಧಾನ ಮಲ್ತದು ಹಾ. ಅಪ್ಪನ ಚಾಕ್ರಿ ಮಲ್ತದು ಹ್ಮ್. ಈತು ಬರ್ತುಗುಂದೆ ಬತ್ತೆ ಅಂದಾಯ ಈತ ದಿನ ಬತ್ತಾತ ದಾನ ಹಿಡಿತ್ತೆ ಉಳೈ ಬಗ್ಗೆರ ಒಳ್ಳಿಗೆ ಅಂದ ಆತ್ರ ನಿಕ್ಕ ಕಡೆನೆಯೋ ಮುನಿಸೇತಕಿ ತಾನಿನಿಯನ ಪಾದವೆಯೇ ನಾಯಕ ಸ್ವಾಮಿ ವನಿತೆಗೆ ಗತಿಯೋದೆ ಉಳೈ ಬಗ್ಗೆರಲ್ಲಿ ಇನಿಯನ ಪಾದವೇ ವನಿತೆಗೆ ಗತಿಯೋದೆ ಜನನಗರೇನೇ ರಾಮನ ಪ್ರಜೆ ಸತಿ ಜನನಗರೇನೇ ರಾಮನ ಪ್ರಜೆ ಸತಿಯನು ಬಡಿದಟ್ಟಿದರೆ ಮುನಿಸೇತಗೆ ತನ್ನಿನಿಯನ ಪಾದವೇ ವನಿತೆಗೆ ಗತಿಯ ಅತ್ತಿ ಆದಯ ಇರು ದಾಯ ಇತ್ತು ಪಿಸುರು ಅಂತ ಒಂದುಲ್ಲಾರು ಈ ಉಳೈ ಬಗ್ಗೆರವಲ್ಲಿ ಉಳೈ ಬೊಗ್ಗೆರವಲ್ಲಿ ಬಂಡು ನಡ ಪೋಡುಂದು ಪಣಪುಣ ಇರು ನಡಪ್ಪು 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 ನಡಪು ಬಂಡ ಓಡೆಗೆ ಪೋಪುಣ್ಯಾನು ಪೊರಲೊಂದು ಪೊರಲ್ಲ ಅಂದಲ್ಲ ಪೋ ನಡಪ ಆಯ್ತಿರ ಒಂದು ಎನ್ನ ಇಲ್ಲತ್ತಿ ನಿನ್ನೆ ಇಲ್ಲಿ ಎಂಚಲ ಬತ್ತೇನೆ ಇಲ್ಲದ ಗೋಚಾರ ಅನ್ನಕ್ಲೆ ಬೊಗ್ಗಾರ ಅತ್ತು ಓ. ಈ ಯಾನು ಪೋಂದು ಪಂಡು ನಾನು ಎಂಕ್ ಗತಿ ಏರುಳ್ಳೇರು ಹಾ. ಎಂಕ್ ಮಾತಲಾ ಈರೆ ಹಾ. ಎಂಕ್ ಆಶ್ರಯ ಎಲ್ಲ ಈರೇ ಕೊರಡಾಯ್ ನಾವು ಹಾ. ಇರ್ನ ಕೈತಲೇ ಇಪ್ಪೋಡಾಯ್ ನಾವು ಬೋಟದಿ ಪನಂದೆ ಇಲ್ಲು ಪುಡ್ದು ಪಾಲಿಂದ ಅಲ್ಲೇ ದಿಂಚನೆ ಗತಿ ಬರಿಯರ್ನೆ ಅಲ್ಲಿ ಅಂದಿ ಪನಂದೆ ಗೊತ್ತಿನ ತೈ ಈತೆಲ್ಲೆ ಇಸೆಗ್ ನಾನು ಇಲ್ಲಿ ಪಿದಾಯಿ ಪೋಂದು ಪಣ್ಪರ್ ಹಾ. ಒಂದು ಸರಿಯಾ ದೊಕ್ಕ ಸರಿ ಅತ್ತಂದೆ ಒಂಜಿ ಪಾತೆರ ಪಣ್ಪೆ ಹಾ ಆನಿದ ಕಾಲೋಡು ಹಾ. ರಾಮದೇವೇರು ಹಾ ಅಂಚಿನ ಸೀತಾಮಾತೆನು ರಾವಣೆ ಕಂಡುದುಕೊಣ ಜನ ಹಾ ಅವು ಏತೋ ವರ್ಷ ಕಾಲ ಇತ್ತೇರಿಗೆ ಆ ಸೀತಾದೇವಿ ಅಲ್ಪ ಎತ್ತೋ ತಿಂಗೋಲು ಅಂಚ ಬಂಡದು
ಅಂಚಿನ ಆ ರಕ್ಕಸನ ಕೆರ್ದು ಅವೆರ್ದು ಬೊಕ್ಕ ಆ ಸೀತಾಮಾತೆಯನ್ನು ಕೂಡ ಕೊಣತ್ತದು ಇತ್ತೆ ಮುಲ್ಪ ಅಯೋಧ್ಯೆಡು ಏತಪುರದ ಜೀವನ ಮಂತೊಂದುಲ್ಲೇರು ಆ ರಾಮದೇವರೇ ಅಂಚಿನ ಒಂಜಿ ಆ ತಪ್ಪನ್ನು ನುಮಲ್ತದೇರು ಬನ್ನಾಗ ಈರೆಗೆ ಒಂದು ಮಾತವ ಲೆಕ್ಕಯೇ ಒಂದು ತಿರ್ಗಾವಳಿ ನಿಂತನ ತೀರೆಗೆ ಒಂದು ಮಾತವ ಲೆಕ್ಕ ಆ ರಕ್ಕಸನ ಕೈತಲ್ಲ ಏತ ಸಮಯ ಒರಿದಿನ ಸೀತೆನ ರಾಮೇವತ್ತು ಉಲೆ ಮಂತೆ ಮಾಡದು ನಿನ್ನ ಜ್ಞಾನ ಮಲ್ಪ ನೆನಪೊಚ್ಚಿ ದಾನೆ ಪಾತ್ರ ಆಲಕದ ನೆನೆ ಮಂಡೆ ಹಾಳಾತಲ್ ನಿಂತಾನೆ ಎಂಗ ಮರ್ಯಾದೆ ಇಚ್ಚಿನಿ ಅಂತಾನೆ ಯಾವ ಅಂಚಿಂಚಿನಿ ಅಂತಾನೆ ಅರ್ಧನ ಕುಂಟಾಲ ದೆಪ್ಪುಡು ಕುರಾತ ಪಿರ ಕುರೇ ನೈಕ್ ಮಂಪವನೆ ನಡಪು ನಡಪೂಜಿ ನಡಪೂಜಿ ನಡಪು ಹುಡ್ಪೂಜಿ ನಡಪು ನಾನು ಹುಡ್ಪೂಜಿ ಹುಡುಕುತ್ತಲಿಗೆ ಬಂದ ಭಾದ್ರ ರಾಮನ ನೋಡಿ ಹುಡುಕುತ್ತಲಿಗೆ ಬಂದ ಭಕ್ತ ರಾಮನ ನೋಡಿ ಒಡವಿಪತಿ ಅಂಗ್ರಿಗಳಿಗೆರಗಿಗೆ ಒಡವಿಪತಿ ಅಂಗ್ರಿಗಳಿಗೆರಗೆ ನುಡಿಸಿದನು ಶರಣ ವತ್ಸಲನ ಅಯೋಧ್ಯೆಯಲ್ಲಿ ಗುಪ್ತಚರನಾಗಿ ನನ್ನ ವೃತ್ತಿಯನ್ನು ಮಾಡುತ್ತಾ ಇರುವವನು. ಹಾಗೆ ಶ್ರೀರಾಮಚಂದ್ರನೇ ಸೂಚಿಸಿದ ಹಾಗೆ ಈ ಅಯೋಧ್ಯ ಬೀದಿಗಳಲ್ಲಿ ಹೋಗಿ ಅಲ್ಲಿ ನಡೆತಕ್ಕಂಥ ವಿದ್ಯಮಾನಗಳನ್ನು ಕುರಿತು ಅಥವಾ ಯಾವುದಾದ್ರೂ ವರದಿ ಸಿಗುತ್ತದೋ ಎಂಬ ನೆಲೆಯಿಂದ ನನ್ನನ್ನು ನೇಮಿಸಲ್ಪಟ್ಟವನು ಶ್ರೀರಾಮಚಂದ್ರ. ಹಾಗೆ ಕೇರಿಗಳೇ ಹುಡುಕುತ್ತಾ ಯಾರು ನಮ್ಮ ಅಯೋಧ್ಯೆಯ ಕುರಿತಾಗಿ ಈ ಸುದ್ದಿಗಳನ್ನು ಹೇಳುತ್ತಾರೋ ಅಥವಾ ಯಾವುದು ಕರ್ತವ್ಯಕ್ಕೆ ತೊಡಗಿದ್ದಾರೋ ಎಂಬ ನೆಲೆಯಿಂದ ಹೀಗೆ ಶೋಧಿಸ್ತಾ ಬರುವಾಗ ಎಂತ ಮಾತಾಡ್ತಾ ಇದ್ದಾನೆಬ್ಬ ಕ್ರೋಧನು. ಶಿವ ಶಿವ, ತಡೆಯಲಿಕ್ಕೆ ಆಗುವುದಿಲ್ಲ. ಇಂಥ ಮಾತು ರಾವಣಿಗೆ ನಿಂದಿಸಲ್ಪಟ್ಟಂತ ಮಾತು. ಎಂಥ ಮಾತುಗಳನ್ನು ಆಡ್ತಾನೆ. ಕೇವಲ 4 ದಿವಸ ಆಗಿದ್ದು ಆ ಕ್ರೋಧನ ಹೆಂಡತಿ ಏನೋ ತಾಯಿ ಮನೆಗೆ ಹೋಗಿದ್ದವಳು ಯಾವುದೋ ಒಂದು ವಿಚಾರವನ್ನು ಬಂದು ಹೇಳಿದರೆ ಈ ಕ್ರೋಧನೆಂಬವನು ಏನೋ ಸಿಟ್ಟಿನಿಂದ ರಾಮನ ಬಗ್ಗೆ ನಿಂದನೆಯನ್ನು ಮಾಡುತ್ತಾ ಇದ್ದಾನೆ. ಇದನ್ನು ಮರೆಯಲ್ಲಿ ನಿಂತು ನಾನು ಕೇಳಿಕೊಂಡಾಗ ಇಂತಹ ವಿಷಯವನ್ನು ಹೇಳಬೇಕಲ್ಲ, ಈ ಯಾವ ನಾಲಿಗೆಯಿಂದ ಹೇಳಬೇಕು ಆ ರಾಮನಲ್ಲಿ? ಆದರೆ ನಾನು ಗುಪ್ತಚರನಲ್ಲವೇ, ಈ ವರದಿಯನ್ನು ತಲುಪಿಸಲೇಬೇಕಾಗುತ್ತದೆ. ಹಾಗಾಗಿ ಶ್ರೀರಾಮಚಂದ್ರನ ಬಳಿಗೆ ಹೋಗುತ್ತೇನೆ. ಆದರೆ ಈಗ ರಾಮಚಂದ್ರ ಹಾಗೂ ಸೀತಾಮಾತೆ ಉದ್ಯಾನದಲ್ಲಿ ಇದ್ದಾರೆ. ಆದರೆ ಏಕಾಂತಕ್ಕೆ ಭಂಗವಾಗುತ್ತಿಲ್ಲವೇ? ಆದರೂ ಏನೋ ಮಾಡೋಣ, ಕ್ಷಮೆಯನ್ನು ಆಚಿಸರೆ ಕ್ಷಮೆ ಸೂಚಿಸಿಯಾನು. ಅದರಂತೆ ಆ ರಾಮಚಂದ್ರನ ಬಳಿಗೆ ಹೋಗುತ್ತೇನೆ. ಓ ಶ್ರೀ ರಘುರಾಮಚಂದ್ರ. ಯಾರದು? ಭದ್ರ. ಏನು ಬಂದೆ? ಏನು ಬಂದೆ ಚರಣೆ, ಮಗದಿದು ಗುಡವಿದೇಕೆ, ಮಗದಿದು ಗುಡವಿದೇಕೆ, ಹಾನಿ ಯಾರಿಲ್ದಾಯ್ತು ಕೇಳು, ಏನಾದರಾಗಲದ ನೋಡಿಕೊಂಬನು, ಏನಾದರಾಗಲದ ನೋಡಿಕೊಂಬೆನು, ತುಮ್ಮಾನ ಕೊನೆಯು ಎಂದಳು ಪೇಳು ಪೇಳೆಂದ. ಏನು ಬಂದಿ ಚರಣೆ,
ವರ್ಗದಲ್ಲಿ ನೀನು ಒಬ್ಬ. ಹೌದು. ಉಳಿದವರಿಗೆ ಹೇಗೆ ಅಯೋಧ್ಯೆಯಲ್ಲಿ ನನ್ನ ಅಂತಃಪುರದವರೆಗೆ ಪ್ರವೇಶ ಉಂಟು, ಹಾ, ಅಲ್ಲಿಯವರೆಗೆ ನಿನಗೂ ಪ್ರವೇಶ ಉಂಟು. ಹೌದು. ಈ ಉದ್ಯಾನವನದಲ್ಲಿ ಹಾ, ವಿಹಾರಾರ್ಥವಾಗಿ ನಾವು ಬಂದವರು. ಹೌದು. ಲತಾ ಮಂಟಪದಲ್ಲಿರುವಂತಹ ಹೊತ್ತಿಗೆ ಇಲ್ಲಿಗೆ ನೀನು ಬಂದೆ. ಹಾ, ಬರಬಾರದೆಂದೇನೂ ಇಲ್ಲ. ಹೌದು. ಬಂದಂತಹ ನಿನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದ ಆವಾಗ ಹಾ, ಎಂದಿನಂತೆ ನೀನಿಲ್ಲ. ಹಾ, ಯಾವುದೋ ಒಂದು ಆತಂಕ, ಏನನ್ನು ಹೇಳಬೇಕು ಎನ್ನುವಂತಹ ತವಕ ನಿನ್ನ ಮನದಾಳದಲ್ಲಿ ಉಂಟು. ಹೌದು. ಅದ್ಯಾಕೋ ದುಗುಡದಿಂದ ದುಮ್ಮಾನದಿಂದ ಇದ್ದಿ. ಏನಾಯ್ತು? ಅದೆಂಥದ್ದೇ ವಿಷಯ ಆಗಿರಲಿ, ಏನೇ ಆಗಲಿ, ಅದನ್ನು ನಿರ್ಭೀತಿಯಿಂದ ನಿರ್ವಂಚನೆಯಿಂದ ಹೇಳು. ಏನಾಯ್ತು ಭದ್ರ? ರಘುರಾಮ ರಾಯ ರಜಕ ನೋರ್ವನು ನಿನ್ನಾಗ ನದಿಗಳಲ್ಲಿ ನಿಂದಿಸಿದಾಗ ನೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ಕೂಳಮೈತಿ ಹಗತಿಯ ಮೇಳದೊಳಗೀರ್ಪದ ಕೋಳಮೈತಿ ಹಗತಿಯ ಮೇಳದೊಳಗೀರ್ಪದ ಭೂಳೋಳ ಹುಳನೂದರದಾಗ ಮೇಳದೊಳಗೀರ್ಪದ ಭೂಲೋಲ ದುರುಳನೂದರದಾಗ ಪ್ರಭು ರಘುರಾಮಚಂದ್ರ, ಭದ್ರ, ಯಾವ ನಾಲಿಗೆಯಿಂದ ಉಚ್ಚರಿಸಲಿ ನಾವು? ಏನಾಯ್ತಪ್ಪ? ಬೇಡವಾದ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಯಾರ ಕುರಿತಾಗಿ? ನೀವೇ ಅಲ್ಲವೇ ನನ್ನನ್ನು ಯಾವುದೆಲ್ಲ ಸುದ್ದಿಗಳು ಸಿಗುತ್ತೆ ಎಂದು ಸಂಗ್ರಹ ಮಾಡಿ ಬಾ ಅಂತ ಕಳಿಸಿಕೊಟ್ಟದ್ದು. ಹೌದು. ಅದು ಅಲ್ಲ, ನೀವು ಜಾನಕಿಯನ್ನು ಲಂಕೆಯಲ್ಲಿರಿಸಿದ ರಾವಣನು ತಂದು ಅಲ್ಲ ದುಷ್ಟರನ್ನೆಲ್ಲ ಕೊಂದು ತಂದ ವಿಷಯ ಪುರದೆಲ್ಲರಿಗೂ ಗೊತ್ತಿದೆ ತಾನೆ. ಅದು ಇಂದು ನಿನ್ನೆಯ ಕತೆ ಅಲ್ಲವಲ್ಲ? ಎಲ್ಲ ವಿಷಯ ಗೊತ್ತಿದೆ. ಆದರೆ ನಾನು ಗುಪ್ತಚರ ನನ್ನ ಕರ್ತವ್ಯದಲ್ಲಿ ತೊಡಗಿಕೊಂಡು ಹೀಗೆ ಒಂದು ಕಾಡು ದಾರಿಯಲ್ಲಿ ಹೋಗುವಾಗ ಒಂದು ಮನೆ ಸಿಕ್ಕಿತು. ಅಲ್ಲಿ ಕ್ರೋಧನೆಂಬವನು ಮನೆ. ಅವನು ಬಟ್ಟೆ ಒಗೆಯವನು. ಅಗಸರ ಕೇರಿ. ಆ ಕೇರಿಯಲ್ಲಿ ನಾನು ನಡೆಯುತ್ತಾ ಯಾವುದೇ ವಿಷಯನ್ನು ಸಂಗ್ರಹ ಮಾಡಿಕೊಂಡು ಬರೋಣ ಅಂತ ಹೋದರೆ ಆ ಕ್ರೋಧ ಒಂದು ಜೋರಾಗಿ ಬೊಬ್ಬೆ ಹೊಡೆಯುತ್ತಾ ಏನೋ ಬೈಯುತ್ತಾ ಇದ್ದ ಹಾಗೆ ನನಗೆ ಕಾಣಲಿಕ್ಕೆ ಕಾಣಿತು. ಏನಂತೆ? ಅದು ನನಗೆ ಕೇಳಿತ್ತು ಯಾವ ಮಾತಾಡ್ತಾನೆ ಅಂತ. ಹಾಗೆ ಸ್ವಲ್ಪ ಮರೆಯಲ್ಲಿ ನಿಂತು ಕೇಳಿಕೊಂಡೆ. ಹಾಗೆ ನೋಡಿದಾಗ ಅವನ ಹೆಂಡತಿ ಏನೋ 4 ದಿವಸ ಆಗಿದೆಯಂತೆ ಸ್ವಾಮಿ. ಏನೋ ತಾಯಿ ಮನೆಗೆ ಹೊರಟಿದ್ದಾಳೆ ಎಂಬ ವರ್ತಮಾನ ಅಂತೆ. ಹಾಗೆ ಅವನು ಆ ಕ್ರೋಧ ತನ್ನ ಹೆಂಡತಿಗೆ ಬೈಯುತ್ತಾ ಇದ್ದಾನೆ, ಹೊಡೆಯುತ್ತಾ ಇದ್ದಾನೆ. ಏನನ್ನು ಮತ್ತೊಂದು ದೀರ್ಘವಾಗಿ ಆಲಿಸಿದೆ. ಆದರೆ ಅವನು ಎಂಥ ಮಾತನ್ನು ಆಡ್ತಾ ಇದ್ದಾನೆ. ಏನು? ಸೀತಾಮಾತೆಯನ್ನು
ನೀವೀಗ ತಂದಿದ್ದೀರಲ್ಲ, ಆ ದುಷ್ಟನಾದ ರಾವಣೇಶ್ವರ ಕದ್ದೊಯ್ದು ಅಲ್ಲಿ ಇರಿಸಿದ್ದಾರಂತೆ. ಮತ್ತೆ ನೀವು ಹೋಗಿ ಅಲ್ಲಿಂದ ದುಷ್ಟನನ್ನೆಲ್ಲ ಕೊಂದು ತಂದಿದ್ದಾನಂತೆ. ಅವನು ಹೇಳುತ್ತಾ ಇದ್ದೇನೆ, ನಾನೇನು ರಾಮನು, ನಿನ್ನನ್ನು ನಾನು ಇಲ್ಲಿ ಇರಿಸಲಿಕ್ಕೆ ಸೀತೆಯನ್ನು ತಂದು ಅವನು ಇಲ್ಲಿಟ್ಟಿದ್ದಾನೆ, ಆದರೆ ನಾನು ರಾಮನಲ್ಲ, ಹೋಗು ಎಂತ ಬಡಿತಾ ಶಿವನೇ, ಮನೆ ಜೊತೆಯ ಶಿರವ ಮಡಿಲು ತರಿಸಿ, ಜನರು ಮನೆ ಜೊತೆಯ ಶಿರವ ಮಡಿಲು ತರಿಸಿ, ಜನಪನೆತ್ತು ಚರಣ ಕರೆದು ಮುನಿಯದಿರು ಜಗನಿಗೆ ಕಟ್ಟಾಕೆ ನಿನಗೆನುತ ಮನಮುದುಡಿ ನಡೆದ ರಘುವರನು ಎನಲು ದಿಮ್ಮನೆ ಜೊತೆಯ ಭದ್ರ. ಸ್ವಾಮಿ, ನನ್ನದೇ ತಪ್ಪಾಯ್ತೇನೆ ಸ್ವಾಮಿ. ಇಲ್ವಪ್ಪ, ತಪ್ಪು ಎಲ್ಲಿ ಅಂತ ಹುಡುಕುವುದಕ್ಕೆ ಎಷ್ಟು ಸಮಯ ಬೇಕೋ ಹೇಳುವುದಕ್ಕೆ ಬರುವುದಿಲ್ಲ. ಹೌದು ಸ್ವಾಮಿ. ಅಗಸರ ಕೇರಿಗೆ ಹೋದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಜಗಳ. ಹೌದು. ತನ್ನ ತನವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ತನ್ನ ಗಂಡನ ಸಾಮೀಪ್ಯದಲ್ಲಿ ಇರಬೇಕು ಎನ್ನುವ ಹಾಗೆ ಅವಳು ಕೊಟ್ಟದ್ದು ರಾಮನ ಉದಾಹರಣೆ. ಹೌದು. ಆದ್ರೆ ರಾಮ ತಂದು ಇರಿಸಿದ ಎನ್ನುವ ಕಾರಣಕ್ಕೆ ನಿನ್ನನ್ನು ಇರಿಸಿಕೊಳ್ಳುವುದಕ್ಕೆ ರಾಮನ ಹಾಗೆ ನಾನೇನು ಹುಚ್ಚನೆ? ಹಾಗೆ ಒದರುತ್ತಿದ್ದಾನೆ. ಹಾಗೆ ಮಾಡಿದಂತಹ ರಜಕನಿಗೆ ಏನು ಮಾಡುವುದಕ್ಕೆ ಹೊರಟೆ ನೀನು? ಅವನಿಗೆ ಶಿಕ್ಷಿಸಬೇಕಲ್ಲ. ಬೇಡ, ಮುನಿಯದಿರು ಅವನಿಗೆ, ಇದು ಕಟ್ಟಾಜ್ಞೆ ನಿನಗೆ. ಹಾಗೆ ಹೇಳಿದಂತ ಭದ್ರನಿಗೆ, ಹಾಗೆ ಹೇಳಿದಂತ ರಜಕನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಡ. ಹೋಗು. ಹೌದು, ಒಬ್ಬ ರಜಕ ಹೇಳಿದಂತಹ ಮಾತು. ಒಬ್ಬ ರಜಕನಿಗೆ ಶಿಕ್ಷೆಯನ್ನು ಕೊಡಬಹುದು, ಆದ್ರೆ ಎಲ್ಲರೂ ರಜಕರಾದರೆ ಸರಿ. ಇದಕ್ಕೆ ಉತ್ತರ ಹುಡುಕುವುದು ಇಲ್ಲಿ ಅಲ್ಲ, ಮಂತ್ರಣಾಗಾರವನ್ನು ಸೇರುತ್ತೇನಂತೇವೆ. ಗುರು ಸಚಿವರನು ತೋಮದಿರನು ಗುರು ಸಚಿವರನು ಒಂದನಾಡದೆ ಮೌನ ಮುದ್ರೆಯೊಳಗಿರಲು, ಒಂದನಾಡದೆ ಮೌನ ಮುದ್ರೆಯೊಳಗಿರಲು, ರಘುನಂದನನೊಳೆದ ಲಕ್ಷ್ಮಣನು ಇನಗುಲ ಪೂತಿ ಚಂದ್ರ ಶ್ರೀಮುಖ ಬಾಡಿದು ದೇಕೆ ಬಾಡಿದು ದೇಕೆ ಮಾನಸ ವನದಿಯೊಳಗದಿಹುದೇ ಚಿಂತೆಯೂ ಮಾನಸ ವನದಿಯೊಳ ಗೆದ್ದಿಹುದೇ ಚಿಂತೆಯೋ
ನಾವು ಬಂದು ಸೇರಿ ಬಹಳ ಹೊತ್ತಾಯಿತು. ಅಂತರಂಗದ ಭವನ ಇದು, ಮಂತ್ರನಾಗಾರ ಎನ್ನುವ ಹಾಗೆ ನಮ್ಮ ಅಯೋಧ್ಯೆಯಲ್ಲಿ ನಾವು ಕರಕೊಂಡು ಬಂದಿರುವ ನಮ್ಮ ಅರಮನೆಯ ಒಂದು ಯಾವತ್ತೂ ತೆರೆಯದ ಅತ್ಯಂತ ಅಪರೂಪವಾಗಿ ನಾವು ಸೇರಬಹುದಾದಂತಹ ಒಂದು ಜಾಗ. ಏನು ನಿನ್ನಿಂದ ವಾಕ್ಯ ಬರ್ತದೆ ಎನ್ನುವ ಹಾಗೆ ನಿನ್ನ ಮುಖವನ್ನೇ ನಾವು ನೋಡ್ತಾ ಇದ್ದೇವೆ. ಮೌನವಾಗಿದ್ದೀಯಣ್ಣ, ಏನೂ ಮಾತಾಡ್ತಾ ಇಲ್ಲ. ಅದು ಯಾವುದೋ ಚಿಂತಾ ರೇಖೆಗಳು ನಿನ್ನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಆಗಬಾರದ್ದು ಏನೋ ಒಂದಾಗಿದೆ. ಅಂತರಂಗದಲ್ಲಿ ನೋವನ್ನು ಉಂಟು ಮಾಡುವಂತಹ ಒಂದು ಸನ್ನಿವೇಶ ನಿನ್ನ ಜೀವನದಲ್ಲಿ ಬಂದಿದೆ ಎನ್ನುವುದಂತೂ ನಿನ್ನ ಮುಖ ನೋಡುವಾಗ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಣ್ಣ, ನೀನು ನಿನ್ನ ಜೀವನದಲ್ಲಿ ಎಂತಹ ಭವನೆಗಳು ಬಂದರೂ ಕೂಡ ಎದೆಗುಂದುವ ಅಲ್ಲ ಅಂತ ನಮಗೆ ಗೊತ್ತು. ಶರಧಿ ಸಮ ಗಂಭೀರ ಅಂತ ನಿಮ್ಮನ್ನು ನಾವು ಅಂಗೀಕರಿಸಿದವರು. ಸಾಗರಕ್ಕೆ ಎಷ್ಟು ನೀರು ಬಂದರೂ ಮಳೆಗಾಲದಲ್ಲಿ ಅದು ಹೆಚ್ಚು ಅಂತಾಗುವುದಿಲ್ಲ. ಸೂರ್ಯನ ಬಿಸಿಲ ಝಳಕ್ಕೆ ಆ ಸಾಗರದ ನೀರೆನ್ನುವುದು ಬೇಸಿಗೆಯಲ್ಲಿ ಬತ್ತಿ ಹೋಗುವುದೂ ಇಲ್ಲ. ಅಂತಹ ನಿನ್ನ ಜೀವನದ ಒಂದು ವಿಶೇಷತೆಯಲ್ಲಿ ಇಂತಹ ವೈಕಲ್ಯತೆಯನ್ನು ಕಂಡಾಗ ನಾನು ಅಂತಲ್ಲ, ಜೊತೆಯಲ್ಲಿರುವ ಭರತ ಇರಬಹುದು, ಇಲ್ಲಿರುವಂತಹ ಋಷಿಮುನಿಗಳಿರಬಹುದು, ವಶಿಷ್ಠ, ಸುಮಂತ್ರ ಇವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಯಾಕಣ್ಣ, ಯಾಕೆ ಈ ಮೌನ, ಯಾಕೆ ಈ ದುಗುಡ ಹೇಳಬಾರದೆ? ತಮ್ಮ ಲಕ್ಷ್ಮಣ, ಹಿತರಕ್ಷಣೆಗೆ ಭೂಪರು ಪ್ರಜರಹಿತ ರಕ್ಷಣೆಗೆ ಭೂಪರು ಸುಜನ ಬಾಂಧವರನ್ನು ಗಣಿಸದೆಯೇ ಸುಜನ ಬಾಂಧವರೆಂದು ಗಣಿಸದೆ ತ್ಯಜಿಸಿಹರು ನಮ್ಮ ನಯದಿ, ತ್ಯಜಿಸಿಹರು ನಮ್ಮ ನಯದಿ ನುಡಿ ನಿಜವಿದೈ ಪ್ರಜರ ಹಿತರಕ್ಷಣೆಗೆ ಭೂಪರು ತಮ್ಮ ಲಕ್ಷ್ಮಣ, ಅಣ್ಣದೇವ, ನಿಮ್ಮಲ್ಲಿ ಯಾವ ಮಾತನ್ನು ಆಡಬಾರದು ಅಂತ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದವನಲ್ಲ. ಮತ್ತೆ ಯಾಕೆ ಈ ಮೌನ? ಮಂತ್ರಿ ಸುಮಂತ್ರನನ್ನು ಮಂತ್ರಣಾಗಾರಕ್ಕೆ ಬರಬೇಕು ಅಂತ ಹೇಳಿದವನು ನಾನೇ. ಹಾ, ವಿಶ್ವಾಮಿತ್ರರನ್ನು, ನನ್ನ ಹೊತ್ತಿನ ಸಹಜರನ್ನು ಬರುವುದಕ್ಕೆಲ್ಲರಿಗೂ ಆಜ್ಞೆಯನ್ನು ಕೊಟ್ಟವರು ನಾನೇ. ಹಾ ತಮ್ಮ ಅಣ್ಣ, ನಮ್ಮ ವಂಶದ ಮೂಲ ಪುರುಷರು ನಡೆದು ಬಂದಂತ ದಾರಿ ಏನು ಎನ್ನುವುದನ್ನು ನೀವ್ಯಾರು ಅರಿಯದೇ ಇದ್ದವರೇನೂ ಅಲ್ಲ. ಹೌದು. ಹೆಚ್ಚು ಹಿಂದೆ ಹೋಗುವುದು ಬೇಡ. ನಮ್ಮ ತಂದೆಯಾದಂತಹ ದಶರಥ ಚಕ್ರವರ್ತಿ 60,000 ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡಿದವರಂತೆ. ಹೌದು. ಅವರ ರಾಜ್ಯಭಾರದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಪ್ರಜಾಜನರ ಹಿತಕ್ಕೆ ಧಕ್ಕೆ ಬಂತು ಅಂತ ಎಲ್ಲಿಯೂ ಯಾರಾದರೂ ಅವರನ್ನು ಹೇಳಿದವರು ಉಂಟು? ಇನಕುಲ ವಾರಿಧಿಗೆ ಪ್ರತಿಚಂದ್ರಮರು ಎನ್ನುವಂತಹ ಬಿರುದನ್ನು ಧರಿಸಿಕೊಂಡು ಬಂದು ಪೂರ್ವ ಪರಂಪರೆಯಲ್ಲಿ ಸಂದು ಹೋದಂತಹ ಪ್ರತಿಯೊಬ್ಬರಿಗೂ ಯೋಗ್ಯವಾದಂತಹ ಉತ್ತರಾಧಿಕಾರಿಯಾಗಿಯೇ ಆಳಿದವರು. ಹೌದು ತಾನೆ. ಹೌದು. ಪ್ರಜೆಗಳ ಯೋಗಕ್ಷೇಮವನ್ನೇ ತನ್ನ ಯೋಗಕ್ಷೇಮ ಎನ್ನುವ ಹಾಗೆ ಭಾವಿಸಿ ರಾಜ್ಯಭಾರವನ್ನು ನಡೆಸಿದವರು. ಸ್ವಾಹಿತ ಸ್ವಜನ ಪಕ್ಷಪಾತದ ಧೋರಣೆಯನ್ನು ಅವರು ಎಲ್ಲಿಯೂ ಎಂದು ಯಾವತ್ತೂ ಮಾಡಿದವರಲ್ಲ. ಇಲ್ಲವೇ ಇಲ್ಲ. ಯಾವತ್ತು ಸೂರ್ಯವಂಶದ ರಾಜರುಗಳಿಗೆ ತಮ್ಮ ಹಿತವನ್ನು ಬಯಸಿ ಅವರು ಯಾರು ಎಲ್ಲಿಯೂ ಎಂದೂ ಯಾವುದೇ ಕಾರ್ಯವನ್ನು ಯಾವತ್ತೂ ಮಾಡಿದವರು ಅಲ್ಲ. ಅದು ಮನುವಿನಿಂದ ತೊಡಗಿ ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಹ ದಾರಿ. ಎಂತಹ ಸಂದಿಗ್ಧವಾದಂತಹ ಸಂಕಷ್ಟವೇ ಒದಗಿ ಬಂದರೂ ಕೂಡ ತಮ್ಮದೇ ಆದಂತಹ ದೃಢವಾದಂತಹ ನಿಲುವಿನಿಂದ
ತಮಗೆ ಬಂದಂತಹ ಸಂಕಷ್ಟಗಳನ್ನೆಲ್ಲವನ್ನು ಉತ್ತರಿಸಿದವರು. ಹೌದು. ಉದಾಹರಿಸುವುದಕ್ಕೆ ಹೋದರೆ ಹಾ ಸಗರನಂತವರ ಕಥೆಯನ್ನು ನಾವು ತೆಗೆದುಕೊಳ್ಳೋಣ. ಹಾ ಅಸಮಂಜಸನೆನ್ನುವಂತ ಒಬ್ಬ ಮಗ ಇದ್ದ. ಹಾ ಮಾಡಬಾರದೇ ಇದ್ದಂತಹ ಕೃತ್ಯವನ್ನು ಮಾಡುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಹಾ ತನ್ನ ಮಗ ಅಂತ ಅವ ನೋಡ್ಲಿಲ್ಲ. ಪುತ್ರನ ಕುರಿತಾದಂತಹ ವ್ಯಾಮೋಹವನ್ನು ಅವ ಬೆಳೆಸಿಕೊಳ್ಳಲಿಲ್ಲ. ಮಕ್ಕಳನ್ನು ಪೀಡಿಸಿ ಪೀಡಿಸಿ ಹತ್ಯೆ ಮಾಡುತ್ತಿದ್ದಂತಹ ಅವನನ್ನು ನಿರ್ದಾಕ್ಷಿಣ್ಯವಾಗಿಯೇ ತೊರೆದ. ಹೌದಲ್ಲ? ಹೌದು. ಒಬ್ಬ ದಂಡಕನ ಕಥೆಯನ್ನು ನಾವು ತೆಗೆದುಕೊಳ್ಳೋಣ. ಹಾ ಇಕ್ಷ್ವಾಕು ಹಾ ಪುತ್ರನಾದಂತಹ ದಂಡಕ, ಹಾ ಅವನ ಕಥೆಯನ್ನು ತೆಗೆದುಕೊಂಡ್ರು ಹಾಗೆ. ಹಾ ಅಲ್ಲಿಯೂ ಪುತ್ರ ವ್ಯಾಮೋಹ ಹಾ ಅವರನ್ನು ಬಾಧಿಸಿದ್ದಿಲ್ಲ. ನಮ್ಮ ವಂಶದ ಅಭ್ಯುದಯಕ್ಕೆ ಬೇಕಾಗಿ ಹಾ ಅವರೆಲ್ಲರೂ ಅಹರ್ನಿಶಿ ದುಡಿದರು. ಹೌದು. ನಾನು ಒಳ್ಳೆಯದಾಗುವುದಕ್ಕಿಂತಲೂ ನಮ್ಮ ವಂಶ ಬೆಳಗಬೇಕು, ತನ್ನ ಶ್ರೇಯಸ್ಸು ಮುಖ್ಯ ಅಲ್ಲ, ಹಾ ತಮ್ಮ ವಂಶದ ಅಭ್ಯುದಯಲ್ಲಿ ಶ್ರೇಷ್ಠವಾದುದು ಎನ್ನುವ ಹಾಗೆ ಅವರೆಲ್ಲರೂ ಭಾವಿಸಿದರು. ಹಾ ಮನುವಿನಿಂದ ತೊಡಗಿ ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತ ದಾರಿ ಅದು. ಅದೇ ನಮಗೆ ಆದರ್ಶ ಅಲ್ವೋ? ಹೌದೇ ಹೌದು. ಮನುವಿನದ್ದು ನಮಗೆ ಆದರ್ಶ ಅಲ್ವೋ? ಹೌದು. ಮನುಕುಲೇಶ್ವರ ನಡತೆ ಮಾನ್ಯವ, ಮನುಕುಲೇಶ್ವರ ನಡತೆ ಮಾನ್ಯವು, ಜನರ ಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ಜನರ ಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು, ನಮಗಾದರ್ಶವಿದು ಜಗದೀಗೆ. ಜನಕನಂದನೆಯಿಂದಲಮ್ಮಯ್ಯ ಮನುಕುಲಗೆ ಅಪವಾದ ಬಡಸಿದೇಕೆ, ನಮ್ಮಯ ಮನುಕುಲಗೆ ಅಪವಾದ ಹೊಡೆಸಿದೆ. ವನಿತೆಯರು ತ್ಯಜಿಸುವಡೆ ಮನಗೈದಿಹೆನು ತಾನಲು, ವನಿತೆಯನ್ನು ತ್ಯಜಿಸುವಡೆಗೆ ಮನಗೈದಿಹೆನು ತಾನಲು. ತಮ್ಮ ಅಣ್ಣ, ನಮ್ಮ ವಂಶದ ಮೂಲ ಪುರುಷನಾದಂತಹ ಮನು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ಇದುವರೆಗೆ ನಡೆದುಕೊಂಡು ಬಂದವರು. ಹೌದು. ಅವನೇ ಹೇಳಿದ್ದರಿಂದಲೇ ಅದೊಂದು ಸ್ಮೃತಿಯಾಗಿ ಶ್ರುತಿಯಾಗಿ ಹಾ ಸೂರ್ಯವಂಶದಲ್ಲಿ ಇದುವರೆಗೂ ಪಾಲಿಸಿಕೊಂಡು ಬರುತ್ತಾ ಉಂಟು. ಹೌದು. ಮನುಕುಲೇಶರ ನಡತೆ ಮಾನ್ಯವು. ಜನರಿಗಾಗಿ ನಾವು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ ತಮ್ಮ. ಹಾ ಒಂದು ರಾಷ್ಟ್ರದ ಯೋಧನೊಬ್ಬ, ಒಂದು ರಾಷ್ಟ್ರದ ರಾಜನೊಬ್ಬ ನಮ್ಮ ಮೇಲೆ ದಾಳಿ ಎತ್ತಿ ಬಂದಾಗ ಅವರನ್ನು ಎದುರಿಸಬಹುದಾದಂತಹ ಸಕಲ ಶಸ್ತ್ರಾಸ್ತ್ರಗಳು, ಸಕಲ ಸೇನಾ ಸಮೂಹವು ನಮ್ಮಲ್ಲಿ ಈಗಲೂ ಶಾಶ್ವತವಾಗಿ ಉಂಟು. ಹೌದು. ಅವರಿಗಾಗಿ ನಾವು ಹೆದರಬೇಕಾಗಿಲ್ಲ. ಹಾ ಆದರೆ ಎಲ್ಲೋ ದೂರದಲ್ಲೇ ನಿಂತು ಒಬ್ಬನು ನಮ್ಮ ಕುರಿತಾಗಿ ಒಂದು ಅಪವಾದದ ಮಾತುಗಳನ್ನು ಆಡುತ್ತಾನೆ ಅಂತ ಆದ್ರೆ ಅದಕ್ಕೆ ಹೆದರಬೇಕು ನಾವು. ಜನಪರ ಅಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ಜನರಿಗಾಗಿ ಎಲ್ಲ ಹೆದರುವುದು ನಾವು. ಜನರು ಆಡುವಂತ ಬಿರು ನುಡಿಗಳಿದೆಯಲ್ಲ, ಅದಕ್ಕೆ ಹೆದರಬೇಕು. ನಮಗೆ ಆದರ್ಶ ಇದು. ಬದುಕಿನಲ್ಲಿ ಇದನ್ನು ಪಾಲಿಸಿಕೊಂಡು ಬಂದವನು. ನಾವು ಹುಟ್ಟಂತಹ ಬಿಳಿಯ ಬಟ್ಟೆಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯಾದರೂ ಅದು ಎದ್ದು ಕಾಣುತ್ತದೆ. ಹೌದು. ಆವಾಗ ಬಟ್ಟೆಯನ್ನು ಉಡುವುದಕ್ಕಾಗುವುದಿಲ್ಲ ನಮಗೆ. ಅದೇ ಎದ್ದು ಕಾಣುತ್ತದೆ ಅಂತ ಆದರೆ ಅದೊಂದು ಲೋಪವಾಗಿಯೇ ಉಳಿಯುತ್ತದೆ. ಯಾವತ್ತೂ ಎಲ್ಲರ ಕಣ್ಣಿಗೂ ಅದು ಎತ್ತಿ ತೋರಿಸಲ್ಪಡುತ್ತದೆ. ಎಲ್ಲರೂ ಅದನ್ನು ಎತ್ತಿ ತೋರಿಸುತ್ತಾರೆ. ಇದೇನು, ಇದೆಲ್ಲಿ ಆದದ್ದು ಕಲೆ ಎನ್ನುವ ಹಾಗೆ. ಬೇರೆ ಯಾವುದೇ ಬಟ್ಟೆ ಹುಟ್ಟಿರೋದು ಅಪರಾಧ ಅಂತ ಅನಿಸುವುದಿಲ್ಲ. ಆಗೊಂದು ಯಾವುದಾದ್ರೂ ಕಪ್ಪು ಚುಕ್ಕೆ ಆಯ್ತು ಅಂತ ಆದ್ರೆ ಅದು ಎತ್ತಿ ತೋರುವುದೂ ಇಲ್ಲ. ಆದರೆ ಪವಿತ್ರವಾದಂತಹ ಸೂರ್ಯವಂಶಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತು ತಮ್ಮ. ಅಣ್ಣ, ನೀನಾಡುತ್ತಿರುವ ಒಂದೊಂದು ಮಾತು ಅದಾವುದೋ ಒಂದು ಘನವಾದ ವಿಚಾರದತ್ತ ಸಾಗುತ್ತಾ ಇದೆ ಎನ್ನುವುದಂತೂ ಸ್ಪಷ್ಟ. ನಾನು ಸಹಿತವಾಗಿ ಇಲ್ಲಿ ಇರುವ ಎಲ್ಲರೂ ಕೂಡ ಕಳವಳದಿಂದ ನಿನ್ನ ಮುಖ ನೋಡ್ತಾ ಇದ್ದೇವೆ ಅಣ್ಣ. ಮನುಕುಲೇಶರ ನಡತೆ ಎನ್ನುವುದು ಮಾನ್ಯ, ಹೌದು.
ಅಪವಾದ ಎನ್ನುವುದನ್ನು ಆಡುವವರು ಜನರು ಅಂತಾಗುವಾಗ ಪ್ರಜಾರಂಜಕನಾಗಿ ಆಡಳಿತವನ್ನು ಮಾಡುವಂತಹ ಒಬ್ಬ ರಾಜ್ಯದ ಪ್ರಭು ಜನರಿಗೂ ಹೆದರುವುದು ಪರೋಕ್ಷವಾಗಿ ಅವರಾಡುವಂತಹ ಮಾತು ಅಂದ್ರೆ ನಮ್ಮ ಆಡಳಿತ ಅಲ್ಲಿ ಪರಿಣಮಿಸಿದೆ. ಅದು ಹೇಗೆ ಪ್ರತಿಫಲಿಸ್ತದೆ ಎನ್ನುವುದರ ಲಕ್ಷ್ಯ ಅಲ್ಲವೇ? ಏನಾಯ್ತಣ್ಣ? ಏನ್ ಅಪವಾದ? ಯಾಕೆ ಹೀಗೆ ಮಾತು? ತಮ್ಮ ಅಣ್ಣ, ಒಂದು ರಾಜ್ಯ ಸುಭಿಕ್ಷವಾಗಿ ಇರಬೇಕು ಅಂತ ಆದ್ರೆ ಆ ರಾಜ್ಯ ಹೇಗೆ ಎನ್ನುವುದನ್ನು ನಾವು ನೋಡಬೇಕು. ಹೌದು. ಆ ರಾಜನ ಆಡಳಿತವನ್ನು ಜನರು ಎಷ್ಟು ಮಂದಿ ಒಪ್ಪಿಕೊಂಡಿದ್ದಾರೆ ಅಂತ ನೋಡಬೇಕು ಅಂತ ಆದ್ರೆ ಆ ರಾಜ್ಯದ ಉದ್ದಗಲಕ್ಕೂ ಸಂಚರಿಸುವಂತಹ ಗುಪ್ತಚರರು ಬೇಕಾಗುತ್ತಾರೆ. ಹೌದು. ರಾಜ್ಯನ ಒಳಿತು ಕೆಡುಕುಗಳನ್ನು ಹೇಳುವವರು ಧಾರಾಳ ಇರಬಹುದು. ನಮ್ಮ ಕಣ್ಣ ಮುಂಭಾಗದಲ್ಲಿ ಹೇಳದೇ ಇದ್ದರೂ ಹಿಂದಿನಿಂದ ಹೇಳುವವರು ಅನೇಕ ಮಂದಿಗಳು ಇರಬಹುದು. ಹೌದು. ಹಾಗೆ ಹೇಳುವುದಕ್ಕೆ ಬೇಕಾಗಿ ನಮ್ಮವರಲ್ಲೇ ಒಬ್ಬನಾದಂತಹ ಭದ್ರನನ್ನು ನಾನು ಬೇಹುಗಾರಿಕೆಗೆ ಬೇಕಾಗಿ ಕಳುಹಿಸಿಕೊಟ್ಟಿದ್ದೆ. ತಿರುಗುತ್ತಾ ತಿರುಗುತ್ತಾ ಅಗಸರಕೇರಿಗೆ ಹೋದನಂತೆ. ಅಗಸರಕೇರಿಯಲ್ಲಿ ಗಂಡ ಹೆಂಡತಿಯರಲ್ಲಿ ಉಂಟಾದಂತಹ ಸಂಭಾಷಣೆ. ಆ ಸಂಭಾಷಣೆ ರಾಮನ ಅಲ್ಲಿಯವರೆಗೆ ಬಂದು ತಲುಪಿತು. ಅಂದ್ರೆ ಎಲ್ಲಿಗೋ ತವರಿಗೆ ಹೊರಟಂತಹ ಹೆಂಡತಿ ಪುನರಪಿ ಬರುವಾಗ ತನ್ನ ಮನೆಯನ್ನು ಆತ ಪ್ರವೇಶಿಸುವುದಕ್ಕೆ ಬಿಡ್ಲಿಲ್ವಂತೆ. ಅವಳು ನನ್ನನ್ನೇ ಆದರ್ಶವಾಗಿ ಇಟ್ಟುಕೊಂಡಲಂತೆ. ಎಲ್ಲೋ ಇದ್ದಂತಹ ಸೀತೆಯನ್ನು ರಾಮ ಕರೆತಂದು ಬಂದಿದ್ದಾನೆ. 4 ದಿವಸ ಮನೆಗೆ ಹೋದಂತ ತವರ ಮನೆಗೆ ಹೋದಂತ ನನ್ನನ್ನು ಸೇರಿಸುವುದಕ್ಕೆ ಏನು ನಿಮಗೆ ಅಂತ. ತಮ್ಮ ಅಣ್ಣ, ಯಾರ ಬಾಯಿಯಿಂದ ಯಾವುದನ್ನು ನಾನು ಕೇಳಬಾರದು ಅಂತ ನಾ ಭಾವಿಸಿದ್ದೇನೋ ಅದನ್ನು ನಾ ಕೇಳಿದೆ. ಯಾವತ್ತು ನನ್ನ ಕುರಿತಾಗಿ ಯಾರು ಮಾತಾಡಬಾರದು ಅಂತ ನಾ ಭಾವಿಸಿದ್ದೇನೋ ಅದು ನಡೆದು ಹೋಯಿತು. ತಮ್ಮ ಏನಂದ? ಅವ ಹೇಳಿದನಂತೆ, ರಾವಣನ ಬಳಿಯಲ್ಲಿದ್ದಂತ ಸೀತೆಯನ್ನು ರಾಮ ಕರೆತಂದ, ಹಾಗೆ ನಿನ್ನನ್ನು ನಾನು ಕರೆತಂದು ಇರಿಸಿಕೊಳ್ಳುವುದಕ್ಕೆ ರಾಮನಂತೆ ನನಗೇನು ಹುಚ್ಚು ಹಾಗೆ ಹೇಳಿದನಂತೆ. ತಮ್ಮ ಅಣ್ಣ, ಸೀತೆಯನ್ನು ನಾನು ತಂದಿರಿಸಿದ್ದು ಸರ್ವರ ಬಟ್ಟೆಯನ್ನು ಮಡಿ ಮಾಡುವಂತ ಒಬ್ಬ ಅಗಸನಿಗೆ ಅದು ತಪ್ಪುವಂತ ಕಾಣುತ್ತದೆ ಅಂತ ಆದ್ರೆ ರಾಮನ ಶ್ವೇತವಾದಂತ ಶುಭ್ರವಾದಂತ ಜೀವನದಲ್ಲಿ ಒಂದು ಕೊಳೆಯನ್ನು ಆತ ಹುಡುಕುತ್ತಾನೆ ಅಂತ ಆದ್ರೆ ಜನಕಾತ್ಮಜೆಯಿಂದ ನಮ್ಮ ವಂಶಕ್ಕೆ ಕುಂದು ಬಂತು, ಕರಿಕಳೆ ಎಂಬುದು ಬಂತು. ಅದಕ್ಕಾಗಿ ದೃಢವಾದಂತ ತೀರ್ಮಾನವನ್ನು ನಾನು ಕೈಗೊಂಡಿದ್ದೇನೆ ತಮ್ಮ. ಏನು? ಸೀತೆಯನ್ನು ತ್ಯಜಿಸುವಂತ ಮನ ಮಾಡಿದ್ದೇನೆ. ಹರ 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 ಹರ. ಲಕ್ಷ್ಮಣ ಹರ ಹರ ಎಂದರಳಿ ಕೆಡಿದುಮ್ಮಲಿಸಿದನು ಮನದಿಯೇ ಲೋಕ ಮಾತೆಯ ಚಾರು ಚರಿತೆಯನು ಜಗವೆಲ್ಲ ಏಕಮತದಿಂದ ಪೊಗಳುವುದು. ಜಗವೆಲ್ಲ ಏಕಮತದಿಂದ ಪೊಗಳುವುದು.
ಋಷಿಗಳು ಸಹ ಕಂಡಿಹರು ಅವರಿಗೆ ಆಕೆ ಪೊಕ್ಕೆತ್ತು ಬಂದಿಹುದ ಲೋಕ ಮಾತೆಯ ಚಾರು ಚರಿತವನು ಜಗವೆಲ್ಲ ಶಿವನೇ, ಕಾದ ಸೀಸವನ್ನು ಒಂದೊಂದು ಒಟ್ಟು ನನ್ನ ಕಿವಿಗೆ ಇಳಿಸಿದಂತಹ ಅನುಭವವಾಗಿ ಹೋಯಿತಲ್ಲ. ಯಾವುದನ್ನು ಕನಸಿನಲ್ಲಿಯೂ ಕೂಡ ನಾನು ಊಹಿಸಲಿಲ್ಲವೋ ಅಂತಹ ಒಂದು ವಿಚಾರವನ್ನು ಕೇಳುವ ಹಾಗಾಯಿತಲ್ಲ. ಮೌನವಾಗಿ ನಿಬ್ಬೆರಗಾಗಿ ಪ್ರತಿಯೊಬ್ಬರೂ ಕೂಡ ಹಾಹಾಕಾರವನ್ನು ಈ ಹೊತ್ತು ಮಾಡುತ್ತಾ ಇದ್ದಾರೆ. ಯಾವ ನಾಲಿಗೆಯಿಂದ ಅಣ್ಣ ಹೀಗೆ ಹೇಳಿದನೋ ನನಗೆ ಅರ್ಥ ಆಗುವುದಿಲ್ಲ. ಯಾಕಾಗಿ ಇಂತಹ ನಿರ್ಧಾರಕ್ಕೆ ಬಂದನೋ ನನಗಂತೂ ಒಂದೂ ತಿಳಿಯುತ್ತಾ ಇಲ್ಲ. ಅಣ್ಣ ಅಣ್ಣ, ಎಂತಹ ಮಾತಿದು. ಸೀತಾ ಮಾತೆ ಎಷ್ಟು ಪುನೀತೆ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಏನು ಬೇಕು ಹೇಳು. ಪವಿತ್ರವಾದಂತಹ ಅಗ್ನಿ ತಾನಾಗಿಯೇ ಬಂದು ಸೀತೆ ಪವಿತ್ರಳಿದ್ದಾಳೆ ಎನ್ನುವ ಹಾಗೆ ನಿನ್ನ ಕೈಗೊಪ್ಪಿಸಿ ಆ ಮೂಲಕವಾಗಿ ಚಾರು ಚರಿತೆಯ ಲೋಕ ಮಾನಿತವಾದಂತಹ ಯೋಗ್ಯತೆ ಏನು ಎನ್ನುವುದು ಲೋಕ ಪ್ರಕಟವಾದಂತಹ ವಿಷಯ. ಈ ಕಾಲಕ್ಕೆ ಕಲೆಯನ್ನು ಕಂಡೆ. ಕಲೆಯನ್ನು ಕಾಣುವುದಕ್ಕೆ ಜನಪರ ಅಪವಾದ ಕಾರಣವಾಗಿ ನಾನು ಯಾವ ಕಾರಣಕ್ಕೂ ಕಲೆಯನ್ನು ಹೊಂದಿ ಬದುಕುವುದಿಲ್ಲ ಎನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಎಷ್ಟೊಂದು ಕರ್ಕಶ ಹೃದಯ ಅದೇ ಅಣ್ಣ. ಯಾವತ್ತಿದ್ದರೂ ಯಾವ ವಿಚಾರವೂ ಒಬ್ಬನಿಗೆ ಅನ್ವಯವಾಗುವುದು ಯಾವಾಗ ಅಣ್ಣ? ಉದಾಹರಣೆಗೆ ಒಂದು ನೀರು ಹಾಳಾಗಬೇಕು ಅಥವಾ ಒಂದು ಪವಿತ್ರವಾದ ಕ್ಷೀರ ಹಾಳಾಗಬೇಕು ಅಂತ ಇದ್ರೆ ಅದಕ್ಕೆ ಕಾರಣ ಉಂಟು. ಒಂದು ಸ್ವಲ್ಪ ಆದರೂ ಸರಿ ಹುಳಿ ಬಿದ್ದರೆ ಆವಾಗ ಹಾಲು ಹಾಳಾಗುತ್ತದೆ. ಆದರೆ ಕ್ಷೀರಮಾರಿದಿಗೆ ಹುಳಿ ಹಿಂಡಿದರೆ ಅದು ಹಾಳಾಗ್ಲಿಕ್ಕುಂಟು. ಏರಿ ಬರುತ್ತಿರುವಂತಹ ಸೂರ್ಯನನ್ನು ನೋಡಿ ಒಬ್ಬಾತ ತಾನು ಉಗುಳುತ್ತಾನೆ ಅಂತ ಆದರೆ ಆ ಕಾಲಕ್ಕೆ ಯಾವ ವಿಧದಿಂದ ನೋಡಿದರೂ ಕೂಡ ಸೂರ್ಯನಿಗೆ ಎಂಜಲಾಗುವುದಕ್ಕುಂಟು. ಅಣ್ಣ ಅಣ್ಣ, ನಾನು ಕೇಳುತ್ತಾ ಇದ್ದೇನೆ, ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾರು ಹೇಳು? ಹೊರಿಸಿದ ಬಾಬಿ ದಾರಿಣಿಯೊಳಿರಲ್ಲ ಕೊಡುವೆ. ಅಣ್ಣ, ಯಾರ್ಯಾರೋ ಏನೇನೋ ಮಾತಾಡಿದರು ಎನ್ನುವ ಕಾರಣಕ್ಕಾಗಿ ನಾವು ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ಒಂದೊಂದು ವಿಚಾರವನ್ನು ಅಳೆಯುತ್ತಾರೆ. ಲೋಕದಲ್ಲಿ ಎಲ್ಲ ಮಾತನ್ನು ನಾವು ಸ್ವೀಕರಿಸ್ತಾ ನಡೆದದ್ದು ಹೌದು ಅಂತ ಆದರೆ ನಮಗೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅವಕಾಶ ಇಲ್ಲ. ಈಗಲೇ ನಾನು ಅದನ್ನೇ ಎತ್ತಿ ಹೇಳಿದ್ದು. ಹೇಳುವವರು ಏನೋ ಹೇಳ್ತಾರೆ, ಅವರ ದೃಷ್ಟಿಮತಿಗೆ ಗೋಚರವಾದ ಹಾಗೆ ವಾಚಾಮಗೋಚರವಾಗಿ ಮಾತಾಡ್ತಾರೆ. ನಾವು ಅದನ್ನೆಲ್ಲ ಸ್ವೀಕರಿಸಿದರೆ ಪ್ರಪಂಚದಲ್ಲಿ ಬದುಕುಂಟು ಅಣ್ಣ. ನೀನು ಜ್ಞಾನಿಯಾಗಿ ಇಷ್ಟೊಂದು ಭಾವುಕನಾಗಿ ಸಣ್ಣ ವಿಷಯಕ್ಕೆ ಇಷ್ಟೊಂದು ಬಗೆಯಿಂದ ಚಿಂತೆ ಮಾಡಿದರೆ ಅದಕ್ಕೆ ನಾವು ಮಂತ್ರಣಾಗಾರದಲ್ಲಿ ಬಂದು ಇಷ್ಟೊಂದು ಚಿಂತನೆ ಮಾಡಬೇಕಾದ ಅಗತ್ಯ ಉಂಟು. ಆಡಳಿತವನ್ನು ಮಾಡುವಂತಹ ನಾವು ಹೇಗಿರಬೇಕು ಎನ್ನುವುದನ್ನು ವಶಿಷ್ಠರಿಂದ ಉಪದೇಶ ಪಡೆದವರು. ನಿನಗೆ ನಾನು ಹೇಳುವಂತಹ ಎತ್ತರದ ಜಾಗದಲ್ಲಿ ಇಲ್ಲ ಅಣ್ಣ. ಆದರೂ ದೈನ್ಯತೆಯಿಂದ ಕೆಲವೊಮ್ಮೆ ಕಿಂಕರ್ತವ್ಯತಾ ಮೌಢ್ಯತೆ ಎನ್ನುವುದು ನಮ್ಮ ಮತಿಗೆ ಮಬ್ಬನ್ನು ಆವರಿಸಿದ ಹಾಗೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ಹೇಳುತ್ತೇನೆ. ನಮ್ಮ ಪರಂಪರೆಯನ್ನೇ ನೋಡಿದರೆ ಮನುಕುಲೇಶರ ನಡತೆ ನಮಗೆ ಮಾನ್ಯ ಹೌದು. ಹಾಗಂತ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಬಿಟ್ರೆ ಇನ್ನೊಬ್ಬ ಹಾಗೆ ಹೇಳಿದ ಎನ್ನುವ ಕಾರಣಕ್ಕಾಗಿ ನಾವು ನಮಗೆ ಶಿಕ್ಷೆಯನ್ನು ಕೊಡುತ್ತಾ ಹೋದರೆ ಲೋಕದಲ್ಲಿ ಆಡಳಿತದ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಹೇಗೆ ಸಾಧ್ಯವಾಗುತ್ತದಣ್ಣ? ಯಾರೋ ಒಬ್ಬ ಪಾಪಿ ಹಾಗೆ ಹೇಳಿದ,
ಅವನನ್ನು ಅವನ ಮಾತಿಗೆ ಬೆಲೆ ಕೊಟ್ಟು ಎತ್ತರಕ್ಕೇರಿಸುವುದಲ್ಲ. ತಪ್ಪು ಮಾಡಿದಂತಹ ಆತನಿಗೆ ಶಿಕ್ಷೆ ಕೊಡಬೇಕಾದದ್ದು ನಮ್ಮ ಧರ್ಮ. ಆದ್ದರಿಂದ ಹೇಳ್ತೇನೆ, ನನಗಾಜ್ಞೆ ಕೊಡಣ್ಣ, ಅವನನ್ನು ನಾನು ಶಿಕ್ಷಿಸ್ತೇನೆ. ನೀವೆಲ್ಲ ಯಾಕೆ ಇಷ್ಟು ಕಳವಳಗೊಳ್ಳುತ್ತೀರಿ? ತರವೇ ನೀವೆಲ್ಲ ತರವೇ ನೀವೆಲ್ಲ ಎಳೆಯಾತ್ಮ ಜಗೆ ಕರಿ ಕಲೆಯೆಂಬುದಿಲ್ಲ. ತಿಳಿದೇಹನಾದ ದಾರಿ ಬೇರಿಲ್ಲ. ಕುಲಕೀರ್ತಿ ಹಿರಿದಲ್ಲ ನೀ ಸಾಟಿಯಲ್ಲ. ಒಳಗೊಳ್ಳುವುದು ತರವೇ ನೀವೆಲ್ಲ ಎಳೆಯಾತ್ಮಜಗೆ ಕರಿ ಕಲೆಯೆಂಬುದಿಲ್ಲ. ತಮ್ಮ ಲಕ್ಷ್ಮಣ, ಅಣ್ಣದೇವ, ನನ್ನ ಮಾತನ್ನು ಕೇಳಿದವಾಗ ಹಾ, ನೀವೆಲ್ಲ ಬಹಳ ಕಳವಳಗೊಳ್ಳುಂಡ ಹಾಗೆ ಅನಿಸುತ್ತಾ ಉಂಟು. ನಾನೊಬ್ಬ ಅಂತಲ್ಲ, ಇಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಇದೇ ಭಾವ. ಭರತನನ್ನು ನೋಡಿದರೆ ಅಲ್ಲೇ ಮರವಟ್ಟಿ ನಿಂತಿದ್ದಾನೆ. ಹಾ, ಶತ್ರುಘ್ನನನ್ನು ನೋಡಿದರೆ ಅವ ಬಾಯ್ದಿರದು ಮಾತಾಡುತ್ತಾ ಇಲ್ಲ. ಹಾ, ಮಂತ್ರಿ ಸುಮಂತರು ವಸಿಷ್ಠರು ಹಾ, ಮೊದಲುಗೊಂಡವರೆಲ್ಲರೂ ಏನನ್ನು ಕಳಕೊಂಡವರ ಹಾಗೆ ನೆಲನೋಟಕರಾಗಿದ್ದಾರೆ. ಹೌದು. ನೀನಂತೂ ಬಾಯ್ದೆರೆಯಾಗಿ ನನ್ನಲ್ಲಿ ಕೇಳಿದ್ದಿ ತಮ್ಮ. ಹಾ, ಯಾಕೆ? ಬಹಳಷ್ಟು ನಿರ್ಧಾರವನ್ನು ಕೈಗೊಂಡು ಹಾ, ಇದರ ಸಾಧಕ ಬಾಧಕಗಳನ್ನು ಯೋಚಿಸಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಅದಲ್ಲದೆ ನೀನೇ ಹೇಳಿದ ಹಾಗೆ ಕಿಂಕರ್ತವ್ಯತ ಮೂಢನಾಗಿ ನಾನು ವರ್ತಿಸಿದ್ದಿಲ್ಲ ತಮ್ಮ. ಹಾ, ಒಬ್ಬ ಅಗಸನನ್ನು ನೀನು ಹೇಳಿದ ಹಾಗೆ ಹಾ, ಅವನನ್ನು ತಂದು ಶಿಕ್ಷಿಸಬಹುದು, ಹಾ, ಅದು ದೊಡ್ಡದಲ್ಲ. ಅವನನ್ನು ನಾವು ಶಿಕ್ಷಿಸಿದೆವು ಅಂತ ಆದ್ರೆ ಹಾ, ನಾಳೆ ಮತ್ತೊಂದು ಅಪವಾದ ಬರುತ್ತದೆ. ಹಾ, ರಾಮ ತನ್ನ ತಪ್ಪನ್ನು ತಾನು ಮರೆಮಾಚುವುದಕ್ಕೆ ಬೇಕಾಗಿ ಹಾ, ಒಬ್ಬ ಅಗಸನನ್ನು ತಂದು ಶಿಕ್ಷಿಸಿದ. ಹ್ಮ್, ನಾಳೆ ಮತ್ತೊಬ್ಬದನ್ನೇ ಹೇಳುತ್ತಾನೆ. ಹಾ, ಒಂದು ಬಾಯಿ 10 ಬಾಯಿ ಆಗುತ್ತದೆ. ಹಾ, ಹಾಗಾದ್ರೆ ನಾನು ಮಾಡಬೇಕಾದುದೇನು? ನನಗೆ ಇದಲ್ಲದೆ ಅನ್ಯತಾ ದಾರಿ ಇಲ್ಲ. ನಿಮಗೆ ದುಃಖ ಆಗುತ್ತದೆ, ಹೌದು, ನಾ ಯೋಚಿಸುತ್ತೇನೆ. ಹಾಗಂತ ಜನಕಾತ್ಮಜಗೆ ಯಾವತ್ತಾದ್ರೂ ಎಲ್ಲಿಯಾದ್ರೂ ದೋಷ ಎನ್ನುವಂಥದ್ದು ಬರುವುದಕ್ಕೆ ಸಾಧ್ಯ ಉಂಟೇ ತಮ್ಮ? ಅವಳು ಪರಿಶುದ್ಧಳು ಎನ್ನುವ ಹಾಗೆ ಆಕೆ ಅಗ್ನಿ ಪ್ರವೇಶವನ್ನು ಮಾಡಿ ಅದರಿಂದ ಎದ್ದು ಬಂದಂತಹ ಹೊತ್ತಿಗೆ ಎಲ್ಲವೂ ಆ ಸಂದರ್ಭದಲ್ಲಿ ಶ್ರುತವಾದದ್ದಲ್ವೇ? ಅವಳು ಪರಿಶುದ್ಧೆ ಅಂತ ಆದ ಮೇಲೆ ಮತ್ತೆ ಅವರಿಗೆ ಆರೋಪ ಮಾಡಿದರೆ ಅದನ್ನು ಹೇಗೆ ನಾವು ಸಾಧು ಅಂತ ಸ್ವೀಕರಿಸುವುದು? ಆದ್ರೆ ಒಬ್ಬ ಹೇಳಿದನಲ್ಲ, ಒಬ್ಬ ಹೇಳುತ್ತಾನೆ ಅಂತ ನಾವು ಸುಮ್ಮನಿರುವ ಹಾಗಿಲ್ಲ. ಇಂದು ಒಬ್ಬ ಹೇಳಿದ, ನಾಳೆ 10 ಮಂದಿಗಳು ಹೇಳ್ತಾರೆ. ಹೇಳಿದವರಿಗೆಲ್ಲರಿಗೂ ನಾವು ಉತ್ತರ ಕೊಡುವುದಕ್ಕೆ ಹೊರಟರೆ ಅದು ನಮ್ಮ ಬದುಕಿನಲ್ಲಿ ಉತ್ತರವನ್ನೇ ಪ್ರಶ್ನೆ ಇಲ್ಲದೆ ಇದ್ದಂತ ಉತ್ತರ ಅಂತ ಆಗುದಿಲ್ವೇ ತಮ್ಮ? ಅದಕ್ಕೆ ಉತ್ತರಿಸುವುದಕ್ಕೆ ಹೋದೆವು ಅಂತ ಆದ್ರೆ ತಪ್ಪು ನಮ್ಮಲ್ಲೇ ಶಾಶ್ವತವಾಗಿ ಉಳಿಯುತ್ತದೆ. ಸೀತೆಯನ್ನು ನಾನು ತ್ಯಜಿಸಿದರೆ ನಿಮಗಿಂತಲೂ ಹೆಚ್ಚು ದುಃಖ ಪಡುವವನು ನಾನು ನೆಮ್ಮದಿಯಾಗಿ ಇರ್ತೇನೋ ಹಾಗೊಂದು ವಿಶ್ವಾಸ ನಿಮಗುಂಟು. ಆದರೆ ಇದಲ್ಲದೆ ಬೇರೆ ದಾರಿ ಇಲ್ಲ ತಮ್ಮ ನನಗೆ. ಇದಲ್ಲದೆ ಬೇರೆ ದಾರಿ ಇಲ್ಲ ನನಗೆ. ಆದುದರಿಂದಲೇ ನಾನು ಸೀತೆಯನ್ನು ತ್ಯಜಿಸಬೇಕು ಎನ್ನುವ ಹಾಗೆ ನಾ ತೀರ್ಮಾನಿಸಿದವನು. ಈಗ ಇದೇ ಅಪವಾದವನ್ನು ನೀನೇ ಯೋಚಿಸು. ನೀನೇ ನಿನ್ನ ವಿಚಾರದ ಬೆಳಕಿನಲ್ಲಿ ವಿವೇಚಿಸಿ ನೋಡು. ಒಬ್ಬ ಅಗಸ ಹೇಳಿದ, ಈಗ ನೀನು ಹೇಳಿದ್ದೆ, ಅವನನ್ನು ಶಿಕ್ಷಿಸುವ ನಾವು. ಇದೇ ಮಾತನ್ನು ನಮ್ಮ ಅರಮನೆಯಲ್ಲಿ ವಶಿಷ್ಠರಂತವರು ಸುಮಂತ್ರನಂತವರು ಹೇಳಿದರೆ ಅಲ್ಲ, ಅವರು ಹೇಳುತ್ತಾರೆ ಅಂತಲ್ಲ, ನಾ ಹೇಳಿದ್ದು ಹೇಳಿದರೆ ಏನು ಮಾಡಬೇಕು ನಾವು? ಅವಿವೇಕಿಗಳು ಆಡಿಯಾರು ಅಣ್ಣ. ಅಲ್ಲ, ನಮ್ಮ ವಶಿಷ್ಠರಂಥವರು ಇಂಥದ್ದನ್ನೆಲ್ಲ ಆಡಿಯಾರು ಅಂತ ಹೇಳುವುದಕ್ಕೆ ನಾವು ಊಹಿಸುವುದಕ್ಕಾದರೂ ಸಾಧ್ಯ ಉಂಟು. ಹೇಳುತ್ತಾರೆ ಅಂತ ಅಲ್ಲ ತಮ್ಮ, ತರ್ಕಕ್ಕೆ ಬಿಟ್ಟಂತ ವಿಚಾರ ಅದು. ಅದನ್ನು ನಾವು ಯೋಚಿಸುದು. ಆವಾಗ ಅವರನ್ನು ಶಿಕ್ಷಿಸುವುದಕ್ಕೆ ಬರುತ್ತದೋ ನಾವು. ಹಾಗಾದ್ರೆ ತಪ್ಪು ನಮ್ಮಲ್ಲಿ ಉಂಟು ಅಂತ ಆಯ್ತೋ ಇಲ್ವೋ? ಹಾಗಾದು ಆದುದರಿಂದಲೇ ಜನಕಾತ್ಮಜೆಗೆ ಕರಿಕಳೆ ಎಂಬುದು ಇಲ್ಲ, ಅವಳಲ್ಲಿ ದೋಷ ಅಂತ ಇಲ್ಲ. ಆದ್ರೆ
ನಮ್ಮ ವಂಶದಲ್ಲಿ ನಡೆದುಕೊಂಡು ಬಂದಂತ ದಾರಿ ಇದೆಯಲ್ಲ, ನಾ ಹೇಳಿದಂತ ಉದಾಹರಣೆ ಇದೆಯಲ್ಲ, ನಾನು ಅದನ್ನು ಬೊಟ್ಟು ಮಾಡಿ ಹೇಳಿದ್ದು ಅದಕ್ಕೆ ನಿಮಗೆ ಪೂರ್ವದಲ್ಲೇ. ನಾನು ಸಗರನದ್ದು ದಂಡಕನ ಅಂತ ಮೊದಲುಗೊಂಡವರ ಕಥೆಯನ್ನು ಹೇಳಿದ್ದು ಅದಕ್ಕೆ ಪೂರ್ವದಲ್ಲೇ. ಇದೊಂದು ಉದಾಹರಣೆ. ಅವರು ಹಾಕಿಕೊಟ್ಟಂತ ದಾರಿ ಉಂಟು ನಮಗೆ. ಪುತ್ರ ವ್ಯಾಮೋಹ ಎನ್ನುವಂಥದ್ದನ್ನು ಅವರು ಎಲ್ಲಿಯೂ ಕೊಟ್ಟದ್ದಿಲ್ಲ. ತಮ್ಮ ವಂಶದ ಅಭ್ಯುದಯಕ್ಕೆ ಬೇಕಾಗಿ. ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ ಅಣ್ಣ, ಅವರೆಲ್ಲ ತಪ್ಪು ಮಾಡಿದವರು. ನಿರಪರಾಧಿನಿಗೇಕೆ ಈ ಶಿಕ್ಷೆ? ಇಲ್ಲ ತಮ್ಮ, ಅವಳಿಗೆ ಶಿಕ್ಷೆ ಇಲ್ಲ ಅಂತ ಆದ್ರೆ ನಾನು ಸೀತಾರಾಮನಾಗಿ ವರ್ತಿಸಿದೆ ಅಂತ ಆಗುತ್ತದೆ, ಹೆಂಡತಿಗೆ ಗಂಡನಾಗಿ ನಾ ಮುಂದುವರಿದೆ ಅಂತ ಆಗುತ್ತದೆ. ಹಾಗಾಗಕೂಡದು. ನಾನು ರಾಜಾರಾಮನಾಗಿಯೇ ಬದುಕಬೇಕು, ರಾಜಾರಾಮನಾಗಿಯೇ ಬಾಳಬೇಕು ಅಂತ ನಾ ತೀರ್ಮಾನಿಸಿದವನು. ಪ್ರಜಾಹಿತ ರಕ್ಷಣೆ ಅದು ಬಿಟ್ಟರೆ ಬದುಕಿನಲ್ಲಿ ಮತ್ತೊಂದು ಇಲ್ಲ. ಸೀತೆ ಏನು, ಎಷ್ಟು, ಹೇಗೆ ಎನ್ನುವುದನ್ನು ಅವಳ ಜೀವನದುದ್ದಕ್ಕೂ ಅವಳ ಜೊತೆಯಾಗಿದ್ದಂತ ನನಗೆ ಅರ್ಥ ಆಗುತ್ತದೆ. ಆದರೆ ಪ್ರಜೆಗಳಿಗೆ ನಾವು ಉತ್ತರ ಕೊಡಬೇಕಲ್ಲ ತಮ್ಮ. ರಾಜಾರಾಮನಾಗಿ ನಾ ಬದುಕಿದ್ದೇ ಒಳ್ಳೆಯದು ಅಂತ ನಾ ಭಾವಿಸುತ್ತೇನೆ. ಹಾಗಾಗಿ ಸೀತೆಯನ್ನು ತ್ಯಜಿಸುವಂತ ಮನ ಮಾಡಿದ್ದೇನೆ. ತಮ್ಮ ಅಣ್ಣ, ಒಂದು ಮಾತು ಅವಳು ಹೇಳಿದಳು. ನಾವು ವಿಹಾರಾರ್ಥವಾಗಿ ಇದ್ದಂತಹ ಹೊತ್ತಿಗೆ ಲತಾ ಮಂಟಪದಲ್ಲಿ ನನ್ನ ಪರ್ಯಂಕದಲ್ಲಿ ಪವಡಿಸಿದಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದಳು ಅವಳು. ಕಾಡಿಗೆ ಹೋಗಬೇಕು, ಮತ್ತೊಮ್ಮೆ ಋಷಿಮುನಿಗಳನ್ನು ಕಾಣಬೇಕು, ಅಲ್ಲಿದ್ದಂತ ವೇದಾಧ್ಯಯನವನ್ನು ಕೇಳಬೇಕು, ಅವರು ಹೋಮಿಸುತ್ತಿರುವಂತಹ ಹವಿಸಿನ ಆ ಧೂಮವನ್ನು ಆಘ್ರಾಣಿಸಬೇಕು ಇತ್ಯಾದಿ ಆಶಯ ಆಕಾಂಕ್ಷೆಗಳನ್ನೆಲ್ಲವನ್ನು ನನ್ನ ಮುಂದೆ ತೋಡಿಕೊಂಡಳು. ಅದನ್ನು ಪೂರೈಸುತ್ತೇನೆನ್ನುವ ಹಾಗೆ ಅವಳಿಗೆ ಭರವಸೆಯನ್ನು ಕೊಟ್ಟವನು. ಇದು ಸಕಾಲ. ಆದುದರಿಂದ ಅದಕ್ಕೆ ತಮ್ಮ ಕಾಡಿನಲ್ಲಿ ಸೀತೆಯನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬಾ. ಇದು ರಾಜಾಜ್ಞೆ ನಿನಗೆ. ಅರುಹಿ ರಾಘವನೆದ್ದು ನಡೆಯಲು ಮರುಗಿ ಬಿಗುದು ಮರವಟಿದ ಲಕ್ಷ್ಮಣನು ಧರಣಿ ಜಯ ತೊರೆದರಾರುಳಿಸುವ ಬರುವ ಕಂಬದ ಕಾಯಕವೋ ತನಗೇನುದ ಧಾರಣಿ ಜಯ ತುರಿದಾದರುಳಿಸುವ ಅಯ್ಯೋ ನನ್ನ ದುರ್ವಿಧಿ, ಏನು ಅಂತ ಹೇಳಲಿ? ಅಣ್ಣನಾಡಿದ ಮಾತು ಅಂತ ಹೇಳಿದರೆ ಅದು ವೇದ ಸಮಾನವಾದದ್ದು. ಯಾವ ಕಾರಣಕ್ಕೂ ನಾವು ಯಾರೂ ಅವನ ಮಾತಿಗೆ ಪ್ರತಿಯಾಡುವ ಧೈರ್ಯವನ್ನು ತೋರುವುದಿಲ್ಲ. ವಶಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಈ ಕಾಲಕ್ಕೆ ಅವನ ಒಂದೊಂದು ಮಾತು ಕೂಡ ನಮಗೆ ಶಿರೋಧಾರ್ಯ ಅಂತ ಆಗುವಾಗ ಕೇವಲ ಮೂರ್ತಿಗಳಾಗಿ ಅವನಾಡುವ ಮಾತನ್ನು ಕೇಳಿ ಪಾಲಿಸುವುದಷ್ಟೇ ನಮ್ಮ ಬದುಕಿನಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಅಂತ ತಿಳಿದವರು. ಆದರೆ ಇವತ್ತು ಮಾತ್ರ ಸಹಿಸುವುದಕ್ಕೆ ಅಸಾಧ್ಯವಾದಂತಹ ಹೊಣೆಯನ್ನೇ ನನಗೆ ವಹಿಸಿಬಿಟ್ಟ. ಯಾಕೆ ಇಂತಹ ತೀರ್ಮಾನ ಮಾಡಿದನೋ ನನ್ನ ಮನಸ್ಸಿನಲ್ಲಿ ನನಗೆ ಸಾವಿರ ಗೊಂದಲ. ಸಗರನ ಸಮಂಜಸನ ತೊರೆದನು ಹೌದು. ಯಾವ ಇಕ್ಷ್ವಾಕು ಆ ಕಾಲದಲ್ಲಿ ತನ್ನ ಮಗನಾದ ದಂಡನನ್ನು ತೊರೆದ ಅರ್ಥ ನನಗೆ ಹೊಳೆಯುತ್ತದೆ. ಆದರೆ ಪ್ರಜಾಕೋಟಿಯ ಅಪವಾದ ಎನ್ನುವುದೇ ಇಷ್ಟೊಂದು ಗುರುತರವಾಗಿ ರಾಮನಾಡುತ್ತಿರುವ ನಾಡಾಗಲಿ ರಾಮನಾಗಲಿ ಒಂದು ಕ್ಷಣವು ಅಶುದ್ಧದ ಸೋಂಕಿನಿಂದ ಬಾಳಬಾರದು ಎನ್ನುವ ತೀರ್ಮಾನಕ್ಕೆ ಬರ್ತಾನೆ ಅಂತಾದರೆ ಅಯ್ಯೋ ನನ್ನ ಮನಸ್ಸಿನ ಮತಿ
ಅದು ಮಿತಿಯನ್ನು ಮೀರಿದಂತಹ ತೀರ್ಮಾನ ರಾಮನದ್ದು ಅಂತ ಹೇಳ್ತಾ ಉಂಟು. ಇಷ್ಟೊಂದು ಕಠೋರಿಯಾಗಿ ತಾನು ವ್ರತನಿಷ್ಠನಾಗಿ ಕಲೆ ಇಲ್ಲದೆ ನಾನು ಬಾಳ್ತೇನೆ ಎನ್ನುವಂತಹ ತೀರ್ಮಾನಕ್ಕೆ ಬಂದ ಅಂತಾದರೆ ಬದುಕು ದುಸ್ತರವಾಗಿ ಕಾಣ್ತಾ ಉಂಟು. ಕೌಟುಂಬಿಕ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸೌಹಾರ್ದತೆಯಿಂದ ಅನ್ಯೋನ್ಯತೆಯಿಂದ ಬಾಳುತ್ತಾ ಇದ್ದೇವೆಯೋ ಅಂತಹ ಬದುಕಿನ ತ್ಯಾಗವನ್ನೇ ಮಾಡುವಷ್ಟರ ಮಟ್ಟಿಗೆ ರಾಮ ಮುಂದಾಗುತ್ತಾನೆ ಅಂತಾದ್ರೆ ಅವ ಕೊಟ್ಟಂತಹ ಉತ್ತರ, ಅವ ಕೊಟ್ಟಂತಹ ಒಂದು ಸಮರ್ಥನೆ ನಮ್ಮ ತರಣಿ ಕುಲದ ಒಂದು ಕೀರ್ತಿ ಎನ್ನುವುದೇನುಂಟು ಇದನ್ನು ಉಳಿಸಬೇಕು ಅಂತಾದ್ರೆ ಸೀತೆಯನ್ನು ನಾನು ಬಿಡಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಕೀರ್ತಿ ಎನ್ನುವುದು ಒಂದು ಮಹಾಸೌಧವಾಗಿ ಕಾಣ್ತಾ ಉಂಟು. ಒಂದು ಸೌಧ ತಾನು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಇದ್ರೆ ಅದಕ್ಕೆ ಅಷ್ಟು ಕಂಬಗಳ ಅವಶ್ಯಕತೆ ಇದೆ. ಈ ಕಾಲಕ್ಕೆ ಅಣ್ಣ ನಿನಗೆ ಯಾರೂ ಕಾಣಲಿಲ್ವೇ? ಈ ಕೀರ್ತಿ ಸೌಧವನ್ನು ಹೊರಬೇಕು ಅಂತ ಇದ್ರೆ ಬಲವಾದ ಕಂಬವಾಗಿ ನಾನು ಕಂಡೇನೆ. ನನಗದೆಲ್ಲ ವಿಚಾರ, ನಾನು ಅದನ್ನು ಹೊರಬಲ್ಲೆನೆ. ಮನೋಮಾಂಧಾತಾದಿಗಳು ಆಗಿ ಹೋದಂತಹ ಈ ವಂಶದ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸತ್ವ ಪರೀಕ್ಷೆಗೆ ನನ್ನನ್ನು ಒಡ್ಡುವಂತಹ ಕ್ಷಣ ಬಂದು ಹೋಯಿತಲ್ಲ. ಒಂದು ಕಾಲಕ್ಕೆ ನನ್ನಲ್ಲಿ ನುಡಿದಂತಹ ಮಾತು, ಅದನ್ನು ಪಾಲಿಸುವುದಕ್ಕೆ ನಾನು ಹಿಂದೆ ಮುಂದೆ ನೋಡಿದಂತಹ ಕ್ಷಣ, ಅಲ್ಲಿಯೂ ನಾನು ಮತಿಮಬ್ಬಾಗಿ ಹೋದೆ. ಬದುಕಿನಲ್ಲಿ ಬಡಬಾರದ ಬಣ್ಣವನ್ನು ಉಣ್ಣುವುದಕ್ಕೆ ಕಾರಣವಾಯಿತು. ಅಂದು ಮಾತೆಯಾಡಿದ ಮಾತು ನನಗೆ ಭಾರವಾಯಿತು ಅಂತಾದರೆ ಇಂದು ಅಣ್ಣನಾಡಿದ ಮಾತು ನನಗೆ ಹೊರುವುದಕ್ಕೆ ಸಾಧ್ಯವೇ ಎನ್ನುವ ಚಿಂತೆಯನ್ನು ಮೂಡಿಸುವ ಹಾಗಾಯಿತಲ್ಲ. ಆದರೆ ಯಾವ ಕಾರಣಕ್ಕೂ ನಾನು ಇದರಿಂದ ವ್ಯತಿರಿಕ್ತವಾಗಿ ನಡೆಯುವುದಕ್ಕಿಲ್ಲ. ಇದನ್ನು ಉಳಿದು ನನಗೆ ಬದುಕಿಲ್ಲ. ಅಣ್ಣನ ಆಜ್ಞೆಯನ್ನು ನಾನು ಪಾಲಿಸದೇ ಹೋದರೆ ಅಣ್ಣನಿಗೆ ಸರಿಯಾದ ತಮ್ಮನಾಗುವುದಿಲ್ಲ. ದುಃಖ ತಪ್ತವಾದ ಹೃದಯವನ್ನು ಹೊಂದಿ ಮನೆಗೆ ಬಂದು ಊರ್ಮಿಳೆಯಲ್ಲಿ ಮಾತಾಡಿದೆ ಅಂತಾದ್ರೆ ಅವಳಂತೂ ಆಕಾಶವೇ ಕಳಚಿ ಬಿದ್ದ ಹಾಗೆ ಮಾತಾಡ್ತಾ ಇದ್ದಾಳೆ. ಯಾವ ಕಾರಣಕ್ಕೂ ಈ ಸ್ಥಿತಿಯಲ್ಲಿ ನಮ್ಮ ಅಕ್ಕನನ್ನು ಒಂಟಿಯಾಗಿ ಬಿಟ್ಟು ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ನಾನು ಕಾಡಿಗೆ ಸಾಗುತ್ತೇನೆ, ಅವಳ ಸೇವೆಗೆ ಬೇಕಾಗಿ ನಾನು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಅಯೋಧ್ಯೆಯಲ್ಲಿ ಒಬ್ಬರಿಗೊಬ್ಬರು ಎಷ್ಟೊಂದು ಅನ್ಯೋನ್ಯವಾಗಿ ನಾವು ಬಾಳುವಲ್ಲಿ ಅನ್ಯೋನ್ಯವಾಗಿ ಸಹಕಾರಿಗಳಾಗಿದ್ದೇವೆ. ಆದರೆ ಇಂತಹ ಒಂದು ಸಂಕಷ್ಟ ಬದುಕಿನಲ್ಲಿ ಬಂತು ಅಂತ ಆದರೆ ದೇವ, ಇದು ಹಗೆಗಳಿಗೂ ಬೇಡದ್ದು. ಹೇಗೋ ಊರ್ಮಿಳೆಯನ್ನು ಸಮಾಧಾನಿಸಿದ್ದೇನೆ. ನಮ್ಮ ಅಣ್ಣನ ನಡತೆ ಎನ್ನುವುದು ಯಾವುದೋ ಒಂದು ಘನವಾದ ಉದ್ದೇಶವನ್ನು ಹೊಂದಿಯೇ ಇರುತ್ತದೆ. ಆ ಕಾರಣಕ್ಕಾಗಿ ನಾವು ಕರ್ತವ್ಯಚ್ಯುತಿಯನ್ನು ಮಾಡುವುದಕ್ಕಿಲ್ಲ ಅಂತ ಅವಳನ್ನು ಸಮಾಧಾನಿಸಿ ಭಾರವಾದ ಅಡಿಯನ್ನಿಡುತ್ತಾ ಇಡುತ್ತಾ ಮಾತೇರುವಲ್ಲಿ ಬಂದು ನಿಂತಿದ್ದೇನೆ. ನಿಲಯ ಭುವನ ನತಿಯ ನಡೆಸಲು ಕಳವಳಿಸಿ ನಡೆತಂಗ ಜಾನಕಿ ನಲವಿನಿಂದೆಯಲ್ಲಿಗ ಪುಣ್ಯ ಸನ್ನಿಧಿಗೆ ಬಂದ ಮೈದುನನ್ನು ತಾನು ತಾಗದ ದೇವಿಯೊಂದು ಲಕ್ಷ್ಮಣ ಬಂದು ಎನ್ನ ಬೇಸರಳಿದು ತೋಷವಾದುದು ವಾಸವಾಗಿತು ಹೊರಲೀಗ ಬಂದ ಆಶಯ ಬರುದು ಎನ್ನೊಡನೀಗ
ಇದ್ದವಳು ನಾನು. ಅದಾದ ಲಕ್ಷ್ಮಣನ ಈ ಕಡೆಗೆ ಬರುತ್ತಾ ಇದ್ದಾಳೆ. ಉಯ್ಯಾಳೆಯಿಂದ ಇಳಿದು ನಾನು ನಡೆದಿದ್ದೇನೆ. ಲಕ್ಷ್ಮಣ, ಅಮ್ಮ ವಂದಿಸಿಕೊಂಡಿದ್ದೇನೆ. ಲೇಸಾಯಿತು ಬಂದಿದ್ದು. ಉಲ್ಲಾಸದಿಂದಂತಹ ನನಗೆ ನಿನ್ನನ್ನು ಕಂಡು ಮತ್ತೂ ನಾನು ಹರ್ಷಗೊಂಡವಳಿದ್ದೇನೆ. ನಿನ್ನನ್ನು ಕಂಡಾಗ ನನಗೆ ಆನಂದವಾಗುತ್ತದೆ. ಹಾಗಾಗಿ ಏನು ಬಂದೆ ಲಕ್ಷ್ಮಣ, ಬಂದಂತಹ ಕಾರ್ಯವೇನು ಬಿತ್ತರಿಸು. ಅಮ್ಮ ಲಕ್ಷ್ಮಣ, ಹೌದಮ್ಮ. ಚಿತ್ತದಾಶಿಯ ತೆರದುತ್ತಮ ಕಾನನದತ್ತ ದುಡಿಯರುತ್ತಾದ ಚಿತ್ತದಾಶಯ ತೆರದುತ್ತಮ ಕಾನನದತ್ತ ದುಡಿಯನುತ್ತಾ ಚಿತ್ತವಿಸಲೆ ದೇವಿ ಇತ್ತನಾದ್ಯ ರಾಮ ಅರ್ಥವನಿ ಪೇಳಿದ ಲಕ್ಷ್ಮಣ, ಬಹಳ ದಿವಸಗಳಿಂದ ಅಯೋಧ್ಯೆಯಲ್ಲಿ ಒಂದು ಸಂಭ್ರಮದ ವಾತಾವರಣ. ಮುಂದಿನ ಉತ್ತರಾಧಿಕಾರಿಗಳನ್ನು ಅಯೋಧ್ಯೆ ಕಾಣ್ತಾ ಉಂಟಲ್ಲ ಎನ್ನುವಂತಹ ತವಕ ಹರುಷ, ಹಾಗೆ ಯುಗವೊಂದು ಕ್ಷಣವಾಗಿ ಗೋಚರವಾಗುವಂತಹ ಆನಂದಮಯವಾದಂತಹ ವಾತಾವರಣದಲ್ಲಿ ನಾವಿದ್ದೇವೆ. ಸೀತಾರಾಮರಾದಂತಹ ನಿಮ್ಮ ಜೀವನದ ಬಾಳ್ದೋಣಿ ಎನ್ನುವುದು ಸುಖದ ಹಾಲ್ಜೇನಿನಲ್ಲಿ ತೇಲಾಡ್ತಾ ಇದೆ ಅಂತ ಆದರೆ ಸಮಸ್ತವಾದ ಅಯೋಧ್ಯೆಯೇ ಒಂದು ನೆಮ್ಮದಿಯಲ್ಲಿ ಉಂಟಮ್ಮ. ಸರಿ, ಇವತ್ತು ನಮ್ಮನ್ನು ಕರೆದು ನಮ್ಮ ಅಣ್ಣ ಒಂದು ಮಾತು ಹೇಳಿದ. ನೀವೊಂದು ಆಶೆಯನ್ನು ಹೇಳಿದ್ರಂತೆ ನಮ್ಮ ಅಣ್ಣನ ಜೊತೆಯಲ್ಲಿ. ಬಹಳ ಕಾಲ ಆಯಿತು ವನದಲ್ಲಿರುವಂತಹ ಋಷಿಮುನಿಗಳದ್ದಾದಂತಹ ಮಂತ್ರಘೋಷವನ್ನು ನಾವು ಕೇಳಲಿಲ್ಲ. ಹೌದು, ಈ ಕಾಲಕ್ಕೆ ಅಂತಹ ಮಂತ್ರಘೋಷವನ್ನು ನಾವು ಕೇಳಬೇಕು. ಮಾತ್ರವಲ್ಲ, ಹವಿಯನ್ನು ಅರ್ಪಿಸುವಾಗ ಅಲ್ಲಿಂದ ಬರುವಂತಹ ಸುವಾಸನೆ ಎನ್ನುವುದೇನುಂಟು ಅದನ್ನು ನನ್ನ ಈ ಮೂಗಿನಿಂದ ನಾನು ಆಘ್ರಾಣಿಸಬೇಕು. ಈ ಕಾಲಕ್ಕೆ ತುಂಬು ಗರ್ಭಿಣಿಯಾದಂತಹ ನಿಮ್ಮ ಬಯಕೆ ಎನ್ನುವುದೇನುಂಟೋ ಇದನ್ನು ಪೂರೈಸುವುದಕ್ಕೆ ಬೇಕಾಗಿ ಕಾತರದಿಂದ ಅಣ್ಣ ನನಗೆ ಆಜ್ಞೆ ಮಾಡಿದ್ದಾನೆ. ನೀವು ನನ್ನ ಜೊತೆ ಬರಬೇಕಂತೆ. ಹೌದೇ? ಕಾಡಿನಲ್ಲಿ ಋಷಿಮುನಿಗಳ ಹತ್ರ ನಿಮ್ಮನ್ನು ನಾನು ತೋರಿಸಿ ಆ ಮೂಲಕವಾಗಿ ನಿಮ್ಮ ಬಯಕೆ ಎನ್ನುವುದೇನುಂಟೋ ಇದನ್ನು ತೀರಿಸುವುದಕ್ಕೆ ನೀನು ಸಂಕಲ್ಪಿಸಿ ಅಲ್ಲಿಂದ ಬರಬೇಕು, ನೀನು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನನಗೆ ಆಜ್ಞೆ ಮಾಡಿದ್ದಾನಮ್ಮ. ಹಾಗಾಗಿ ದಯ ಮಾಡಬೇಕು ಅಂತ ಪ್ರಾರ್ಥನೆ. ಲಕ್ಷ್ಮಣ, ದಿಟ್ಟವೇ ಇದು. ಹೌದು,
ಲಕ್ಷ್ಮಣ, ಮಾತಾ, ನಿಜವೇ ಇದು? ಹೌದಮ್ಮ. ನನಗೇ ನಂಬಲಿಕ್ಕೆ ಆಗೋದಿಲ್ಲ. ನೋಡಿ, ರಥ ಸಿದ್ಧವಾಗಿಸಿಯೇ ತಂದಿದ್ದೇನೆ. ಹೌದೇ? ಹಾ. ಹಾಗಿದ್ರೆ ನಾನು ನನ್ನ ಬಯಕೆಯನ್ನು ಕೇಳಿಕೊಂಡಿದ್ದು ನಿಜ. ಅದನ್ನು ನೆರವೇರಿಸುವುದಕ್ಕೆ ಸಿದ್ಧನಾದನೆ ನನ್ನ ಅರಸ. ನನ್ನ ಹಠಕ್ಕೆ ಕೊನೆಗೂ ಒಪ್ಪಿಕೊಂಡನೆ. ಹೌದು. ಹೌದೇ? ನಂಬಲಿಕ್ಕೇ ಆಗದಂತಹ ಶಿಷ್ಯ. ಹಾ. ನೀನು ಸಿದ್ಧನಿದ್ದಿ ರಥ ಅಂತ ಹೇಳ್ತಾ ಇದ್ದಿ. ಹಾ. ಏನಿದು ನೀನು? ಯಾಕೆ ನೀನು ನನ್ನ ಯಾಕೆ ಬರಲಿಲ್ಲ? ನನ್ನ ರಸ ಬರಲಿಲ್ಲ ಯಾಕೆ? ಹಾಗಿದ್ರೆ ಹಾ, ಕರೆದೊಯ್ಯುವುದಕ್ಕಾಗಿ ನೀನು ಹೋಗುತ್ತೀನಿ, ಹೌದು ಅಂತ ಆದರೆ ಬರದೆ ಇರುವುದು ಯಾಕೆ? ಏನು ನನಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತ ಗೊತ್ತಾಗೋದಿಲ್ಲ. ಹೋಗಬೇಕು ನಾನು ಅಂತ ಆದರೆ ಹೌದು, ನಾನು ಸಂತಸದಿಂದ ಹೊರಡುವಳಿದ್ದೇನೆ. ನನ್ನೊಂದಿಗೆ ಸೇರಿ ಬರುವವರು ಯಾರಿದ್ದಾರೆ? ಯಾರು ಎನ್ನೊಡನೆ ಬರುವ? ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಎನಗತಿ ಸಲುಗೆಯ ತಂಗಿ ಶ್ರುತಕೀರ್ತಿಯಳು ಮಾತೆಯರು ಹಿತದಿ ಪೇಳ ಕಾಲನದಿ ಮುನಿ ಸತಿಯರಿಗೆ ಕೊಡಲೇ ನಾನು ಕ್ಷಿತೆಯಧಿಪನೇ ನಿಂದ ನೆನೆ ತಲ್ಲಣಿಸಿ ಲಕ್ಷ್ಮಣ ಜೊತೆಗಳಾರೈತವರು ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಎನಗತಿ ಸಲುಗೆಯ ತಂಗಿ ಶ್ರುತಕೀರ್ತಿಯಳೋ ಮಾತೆಯರು ಸೌಮಿತ್ರಿ, ನನಗೆ ಬಹಳ ಆನಂದವನ್ನು ತರುವಂತಹ ಸುದ್ದಿಯನ್ನು ಈ ಹೊತ್ತು ನನ್ನೆದುರು ನೀನು ವಿತರಿಸಿದ್ದಿ. ನೀನು ಬರುವಾಗ ಯಾವತ್ತೂ ಇರುವಂತಹ ಹುರುಪಿಲ್ಲ. ನನ್ನ ಮುಖವನ್ನು ಒಟ್ಟು ನೀನು ಮುಖವನ್ನು ನೋಡಿ ಮಾತನಾಡುವುದಿಲ್ಲ. ಅತ್ತ ಕಡೆಗೆ ಯಾಕೆ ಮುಖವನ್ನು ಆನಿಸಿದ್ದಿ? ಇಂತಹ ಒಳ್ಳೆಯ ವಿಚಾರವನ್ನು ಹೇಳುವಾಗ ನಿನಗೆ ಯಾಕೆ ದುಗುಡ? ಆಯಿತು, ನಾನು ಹೊರಟು ನಿಂತವನಿದ್ದೇನೆ, ನನ್ನವರು ಯಾವುದೋ ಬರುವುದಕ್ಕಿಲ್ಲ ಅಂತ ಆದರೆ ನನ್ನೊಂದಿಗೆ ಬರುವವರು ಯಾರಿದ್ದಾರೆ?
ನಿನ್ನ ಮಡದಿ ಊರ್ಮಿಳೆ ಬರುವಳೋ? ಓಹೋ, ಇಲ್ಲ, ಭರತನ ಪತ್ನಿ ಮಾಂಡವಿ ಬರುತ್ತಾಳೋ? ಇಲ್ಲ, ನನಗೆ ಅಚ್ಚುಮೆಚ್ಚಿನ ನನ್ನ ತಂಗಿ ಶ್ರುತಕೀರ್ತಿ ಶತ್ರುಘ್ನನ ಮಡದಿ ಬರುವಳು. ಯಾರು ಬರ್ತಾರೆ ನನ್ನೊಂದಿಗೆ? ಇಲ್ಲ, ನಾವು ಅನುದಿನವೂ ಪೂಜಿಸುವಂತಹ ನನ್ನ ಮಾತೆಯಂದಿರು 3 ಜನರಲ್ಲಿ 3 ಬರುತ್ತಾರೋ? ಕೌಸಲ್ಯ, ಕೈಕೈ, ಸುಮಿತ್ರೆ ಯಾರು ಬರ್ತಾರೆ ಇವರ? ಹೀಗೆ ಹೋಗಬೇಕು ಅನ್ನುವ ಹಾಗಿದ್ರೆ ನೇರವಾಗಿ ಹೋಗುವುದು. ಅಲ್ಲಿರುವಂತಹ ಋಷಿಮಣಿಗಳಿಗೆ ಏನನ್ನಾದರೂ ಕಾಣಿಕೆಯಾಗಿ ಕೊಡಬೇಕಲ್ಲ ನಾವು. ಹೌದು, ಅದೆಷ್ಟು ದಿನಗಳಿಂದ ಅಲ್ಲಿದ್ದೆವು ನಾವು. ಆ ನೆನಪಿಗಾಗಿ ಅವರನ್ನು ಕಂಡಾಗ ಬರಿಗೈಯಲ್ಲಿ ನಾವು ಹೋಗುವುದು ಎಷ್ಟು ಸರಿ ಲಕ್ಷ್ಮಣ? ಅವರಿಗೆಲ್ಲ ಒಡವೆಗಳನ್ನು, ವಸ್ತ್ರಗಳನ್ನು, ಕಾಣಿಕೆಗಳನ್ನು ಏನಾದರೂ ಅವರಿಗೆ ನಾವು ಪಟ್ಟಣದಿಂದ ಹೋಗುವಾಗ ಕೊಂಡೊಯ್ಯಬೇಕು. ಅಯೋಧ್ಯೆಯಿಂದ ಬಂದಿದ್ದಾರೆ ಎನ್ನುವಂತಹ ಆಶಯದಿಂದ ಅವರೂ ಇರುತ್ತಾರೆ. ಅದನ್ನೆಲ್ಲ ತುಂಬಿ ಬರಬೇಕಲ್ಲ. ಹೇಗೆ ಹೋಗುವುದು? ಯಾರು ಬರ್ತಾರೆ ನನ್ನೊಂದಿಗೆ? ಯಾಕೆ ಮಾತನಾಡುವುದಿಲ್ಲ ಲಕ್ಷ್ಮಣ ನೀನು? ಅಮ್ಮ, ಅವರು ಯಾರೂ ಬರುವಂತೆ ಇಲ್ಲ. ಬರುವುದಿಲ್ಲ. ಹೊಸನಗೆಯ ಜವನಿಕೆಯೊಳಗೆ ಬಗುಡವ ಹೋಗಿದು ಸೀತೆಯ ಪಾದಗಳವ ಎಲ್ಲರಿ ಕಾಯಕಕ್ಕೆ ನೇಮಿಸಿಗೆ ಅಣ್ಣ ಭೋಗಿಗ ಜಗನ್ನಾಥಾರುತಿಗೆ ಅನ್ಯಮಾತುಗಳೊಂದನಾದದು ಸಮ್ಮತಾಗ ಎಲ್ಲ ನೀ ಕಾಯಕಕ್ಕೆ ನೇಮಿಸಿ ಅಮ್ಮ. ಲಕ್ಷ್ಮಣ, ಈ ಕಾಲಕ್ಕೆ ನಿಮ್ಮ ಊಹೆ ಸಹಜವಾದದ್ದು. ಯಾಕೆ ನನ್ನ ಪತಿ ಬರಲಿಲ್ಲ, ಯಾಕೆ ನಮ್ಮ ಜೊತೆಯಲ್ಲಿ ಇವರು ಯಾರು ನನಗೆ ಬೇಕಾದವರು ಅಂತ ಅನಿಸಿಕೊಂಡವರು ಯಾರೂ ಕಾಣಿಸ್ತಾ ಇಲ್ಲ. ಹೌದು, ನನ್ನನ್ನು ಪ್ರತ್ಯೇಕಿಸಿ ನೀವು ಆಡಿದ್ದು ಅಂತ ನಾನು ಭಾವಿಸುವುದಿಲ್ಲ. ನಾನು ನಿಮ್ಮವನೇ. ಈ ಕಾಲಕ್ಕೆ ಮಾತೆಯರು ಬರ್ತಾರೋ? ಅಲ್ಲ, ನಿಮ್ಮ ತಂಗಿಯರಾದಂತಹ ನಮ್ಮೆಲ್ಲರ ಮಡದಿಯರಲ್ಲಿ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಅವರು ಬರ್ತಾರೋ ಅಂತ ಕೇಳ್ತಾ ಇದ್ದೀರಿ. ಇಲ್ಲಮ್ಮ, ಅವರು ಯಾರೂ ಬರುವ ಹಾಗಿಲ್ಲ. ಬರುವುದಿಲ್ಲ. ಅಣ್ಣ ಆಜ್ಞೆ ಮಾಡಿದ್ದಾನೆ. ಈ ಕಾಯಕಕ್ಕೆ ನನ್ನನ್ನು ನೇಮಿಸಿದ್ದಾನೆ. ಅವಳ ಮಾತನ್ನು ನೆರವೇರಿಸುವಲ್ಲಿ ನೀನು ಉಜ್ಜುಗಿಸಬೇಕು ತಮ್ಮ ಅಂತ ನನಗೇ ಹೇಳಿದ್ದಾನೆ. ಆ ಕಾರಣಕ್ಕಾಗಿ ಅವರು ಯಾರೂ ಬರುವ ಸ್ಥಿತಿಯಲ್ಲಿಲ್ಲ. ನೀವು ನನ್ನ ಜೊತೆ ಬರಬೇಕಮ್ಮ. ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗಬೇಕು, ಅನ್ಯಥಾ ಬೇರೆ ದಾರಿ ಇಲ್ಲ. ನಿಮ್ಮ ಆಶೆಯನ್ನು ಈಡೇರಿಸುವಲ್ಲಿ ನಿಮ್ಮ ಮಗ ಅಂತ ಹೇಳಿ ನನ್ನ ಜೊತೆ ಪ್ರೀತಿಯಿಂದ ನೀವು ಬರಬೇಕು. ಏನು ಬೇಕೋ ಅದಕ್ಕೆ ನೀವು ತಯಾರಿ ಮಾಡಿ, ಅಥವಾ ಯಾರಲ್ಲಿ ಆದ್ರೂ ಹೇಳಲಿಕ್ಕಿದ್ರೆ ಅಮ್ಮ ನೀವು ಹೇಳಬಹುದು. ನಾನಿಲ್ಲೇ ಇರ್ತೇನೆ, ಆದಷ್ಟು ಬೇಗ ಬನ್ನಿ ಅಮ್ಮ. ಲಕ್ಷ್ಮಣ, ನಾನಾದ್ರೂ ಅವರು ಬರುವುದಿಲ್ಲ ಅಂತ ಆದ್ರೆ ಅವರಲ್ಲೊಮ್ಮೆ ಹೇಳಿ ಬರ್ತೇನೆ ನಾನು. ಖಂಡಿತವಾಗಿ. ಮಾತೆಯರಿಗೆ ಕೈ ಮುಗಿದಿದ್ದೇನೆ, ವಂದಿಸಿದ್ದೇನೆ, ಅವರ ಪಾದವನ್ನು ಮುಟ್ಟಿ ಅವರಿಂದ ಆಶೀರ್ವಾದವನ್ನು ಬೇಡಿದ್ದೇನೆ. ನನ್ನ ತಂಗಿಯರಲ್ಲಿಯೂ ಹೇಳಿದ್ದೇನೆ. ಹೌದು, ಬಂದಿದ್ದೇನೆ. ಬಂದು ಲಕ್ಷ್ಮಣನ ಹತ್ತಿರನೇ ನಾನು ಬಂದೆ. ಲಕ್ಷ್ಮಣ, ಅಮ್ಮ ಬಂದಿರೇ? ಹೌದು. ಹೇಳುವವರಲ್ಲಿ ಹೇಳಿದಿರಿ ಅಮ್ಮ. ಬೇಕಾದ ವಸ್ತುಗಳನ್ನೆಲ್ಲ ಹಿಡ್ಕೊಂಡ್ರಲ್ಲ? ಹೌದು. ತಡ ಮಾಡಬೇಡಿ, ಹೀಗೆ ಬನ್ನಿ, ನಿಧಾನಕ್ಕೆ ಬನ್ನಿ. ಏರಿ ರಥ ನಿಮಗೆ. ಕುಳಿತುಕೊಳ್ಳಿ. ಕುಳಿತುಕೊಂಡಿದ್ದೇನೆ. ಹೋಗೋಣ. ಮಂದಗತಿಯಲ್ಲಿ ಗಮಿಸುತ್ತ ಭಾರತ
ಅಂತರಂಗದಲ್ಲಿ ನೋವು ಮಡುಗಟ್ಟಿದೆ. ಹೇಳಬೇಕಾದದ್ದನ್ನು ಮಾತೆಯಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲವಲ್ಲ ಎನ್ನುವಂತಹ ತುಮುಲ ಒಂದು ಕಡೆ. ಏನನ್ನು ಅರಿಯದ ಮುಗ್ಧೆ. ರಥದಲ್ಲಿ ನಾನು ಸಂತೋಷದಿಂದ ದಿನ ಕಳೆಯುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನನ್ನ ಜೀವನದಲ್ಲಿ ಯಾವ ನೋವೂ ಇಲ್ಲ ಎನ್ನುವ ನಿರುಮ್ಮಳ ಭಾವದಿಂದ ಕೂತಿದ್ದಾರೆ. ಅಯ್ಯೋ ನನ್ನ ಸಂಕಟವೇ. ಮುಂದೆ ಸಾಗುತ್ತಾ ಉಂಟು ಈ ರಥ. ಈ ಮನೋರಥ ಎನ್ನುವುದು ಜೊತೆಯಾಗಿ ಸಾಗುತ್ತಾ ಉಂಟು. ದೂರದಲ್ಲಿ ಕಾಣುತ್ತಿರುವಂತಹ ಬೆಟ್ಟಗಳು ಅದೇಕೋ ನನ್ನ ವೇಗವೆನ್ನುವುದು ಅತಿ ಶೀಘ್ರವಾಗಿ ಸಾಗ್ತದೆ ಅಂತ ನಾ ಭಾವಿಸಿದರೆ ಅದನ್ನು ಇನ್ನೂ ದೂರ 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 ಅಂತ ಕಾಣಿಸ್ತಾ ಇದೆ. ಯಾಕೋ ನಾ ಕೂತ ರಥಕ್ಕೆ ನಾನು ಭಾರವಾದೆ ಅಂತ ಕಾಣ್ತಾ ಇದ್ದೇನೆ. ಗರ್ಭಸ್ಥೆಯಾದಂತಹ ಮಾತೆ, ಅವಳ ಹೊಟ್ಟೆಯಲ್ಲಿರುವಂತಹ ಶಿಶುಗಳು ಭಾರಾಯಿತು ಅಂತ ಈ ರಥ ನಿಧಾನಕ್ಕೆ ಸಾಗ್ತಾ ಇದೆಯೋ ಅಲ್ಲ. ಲೋಕಮಾರಕರೆನಿಸಿಕೊಂಡಂತಹ ಯಾವರನ್ನು ಕೊಂದಂತಹ ಆ ಒಂದು ವಿಶಿಷ್ಟವಾದ ಯೋಗ್ಯತೆಯನ್ನು ಹೊಂದಿದ ರಾಮನ ಪತ್ನಿಯನ್ನು ಹೊಂದಿ ಸಾಗುತ್ತಾ ಉಂಟು ಎನ್ನುವ ಕಾರಣಕ್ಕಾಗಿ ಈ ರಥ ನಿಧಾನಕ್ಕಾಗಿ ಸಾಗುತ್ತಾ ಉಂಟು. ಅಲ್ಲ, ನನ್ನ ಮಗಳನ್ನು ಕಾಡಿಗೆ ಬಿಡ್ತಾ ಇದ್ದಾರಲ್ಲ ಎನ್ನುವಂತಹ ದುಃಖದಿಂದ ಭೂಮಿದೇವಿ ಈ ರಥದ ಒಂದು ಗಾಲಿಗಳನ್ನು ತಾನು ಮುಂದೆ ಸಾಗುವುದಕ್ಕೆ ಬಿಡುವುದಿಲ್ಲ ಎನ್ನುವ ಕಾರಣದಿಂದಾಗಿ ಈ ರಥ ಸಾಗುತ್ತಾ ಉಂಟು ಒಂದೂ ಗೊತ್ತಾಗುವುದಿಲ್ಲ. ತಾಯ ನೆಲೆಗರು ಬಿಚ್ಚುವಂತೆ ಒಯ್ಯನೆ ಒಯ್ಯನೆ ಅತ್ಯಾಯಾಸದಿಂದ ಯಾವ ರೀತಿಯಲ್ಲಿ ಆ ಬಾಂಧವ್ಯವೆನ್ನುವುದನ್ನು ಕಡಿಯುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಮೌನವಾದಂತಹ ಮಥನವೆನ್ನುವುದು ನನ್ನ ಮನಸ್ಸಿನಲ್ಲಿ ನಡೆಯುತ್ತಾ ಇದೆ. ಈ ಕಾರಣಕ್ಕಾಗಿ ಇರಬಹುದು ಏನೋ ನನಗರಿವಿಲ್ಲದಂತೆ ಈ ಗತಿ ಎನ್ನುವುದು ಬಂಧನಕ್ಕೀಡಾಗಿದೆ, ಗತಿ ನಿರೋಧಕ್ಕೀಡಾಗಿದೆ. ಬರುವಂತಹ ದುಃಖವನ್ನು ನೆನೆಸುತ್ತಾ ರಂಗನಾಥ ನೀನೇ ಗತಿ ಅಂತ ಹೇಳ್ತಾ ಸಾಗಲಿ 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 ನಮ್ಮ ರಥ. ಲಕ್ಷ್ಮಣ, ಏನಿದು ರಥ ನಿಧಾನವಾಗಿ ಸಾಗುತ್ತಾ ಉಂಟು. ಏನು ಮುಂದಕ್ಕೆ ಕ್ರಮಿಸುವುದಕ್ಕೆ ಬಹುದೂರ ಉಂಟು. ಅವರನ್ನು ಕಾಣಬೇಕು ಎನ್ನುವಂತಹ ತವಕದಲ್ಲಿ ನಾನಿದ್ರೆ ನೀನೇನು ಇದು ಇಷ್ಟು ನಿಧಾನವಾಗಿ ಓಡಿಸ್ತಾ ಇದೀಯ? ಯಾವತ್ತೂ ಇದ್ದಂತಹ ಹುರುಪು ನಿನ್ನಲ್ಲಿಲ್ಲ. ಅವರನ್ನು ಕಾಣಬೇಕು ಎನ್ನುವುದು ನನಗೂ ಹೊತ್ತಾಗ್ತಾ ಇದೆ. ಮೀರಿದರೆ ಹೊತ್ತು ಹಾಗೆ ಹೋಗ್ತದೆ. ಕತ್ತಲಾವರಿಸುವುದಕ್ಕಿಂತ ಮುಂಚೆ ಹೋಗಿ ಮುಟ್ಟಬೇಕಲ್ಲ. ಬೇಗ ಹೊರಡಿಸು ರಥವನ್ನು. ಅಮ್ಮ, ಆಜ್ಞೆ ಅಂತ ಭಾವಿಸ್ತೇನೆ. ಈ ರೀತಿಯಾದಂತಹ ನಿರೋಧ ಗರ್ಭಿಣಿಯಾದಂತಹ ನಿಮ್ಮನ್ನು ಒಟ್ಟು ನಾ ಓಡಿಸಿದೆ ಅಂತಾದರೆ ತೊಂದರೆಯಾದೀತು ಎನ್ನುವ ಕಾರಣಕ್ಕಾಗಿ ನಿಧಾನಿಸ್ತೇನೆ. ಅಮ್ಮ, ಆದೀತು ಆದೀತು. ಸಿಂಗರಗಬ್ಬಗೆ ಮಂಗಲ ಕಾವ್ಯದ ರಂಗದಗಿಸಿ ವಾಲ್ಮೀಕಿ ಋಷಿ. ಸಿಂಗರಗಬ್ಬಗೆ ಮಂಗಲ ಕಾವ್ಯದ ರಂಗದಗಿಸಿ ವಾಲ್ಮೀಕಿ ಋಷಿ. ಸಂಗಡಿಗರು ರಸ ಗಂಗಾ ಸ್ನಾನದಿ ಮಂಗಲವಡಿ ಹೋದು ತಿರಟಿದೆಯೇ. ಸಿಂಗರಗಬ್ಬಕ್ಕೆ ಮಂಗಲ ಕಾವ್ಯದ ರಂಗದಗಿಸಿ ವಾಲ್ಮೀಕಿ ಋಷಿ. ವಾಲ್ಮೀಕಿ ಋಷಿ ದೈವಾನುಗ್ರಹ ಹೊಂದಿದ್ದರೆ ಯಾವ ಕಾಡ ಬೇಡನೂ ಕೂಡ ಮಹರ್ಷಿಯಂತಹ ಮಹೋನ್ನತ ಪದವಿಯನ್ನು ಏರಬಹುದು ಎಂಬುದಕ್ಕೆ ಈ ವಾಲ್ಮೀಕಿಯ ಜೀವನ ಸಾಕ್ಷಿಯಾಗಿ ಹೋಯಿತು. ಬೇಡರ ಬಿಡದಿಯಲ್ಲಿ ಬೆಳೆದರೂ ಕೂಡ ಸಂಸಾರಕ್ಕೆ ಅಟ್ಟಿಕೊಂಡು ಉದರ ಪೋಷಣೆಗಾಗಿ, ಹೆಂಡತಿ ಮಕ್ಕಳ ಉದರ ಪೋಷಣೆಗಾಗಿ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಆ ಮೂಲಕವಾಗಿ ದುಷ್ಟನೆನಿಸಿಕೊಂಡಂತಹ ರುಕ್ಷ ಸಪ್ತರ್ಷಿಗಳ ಮಂತ್ರಾಕ್ಷರಿಗೆ ಮಂಡೆ ಮಣಿದು ಆ ಮೂಲಕವಾಗಿ ಮಹರ್ಷಿ ಎನಿಸಿಕೊಂಡ. ಆದರೆ ಆಮೇಲೆ ಮತ್ತೂ ಕೂಡ ನನ್ನ ಮನಸ್ಸು ಒಂದು ರೀತಿಯಲ್ಲಿ ಕ್ಲೇಶಮಯವಾಗಿದ್ದಾಗ ದೇವರ್ಷಿಗಳೆನಿಸಿಕೊಂಡಂತಹ ನಾರದರು ಬಂದು ಏನು ಚಿಂತೆ ಅಂತ ಕೇಳಿದಾಗ ನಾನೊಂದು ಪ್ರಶ್ನೆಯನ್ನು ಅವರಲ್ಲಿ ಕೇಳಿದ್ದೆ. ಈ ಲೋಕದಲ್ಲಿ
16 ಗುಣಲಕ್ಷಣಗಳನ್ನು ಹೊಂದಿರುವಂತಹ ಪುರುಷೋತ್ತಮನು ಪೂಜ್ಯನು ಆಗಿರುವಂಥವನು ಯಾರಾದರೂ ಇದ್ದರೆ ಹೇಳಿ ಅಂತ. ಆವಾಗ ಅವರೊಂದು ಮಾತು ಹೇಳಿದ್ರು, ವರ್ತಮಾನದಲ್ಲಿ ಸಾಕೇತವನ್ನು ಆಳುತ್ತಿರುವಂತಹ ಶ್ರೀರಾಮಚಂದ್ರನೇ ಅವನೇ ಇಂತಹ ಗುಣಲಕ್ಷಣಗಳನ್ನು ಹೊಂದಿದ್ದಾನೆ ಅಂತ. ಆಮೇಲೆ ಜೋಡು ಹಕ್ಕಿಗಳನ್ನು ಕೊಂದಂತಹ ಆ ಬೇಡನಿಗೆ ನಾನು ಶಾಪವನ್ನಿತ್ತು ಮರುಗುತ್ತಿರುವಾಗ ಕನಕಗರ್ಭನೇ ಹೇಳಿದ, ನಾರದರು ಹೇಳಿದಂತಹ ಕಥಾನಾಯಕರನ್ನು ಚಿತ್ರಿಸಿಕೊಂಡು ನೀನು ಕಾವ್ಯ ರಚನೆಗೆ ತೊಡಗು ಅಂತ. ಕಾವ್ಯ ರಚನೆಗೆ ತೊಡಗಿದ್ದೆ ಬಹಳ ವರ್ಷವಾಗಿ ಹೋಯಿತು. ಒಂದು ರೀತಿಯಲ್ಲಿ ಪೂರ್ಣಾಹುತಿಗೆ ಅಥವಾ ಕಾವ್ಯದ ಪೂರ್ಣ ಹಂತಕ್ಕೆ ನಾನು ಬಂದು ಮುಟ್ಟಿದ್ದೇನೆ ಎನಿಸಿಕೊಳ್ಳುವಾಗಲೇ ಲೆಕ್ಕ ಮಾಡಿ ನೋಡುತ್ತೇನೆ 24,000 ಶ್ಲೋಕಗಳುಳ್ಳ ವೇದ ಛಂದೋಗತಿಯಲ್ಲಿ ನಿರ್ಮಾಣವಾಗಿದೆ ಈ ಮಹಾಕಾವ್ಯ. ಒಂದು ರೀತಿಯಲ್ಲಿ ಸಂತೋಷವೇ ಆಗಿ ಹೋಗಿದೆ. ಶಿಷ್ಯ ಗಣನವನ್ನೆಲ್ಲ ಸೇರಿಸಿಕೊಂಡು ಇದನ್ನು ಆವಾಗ ನಾನು ಪ್ರವಚನ ಮಾಡಿ ಉಂಟು ಅಥವಾ ಕಾವ್ಯವನ್ನು ಪಾರಾಯಣ ಮಾಡಿದ್ದುಂಟು. ಆದರೂ ಒಂದು ಸಮಸ್ಯೆ ಉಂಟಲ್ಲ, ಈ ಕಾವ್ಯವನ್ನು ಕೇವಲ ಕವಿ ಹೃದಯವನ್ನು ಹೊತ್ತು ಕಾವ್ಯವನ್ನು ರಚಿಸಿದ್ರೆ ಸಾಕಾಗುವುದಿಲ್ಲ. ಆ ಕಾವ್ಯವನ್ನು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಗತಿಗೆ ಅನುಸಾರವಾಗಿ ಗಮಕದ ಗತಿಯಲ್ಲಿ ಕೀರ್ತಿಸುವಂತಹ ಶಿಷ್ಯರು ಬೇಕು. ಇಂತಹ ಶಿಷ್ಯರು ಯಾರಾಗಿರಬಹುದು ಎಂದು ಆಲೋಚಿಸುತ್ತಾ ಸನಿಹದಲ್ಲೇ ಇರುವಂತಹ ತಮಸಾ ನದಿಯಲ್ಲಿ, ತಮಸ ಅಂತೇಳಿ ಕೆಸರೇ ಇಲ್ಲದಂತಹ ಈ ನದಿಯಲ್ಲಿ ನಾನು ದಿನಮಣಿಗೆ ಅರ್ಘ್ಯವನ್ನೀಯುವ ಸಲುವಾಗಿ ಬಂದು ನೋಡುತ್ತೇನೆ. ಏನದು ಕೇಳಿತು ಕೋಸಲಪತಿಯ ನಾಮದ ಕೀರ್ತನ ಸುಮಧುರ ಕೋಸಲಪತಿಯ ನಾಮದ ಕೀರ್ತನ ಸುಮಧುರ ಸುಮಧುರ ಶುಭಶಕುನವೆಂದವನು ವನದೊಳೆಡೆಯರಸಿ ಸುಭಗಿಸಿ ಬಳಿಗೈದಿ ಮರುಕದಿಂದ ಭಯ ಮುದ್ರೆಯ ತೋರಿ ಬೆದರದಿರು ನೀನೆನುತ ನುಡಿಸಿದನು ವಿನಯದಿಂದ ವಿನಯದಿಂದ ವಿನಯದಿಂದ. ಮಾನಸದಲ್ಲಿ ಸೂರ್ಯದೇವನನ್ನೇ ಲಕ್ಷಿಸಿ ಕೈಯಲ್ಲಿ ಶುದ್ಧ ಜಲವನ್ನು ಹಿಡಿದು ಇನ್ನೇನು ದಿನಮನಿಗೆ ಸದ್ಯವನ್ನು ಅರ್ಪಿಸುತ್ತೇನೆ ಎನ್ನುವಾಗಲೇ ನನಗೆ ಕೇಳಿತಲ್ಲ ಆಕ್ರಂದನ ಆರ್ತನಾದ ಇದವೆಲ್ಲ ಯಾವುದೋ ಆಘಾತಕ್ಕೆ ಆಪತ್ತಿಗೆ ಒಳಗಾಗಿ ಬರುವಂತಹ ಸ್ವರಗಳು. ಆದರೆ ಇದು ಮಧುರವಾಗಿ ಕೇಳುತ್ತಾ ಉಂಟು, ಶ್ರೀರಾಮ ಶ್ರೀರಾಮ ಎಂಬಂತಹ. ಏನೇ ಇರಲಿ, ಬಳಿಗೆ ಹೋಗಿ ನೋಡುತ್ತೇನೆ. ಒಬ್ಬಳು ಹೆಣ್ಣು ಅವಳಿಗೆ ಬಲಿಗೆಗೆ ಸಾಗಿ ಆಕೆಗೆ ಅಭಯ ಮುದ್ರೆಯನ್ನಿತ್ತು. ಆಕೆಯ ಇಹಪರಗಳಲ್ಲೆಲ್ಲ ಕೇಳಿ ತಿಳಿದುಕೊಳ್ಳುವ ತವಕ ಉಂಟು. ಯಾರಮ್ಮ ನೀನು? ಯಾರಮ್ಮ ನೀನು? ಯಾರಮ್ಮ? ಯಾರಮ್ಮ ನೀ ಘೋರ ಕಾಂತಾರದೊಳಗೆ? ಈ ಕಾಂತಾರದಲ್ಲಿ ಯಾರನ್ನು ನೆನೆದತ್ತು ಕರೆಯುವೆ ಹೀಗೆ? ಯಾರಮ್ಮ ನೀ ಘೋರ ಕಾಂತಾರದೊಳಗೆ? ಯಾರನ್ನು ನೆನೆದತ್ತು ಕರೆಯುವೆ ಹೀಗೆ? ತಾರಕ
ತಿಳಿಸಿದರು ಯಾರು ಉಪದೇಶಿಸಿದರು? ತಾರಕ ಮಂತ್ರವನಾರು ತಿಳಿಸಿದರು ಈ ರೀತಿ ದೊರೆದಿಲ್ಲಿ ಹೋದವರ ಯಾರಮ್ಮ ಅಮ್ಮ, ಈ ವೃದ್ಧ ತಾಪಸಿ ನಿನ್ನಲ್ಲಿ ಜಿಜ್ಞಾಸುವಾಗಿ ವಿಚಾರಿಸುತ್ತಾ ಇದ್ದೇನೆ. ಯಾರಮ್ಮ ನೀನು? ಈ ಘೋರ ಕಾಂತಾರದಲ್ಲಿ ನೀನು ಇಲ್ಲಿರಲು ಕಾರಣವಾದರೂ ಏನು? ನಿನ್ನನ್ನು ಇಲ್ಲಿ ಬಿಟ್ಟು ಹೋದವರು ಯಾರು? ಈ ರೀತಿಯಾದಂತ ಆಕ್ರಂದನ ಯಾಕೆ? ನೀನು ಉಚ್ಚರಿಸುತ್ತಿರುವಂತಹ ಈ ತಾರಕ ಮಂತ್ರವನ್ನು ನಿನಗೆ ಉಪದೇಶಿಸಿದವರು ಯಾರು? ಇದೆಲ್ಲ ಪ್ರಶ್ನೆ ನನ್ನನ್ನು ಕಾಡುತ್ತಾ ಉಂಟು. ಒಂದು ವೇಳೆ ನನ್ನಲ್ಲಿ ನಿನಗೆ ಅಪರಿಚಿತರಾದಂತಹ ನನ್ನಲ್ಲಿ ನಿನಗೆ ಸಂಶಯವೇ ಇರುವುದು ಹೌದು ಎಂದಾದರೆ ನನ್ನ ಅಭಿದೇವ ವಾಲ್ಮೀಕಿ ಎಂದು ವೃದ್ಧ ತಾಪಸಿ ಬೇರೆ. ಇಗೋ ನಿನಗೆ ನಾನು ಅಭಯವನ್ನು ಇತ್ತಿದ್ದೇನೆ. ನಿನ್ನ ಪೂರ್ವಾಪರಗಳನ್ನು ನನಗೆ ತಿಳಿಸುವೇ ದೇವಿ. ಮುನಿಗಳೇ, ನಿಮ್ಮನ್ನು ಕಂಡಾಗ ಹೆದರಿದವಳು ನಾನು. ನನ್ನ ಜೀವನದ ಅನುಭವ ಈ ಗಡ್ಡವನ್ನು ಬಿಟ್ಟಂತಹ ಋಷಿಗಳನ್ನು ಕಂಡು ಯಾವರೂ ಈ ರೀತಿಯಾಗಿ ವೇಷವನ್ನ ಅಂತೂ ಈ ರೀತಿ ಇದ್ದಾರೆ ಅಂತ ಭಾವಿಸಿದವರು. ನೀವು ಹೆದರಬೇಡ ಬಾಳೆ. ನೀವು ನಿಮ್ಮ ಹೆಸರನ್ನು ಹೇಳಿದ ಮೇಲೆ ಸ್ವಲ್ಪ ಮನಸ್ಸಿಗೆ ಧೈರ್ಯ ಬಂತು. ಆಯ್ತಲ್ಲ, ನನ್ನ ಬಗ್ಗೆ ಕೇಳುತ್ತಾ ಇದ್ದೀರಿ, ಹೇಳಬಹುದೇ? ಓ ಮುನಿ ಪೊತ್ತಮರೇ, ಮಾತನು ನಂಬಿ ಜಾನಕಿ ಮನಸ್ಸಿನ ಗಣಿತ ಶೋಕ ಮೌಪಿಕ ಮಣಿಗಳು ಪೋಣಿಸುತ್ತ ಮನಸ್ಸಿನ ಗಣಿತ ಶೋಕ ಮೌಪಿಕ ಮಣಿಗಳಂತೂ ಹೊಸದ ವಿಷಾದಹಾರವನು ಮುನಿಯ ಪಾದಕ್ಕೆ ತುದಿಸುತ್ತ ಅರ್ಚಿಸಿ ಜನಪನಪವಾದಗಳಿಗೆ ತಲ್ಲನು ಮನದಿದ್ದುರಿದಾರ್ಥ ಸ್ಥಿತಿಯನು ಬಣ್ಣಿಸಿದಳಳುತ್ತ ಅಳುತ್ತ ಅಳುತ್ತ ಮನೆಯ ಮಾತನು ನಂಬಿ ಜಾನಕಿ ಮುನಿಪೋತ್ತಮರೇ, ದೇವಿ, ನನ್ನನ್ನು ನೀವು ಈ ಹೊತ್ತಿನಲ್ಲಿ ಯಾರು ಎನ್ನುವ ಹಾಗೆ ಕೇಳುವಿರೇ? ಹೌದು, ಮುನಿಪೋತ್ತಮರನ್ನು ಗೌರವಿಸಬೇಕು, ಪಾದ ಪೂಜೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಶಯವನ್ನು ಹೊತ್ತವಳು ನಾನು. ಹೌದೇ? ಏನು ಮಾಡೋಣ? ನನ್ನದಾದಂತಹ ಅರಮನೆಯಲ್ಲಿರುವಾಗ ನೀವು ಬರುತ್ತಿದ್ದರೆ ಮಣಿರತ್ನವಾದಂತಹ ಮಾಲೆಗಳನ್ನು ತಮ್ಮ ಪಾದದಲ್ಲಿಟ್ಟು ನಾನು ಆಶೀರ್ವಾದವನ್ನು ಬೇಡುತ್ತಿದ್ದೆ. ಏನು ಮಾಡೋಣ? ದುಃಖ ಲಪ್ತಲಾದಂತಹ ನಾನು ಈ ಹೊತ್ತಿಗೆ ನನ್ನ ಕಣ್ಣಿನಿಂದ ಸುರಿಯುವ ಆನಂದ ಬಾಷ್ಪಗಳನ್ನೇ ನಿಮ್ಮ ಪಾದಕ್ಕೆ ಮಣಿಗಳನ್ನಾಗಿ ನಾನು ಹೊರಿಸಬೇಕಾಗುತ್ತದೆ. ಸಂತೋಷ ತಾಯಿ, ಆಶೀರ್ವದಿಸಿ ಅಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಓಹೋ, ನನ್ನನ್ನು ಯಾರು ಅಂತ ಕೇಳಿದಿರಲ್ಲ? ಹೌದು, ನಾನು ಅಯೋಧ್ಯೆಯ ಸೊಸೆ. ಅಯೋಧ್ಯೆಯವಳು? ಹೌದು. ಯಾರು? ದಶರಥ ಮಹಾರಾಜನ ಸೊಸೆ ನಾನು. ದಶರಥನ ಸೊಸೆ? ಹೌದು. ಶ್ರೀರಾಮಚಂದ್ರಗೆ ಮಡದಿ ನಾನು. ಹೌದೇ? ಏನನ್ನು ನಾನು ಕೇಳುತ್ತಾ ಇದ್ದೇನೆ? ಇದು ನನಗೆ ಕನಸು ಅಥವಾ ನನ್ನ ಕಲ್ಪನೆಯೋ? ಶ್ರೀರಾಮಚಂದ್ರನು ಈಕೆಯನ್ನು ಬಿಟ್ಟು ಹೋದಳು ಅಂತಾದ್ರೆ ಏನು? ಕನಸೋ ಭಾವದ ಭ್ರಮೆಯೋ ಕಲ್ಪನೆಯನುಪಮಾಧಿಕ್ಯದ ವಿಲಾಸವೋ
ಹಂಚಿಕೆ ಅರಿವಡಾರಳವೆನುತ ವಿಭ್ರಮೆಯಿಂದ ಪುಳಕಿತ ತನುವಿನು ಎದುರಿರ್ಪವಾಸ್ತವವನ್ನು ನುಡಿಸಿದನು ಕನಸೋ ಭಾವದ ಭ್ರಮೆಯೋ ತಾಮಸಿಗಳು ಅಂತ ಹೇಳಿದರೆ ಸರ್ವ ಇಂದ್ರಿಯಗಳನ್ನು ನಿಗ್ರಹಿಸಬಲ್ಲವರು ಎಂಬುದೇ ಅರ್ಥ. ಒಟ್ಟಾರವಾಗಿ ಆತ್ಮದಲ್ಲಿ ಉದ್ಭವಿಸುವಂಥ ಇಂದ್ರಿಯಜನ್ಯವಾದಂತಹ ವಿಷಯಗಳಿಗೆಲ್ಲ ಒಂದು ರೀತಿಯಲ್ಲಿ ನಿಗ್ರಹಿಸಿ ಆ ಮೂಲಕವಾಗಿ ಆತ್ಮೋನ್ನತಿಗೆ ಬಯಸುವವರು. ಈಗ ಏನಾಗಿದೆ ನನಗೆ, ಈಕೆ ಹೇಳುತ್ತಿರುವಂತಹ ವಿಷಯವನ್ನೆಲ್ಲ ಕೇಳಿದಾಗ ಶ್ರೀರಾಮಚಂದ್ರನ ಮಡದಿಯಂತೆ ಇದು ಕನಸು ಅಥವಾ ಕಲ್ಪನೆಯ ಮೇರು ವಿಷಯವೋ ಅಥವಾ ವಿದ್ಯಾ ಆಟವೋ? ಶ್ರೀರಾಮಚಂದ್ರ ಈ ರೀತಿಯಾಗಿ ಮಡದಿಯನ್ನು ಬಿಟ್ಟು ಬಿಡುವುದುಂಟೆ? ಇನಕುಲದಲ್ಲಿ ಹುಟ್ಟಿದವರ ಬಗ್ಗೆ ಎಷ್ಟೋ ನಾವು ಕೇಳಿದ್ದುಂಟು. ಕೆಲವರು ತ್ಯಾಗಶೀಲರಾದರೆ ಕೆಲವರು ಏನೇನೋ ಮಾಡಿ ದೇವತೆಗಳ ಪ್ರೀತಿಗೆ ಪಾತ್ರರಾದವರು. ಅಂತಹ ಆ ಇನಕುಲದ ವೃಕ್ಷದಲ್ಲಿ ಮೂಡಿದ ಈ ಗ್ರಾಮ ಒಬ್ಬ ಕಹಿ ಫಲವು. ಹಾಗೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಕೇಳಿದರೆ ನಾನು ಹೇಳಿದಂತಹ ಉತ್ತಮವಾದ ಗುಣಲಕ್ಷಣಗಳು ಹೊಂದಿದವ ಶ್ರೀರಾಮಚಂದ್ರ ಅಂತ ನಾರದರ ಬಾಯಿಂದಲೇ ನಾನು ಕೇಳಿದ್ದವ. ಏನೇ ಇರಲಿ, ಇದರಲ್ಲೇನು ಮಾತಾಡಿಸ್ತೇನೆ. ಮಾತೇ ಮಾತೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಈ ತರನ ಸ್ಥಿತಿ ಏತಕ್ಕಿಂತ ಸಗಿದನು ಧರ್ಮಜ್ಞನಾದ ರಘುನಾಥನಿಂದ ನಗರಿಯದಾಗೆ ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ನಿನ್ನನ್ನೀಗ ಜಾನಕಿ ಅಂತ ನಾನು ಸಂಬೋಧಿಸಬೇಕಾಗ್ತದೆ. ಯಾಕೆ ಗೊತ್ತೇ? ಶ್ರೀರಾಮಚಂದ್ರ ನಿನ್ನನ್ನು ತೊರೆದ, ಆದರೆ ನೀನು ಹುಟ್ಟಿ ಬೆಳೆದಂತ ಊರು ಮಿಥಿಲೆಯ ಅರಸನಾದಂತಹ ರಾಜರ್ಷಿ ಎನಿಸಿಕೊಂಡಂತಹ ಆ ಜನಕನ ಬಗ್ಗೆ ಕೂಡ ಕೇಳಿದ್ದುಂಟು ನಾನು. ಮಿಥಿಲ ನಗರವು ಸುಟ್ಟು ಹೋದ್ದನ್ನು ಕೇಳಿ ಅದೆಲ್ಲವೂ ಸುಡಲಿ, ಮಮ ಕಿಂಚಿನ್ನಾನ ದಹ್ಯತೆ ಅಂತ ಹೇಳಿದವಂತ ಮಹಾಪುರುಷನಂತೆ ಆತ. ಒಂದು ಕಾಲ ಅಂತರಪುರದಲ್ಲಿ, ಮತ್ತೊಂದು ಕಾಲ ಯಜ್ಞ ಮಂಟಪದಲ್ಲಿ, ಹೀಗೆ ಉಭಯ ಕಾಲುಗಳನ್ನೆಲ್ಲ ರಾಜರ್ಷಿ ಎನಿಸಿಕೊಂಡಂತಹ ಮಹಾಪುರುಷ ಆತ. ಅಂತವನ ಸುತೆಯಾದಂತಹ ನಿನಗೆ ನೀನು ಸೊಸೆಯಾಗಿ ಬಂದು ಬೆಳೆದುದು ಆ ಸಾಕೇತಕ್ಕೆ ರಾಮಚಂದ್ರ ನಿನ್ನನ್ನು ಈ ರೀತಿಯಾಗಿ ಮಾಡಿದನೆ. ಏನು ರಘುನಾಥ ಹೀಗೆ ಮಾಡಲಿಕ್ಕೆ ಕಾರಣವಾದರು ಏನು? ಅಯ್ಯ, ನೀನು ನನ್ನ ಕಾವ್ಯದ ನಾಯಕಿ. ನನ್ನ ಕಾವ್ಯದಲ್ಲಿ ನಿನ್ನನ್ನು ನಾಯಕಿಯ ಸ್ಥಾನದಲ್ಲಿ ನಾನು ಚಿತ್ರಿಸಿದ್ದುಂಟು. ಅಷ್ಟು ಮಾತ್ರವಲ್ಲ, ನಾಯಕ ಯಾರು ಅಂತ ಕೇಳಿದರೆ ಆ ಶ್ರೀರಾಮಚಂದ್ರನನ್ನೇ ಚಿತ್ರಿಸಿದ್ದೇನೆ. ನಾನು ಎಡವಿದೆನೋ ಅಥವಾ ನನ್ನ ಕಾವ್ಯವೇ ಸತ್ವಗೊಂಡಿತೆ ಏನು ಅಂತ ನನಗೆ ಅರ್ಥವಾಗುವುದಿಲ್ಲ. ಶ್ರೀರಾಮಚಂದ್ರನ ಬಗ್ಗೆ ಎರಡು ಮಾತ್ರ ಆಡ್ಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಅವನ ಬಗ್ಗೆ ಸನಾತನನು ಆದಿದೇವನು ಅಂತ ಕೆಲವರು ಹೇಳಿದ್ದುಂಟು. ಯಾಕೆ ಬ್ರಹ್ಮನೇ ಹೇಳಿದ್ದುಂಟು ಅಥವಾ ನಾರದರು ಹೇಳಿದ್ದುಂಟು. ಏನೇ ಇರಲಿ ತಾಯೇ, ಈ ರೀತಿಯ ಅಂತ ಅವಸ್ಥೆಯಲ್ಲಿ ಶ್ರೀರಾಮಚಂದ್ರ ಮಾಡಿದ ಅಂತ ಆದ ಮೇಲೆ ನಿನ್ನ ಮಾತಿನ ಸತ್ಯಾಸತ್ಯತೆಯನ್ನು ತಿಳಿದಾಗ ಅವನಲ್ಲಿರುವಂತಹ ಗೌರವ ಭಾಗ್ಯ ಒಂದು ರೀತಿಯಲ್ಲಿ ನನಗೊಂದಲ್ಲಿ ತೊಡಕುಂಟಾಗ್ತಾ ಉಂಟು. ಏನು ತಾಯಿ?
ರಮಣ ನೀತಿ ತಪ್ಪಿಬೋದಿಲ್ಲ. ಸೀತೆಯಗಳು ರಮಣ ನೀತಿ ತಪ್ಪಿದುದಿಲ್ಲ. ಏತಕ್ಕಿಂತ ಶಂಕಿಪೋಟ ಖ್ಯಾತರಿಂಗಪವಾದ ಭೀತಿಯೆದುರಲಿ. ಖ್ಯಾತರಿಂಗಪವಾದ ಭೀತಿಯೆದುರಲಿ. ಸತಿಯ ಭೂತರದು ಗಣನೆ ಎಂದೆನುತ ಸೀತೆಯಂಗಳು ರಮಣ ನೀತಿ ತಪ್ಪಿದುದಿಲ್ಲ. ನೀತಿ ತಪ್ಪಿದುದಿಲ್ಲ. ಮುನಿಗಳೇ, ದೇವಿ, ನನ್ನ ರಾಮನ ಬಗ್ಗೆ ನೀವು ಹೌದು, ಅಪವಾದ ತಪ್ಪು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಇಲ್ಲ, ನನ್ನ ರಾಮ ನೀತಿ ತಪ್ಪುವುದು ಇಲ್ಲ. ಹೌದು, ಅಷ್ಟು ವಿಶ್ವಾಸ ನಿನಗೆ? ಹೌದು. ನನ್ನ ದೇವರು, ನನ್ನ ಪತಿ ದೇವರ ಬಗ್ಗೆ ನನಗರಿವಿಲ್ವೇ, ನನಗೊತ್ತಿಲ್ವೇ? ಹಾ, ಏನು ಮಾಡೋಣ? ಹಾ, ಯಾರದೋ ಅಪವಾದಕ್ಕೆ, ಲೋಪವಾದಕ್ಕೆ ಅವರು ನನ್ನನ್ನು ಕಾಡಿಗಟ್ಟಿದ್ದು, ಹಾ, ಅದರಲ್ಲಿ ಅವರ ತಪ್ಪಿಲ್ಲ. ಹಾ, ನನ್ನ ಪ್ರಾರಬ್ಧ. ಏನು ಮಾಡೋಣ? ಅದನ್ನು ನಾನು ಅನುಭವಿಸಬೇಕು. ಹಾ. ನಾವು ಒಂದು ಒಳ್ಳೆಯ ಮರವನ್ನು ನೆಟ್ಟೆವು ಎನ್ನುವ ಹಾಗಿದ್ರೆ ಅದರಲ್ಲೆಲ್ಲ ಫಲಗಳು ಒಳ್ಳೆಯದ ರುಚಿಯನ್ನೇ ಕೊಡುತ್ತದೆ ಅಂತ ಹೇಳಕ್ಕೆ ಆಗುವುದಿಲ್ಲ. ಹಾ, ಬದಲಾವಣೆಗಳಿರ್ತವೆ, ಕೆಲವೊಂದು ಕೆಟ್ಟದ್ದು ಇರ್ತದೆ. ನನ್ನ ಪ್ರಾರಬ್ಧದಲ್ಲಿ, ನನ್ನ ವಿಧಿಯಲ್ಲಿ ಬರೆದದ್ದು ಇಂತಹದನ್ನು ಅನುಭವಿಸಬೇಕು ಅಂತ ನಾನು ಅನುಭವಿಸುವುದಕ್ಕೆ ಸಿದ್ಧಲಿದ್ದೇನೆ ಸ್ವಾಮಿ. ಎಂತಹ ದೊಡ್ಡ ಮಾತು ತಾಯಿಯ ನಿನ್ನ. ಪೆಣ್ಣಾಗಿ ಜನಿಸಿದ್ದೊಡಲಂ ಪೊರೆದುದು ಎನ್ನುವ ಅಪರಾಧವುಂಟು, ರಾಮನಲ್ಲಿ ಇನಿದು ತಪ್ಪಿಲ್ಲ ಅಂತ ಹೇಳುವಂತಹ ಮಹಾತ್ ನಾಯಕಿ ನೀನು. ನನ್ನ ರಾಮನಲ್ಲಿ ನಾನು ಕೇಡನ್ನು ಕಂಡುದುದಿಲ್ಲ. ಓ, ರಾಮನಲ್ಲಿ ಇನಿತು ತಪ್ಪನ್ನು ನೀನು ಹುಡುಕುವುದಿಲ್ಲ. ಇಲ್ಲ, ನಿನ್ನ ವಿಧಿಯ ಬಗ್ಗೆ ನೀನು ಕೊರಗುವುದುಂಟು. ಹೌದು. ಏನೇ ಇರಲಿ ತಾಯಿ, ಗರ್ಭಿಣಿ ಅಲ್ಲವೇ ನೀನು? ಹೌದು. ಮುಂದಿನ ಸಂತಾನಕ್ಕೆ ಜನ್ಮ ಕೊಡುವಂತಹ ಮಹಾತಾಯಿ ನೀನು. ನಿನ್ನನ್ನು ಜನಕ ಭಾವದಲ್ಲಿ ನಾನು ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೇನೆ. ನಿನಗೆ ಇದು ಒಂದು ರೀತಿಯಲ್ಲಿ ತವರು ಮನೆ ಅಂತೇಳಿ ತಿಳ್ಕೊ. ನಿನ್ನ ಪ್ರಸವವು ನನ್ನ ಆಶ್ರಮದಲ್ಲಿಯೇ ನಡೆಯಲಿ. ನೀನು ಒಬ್ಬಂಟಿಯಾಗಿ ಖಂಡಿತವಾಗಿ ಇರಬಾರದಲ್ಲ. ಯಾಕೆಂತ ಕೇಳಿದ್ರೆ, ಅರಸನ ಸಾಮ್ರಾಜ್ಞಿಯಾಗಿ ಸಪ್ತ ಸಾಗರಗಳಿಂದ, ತೀರ್ಥದಿಂದ ಆಭೃತ ಸ್ಥಾನವನ್ನು ಮಾಡಿಕೊಂಡವಳು ನೀನು. ಆದ್ದರಿಂದ ನಮ್ಮ ಆಶ್ರಮಕ್ಕೆ ನಡೆಯೋಣ. ಹೋಗಮರೇ, ಧನ್ಯನಾದೆ. ನಿಮ್ಮಲ್ಲಿಯೂ ನಾನು ನನ್ನ ಜನಕನನ್ನು ಕಾಣುತ್ತೇನೆ. ಖಂಡಿತ ಹಾಗೆಂದೇ ಭಾವಿಸಿದ್ದೇನೆ. ನಿಮ್ಮೊಂದಿಗೆ ನಾನು ಬರ್ತೇನೆ. ಮತ್ತೆ ಲೋಕ ತಿರುಗಿ ನನ್ನತ್ತ ನೋಡುವಂತೆ ಮಾಡಿದ್ದೆ. ಸಮಯಾವಕಾಶಕ್ಕಾಗಿ ಕಾಯುತ್ತಿದ್ದೆ ನಾನು. ಲವಣಾಸುರನೆಂಬವನು ಈ ಭೂಮಿಯ ಮೇಲೆ ಮತ್ತೂ ಬದುಕಿದ್ದಾನೆ. ಅವನದ್ದೇ ಆದಂತಹ ಸಾಮರ್ಥ್ಯವನ್ನು ತೋರಿಸುತ್ತಾ ಇದ್ದಾನೆ ಎನ್ನುವುದು ಲೋಕಮಂದಿಗೆ ಗೊತ್ತಾಗಬೇಕು. ಇದು ನನ್ನ ಹೆಬ್ಬಯಕೆಯಾಗಿತ್ತು. ಒಂದು ಕಾಲಘಟ್ಟದಲ್ಲಿ ನಮ್ಮಪ್ಪ ಮಧುದಾನವ ಈ ಮಧುಪುರವನ್ನು ನಿರ್ಮಿಸಿದ. ಕೃತಯುಗದಲ್ಲಿ ಇದ್ದಂತಹ ಲೋಲೆಯ ಮಗನಾಗಿ ಮಧುದಾನವ ಮಹಾಭ
ಪಡೆದು ಆ ವರ ಬಲದಿಂದ ತನ್ನತನವನ್ನು ಮೆರೆದವ. ಆದರೆ ಏನು ಮಾಡುವುದು? ಅಪ್ಪ ಬಹಳ ಸಾಧುವಾಗಿ, ಒಂದು ರೀತಿಯಲ್ಲಿ ಹೇಳುವುದಿದ್ದರೆ ಯಾವುದಕ್ಕೂ ಬೇಡದವನ ಹಾಗೆ ತನ್ನ ಭಕ್ತಿಯಿಂದ ತನ್ನಷ್ಟಕ್ಕೆ ಇದ್ದ. ಯಾವಾಗ ವಿಶ್ವಾವಸುವಿನ ಮಗಳಾದಂತಹ ಕುಂಭರಸಿಯನ್ನು ಮದುವೆಯಾಗಿ ತನ್ಮೂಲಕ ನನ್ನನ್ನು ಪಡೆದನು, ಆ ನಂತರ ಬೆಳೆದಂತಹ ನಾನು ಬೆಳೆಯುತ್ತಾ ಬೆಳೆಯುತ್ತಾ ಲೋಕವನ್ನು ನೋಡಿದೆ, ನಮ್ಮವರ ವರ್ತನೆಗಳೆಲ್ಲವನ್ನು ಅಭ್ಯಾಸ ಮಾಡಿದೆ. ಹಾಗೆ ನೋಡುತ್ತಾ ನೋಡುತ್ತಾ ಇದ್ದಂತೆ ನಮ್ಮತನ ಏನುವುದು ಎನ್ನುವುದನ್ನು ನಾನು ಅರ್ಥೈಸಿಕೊಂಡೆ. ಲೋಕದಲ್ಲಿ ಹೀಗೆ ಯಾವುದಕ್ಕೂ ಬೇಡದವನಾಗಿ ಇದ್ದರೆ ಯಾರೂ ನಮ್ಮನ್ನು ಗಮನಿಸುವುದಿಲ್ಲ, ಯಾರೂ ನಮ್ಮ ಹೆಸರೆತ್ತುವುದಿಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಾಗ ನನ್ನತನದ ಮೂಲಕವಾಗಿ ಯಾವ ನನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಂಶವಾಹಿನಿಯಲ್ಲಿ ಹರಿದು ಬಂದ ಸ್ವಭಾವ ಅದನ್ನು ಲೋಕಮಂದಿಗೆ ತೋರಿಸತೊಡಗಿದೆ. ನನ್ನ ವರ್ತನೆಯನ್ನು ಕಂಡು ಅಪ್ಪ ಬೇಸತ್ತು ಯಾವುದೂ ಬೇಡ ಅಂತ ಹೇಳಿಕೊಂಡು ಸಮುದ್ರವನ್ನು ಹೋಗಿ ಸೇರಿಕೊಂಡ. ಅವನ ಕೈಯಲ್ಲಿದ್ದಂತಹ ವರ ತ್ರಿಶೂಲ ಅದು ನನ್ನ ಕೈಗೆ ಬಂತು. ದೇವರೇ ಹೇಳಿದ ಹಾಗೆ ಈ ತ್ರಿಶೂಲವೆಂಬುದು ನನ್ನ ಕೈಯಲ್ಲಿ ಇರುವವರೆಗೆ ಯಾರೂ ನನ್ನನ್ನು ಸೋಲಿಸಲಾರರು, ಯಾರಿಂದಲೂ ನನಗೆ ಮರಣ ಬರಬಾರದು. ಇದು ನನ್ನ ವಿಶ್ವಾಸ. ಹಾಗಾಗಿ ಇಷ್ಟೊಂದು ವರಬಲಾನ್ವಿತನಾಗಿರುವಾಗ ಯಾಕೆ ನಾನು ನನ್ನದೇ ರೀತಿಯಲ್ಲಿ ಸುಮ್ಮನೆ ಹೆದರಿದವನ ಹಾಗೆ ಇರಬೇಕು? ಹಾವುಗಳಿಗೂ ಸ್ವಭಾವವಿದೆ, ಅದು ಬುಸುಗುಟ್ಟಿದರೇನೆ 4 ಮಂದಿ ಅದನ್ನು ನೋಡಿ ಹೆದರಿ ದೂರ ಹೋಗುತ್ತಾರೆ. ಹಾಗೆಯೇ ನಾನೂ ಕೂಡ ಲವಣಾಸುರನಾಗಿ ನನ್ನದೇ ಆದಂತಹ ಹುಂಕಾರದಿಂದ ವಿಜೃಂಭಣೆಯಿಂದ ಮೆರೆದರೆ ಮಾತ್ರ ಲೋಕ ಬೆದರುತ್ತದೆ, ನನ್ನನ್ನು ಕಂಡು ಹೆದರುತ್ತದೆ. ಲವಣಾಸುರನಿಂದ ದೂರ ಇರುವ ಎನ್ನುವ ರೀತಿಯಲ್ಲಿ ನನಗೆ ಗೌರವದ ಸ್ಥಾನವನ್ನು ಕೊಡುತ್ತಾರೆ. ಈ ರೀತಿಯಲ್ಲಿ ಅಪ್ಪ ನಿರ್ಮಿಸಿದಂತಹ ಈ ಮಧುರಪುರ ವರ್ತಮಾನ ಕಾಲಘಟ್ಟದಲ್ಲಿ ಮಧುರಾ ನಗರವಾಗಿ ಇದರ ಸಿಂಹಾಸನವನ್ನು ಏರಿದ್ದೇನೆ, ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಮುಂದಕ್ಕೆ ಮಾಡಬೇಕಾದಂತಹ ಸಮಾಲೋಚನೆ ಇದೆ ಅಲ್ಲವೇ? ಇಂದ್ರಶಕ್ತಿಯ ವರ್ಧನೆಗೆ ಇಷ್ಟೊಂದು ಶಕ್ತಿವಂತನಾಗಿದ್ದರೂ ಸಹ ಲೋಕದಲ್ಲಿ ಧರ್ಮದ ಕಾರ್ಯ ವಿಜೃಂಭಿಸುತ್ತಾ ಇದೆ. ದೇವತೆಗಳು ಶಕ್ತಿವಂತರಾಗಿ ಮೆರೆಯುತ್ತಾ ಇದ್ದಾರೆ. ಯಾಕೆ ಹೀಗೆ ಎನ್ನುವುದನ್ನು ನನ್ನವರೊಡನೆ ಸಮಾಲೋಚನೆ ನಡೆಸಿದೆ. ಹಾಗಿದ್ದರೆ ಇಂದ್ರಶಕ್ತಿಯ ವರ್ಚಸ್ಸು ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಔನ್ನತ್ಯಕ್ಕೆ ಏರಬೇಕಿದ್ದರೆ ಭೂಲೋಕದಲ್ಲಿ ಸಿಗುವಂತಹ ಹವಿಸ್ಸುಗಳು, ಋಷಿ ಮುನಿಗಳು ತಮ್ಮದೇ ಆದಂತಹ ಯಜ್ಞ ಯಾಗಾದಿಗಳ ಮೂಲಕವಾಗಿ ಕಾಲ ಕಾಲಕ್ಕೆ ದೇವತೆಗಳಿಗೆ ಅರ್ಪಿಸುವ ಹವಿಸ್ಸು ಅದು ಅಲ್ಲಿಗೆ ತಲುಪಿ ದೇವತೆಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭೂಮಿಯಲ್ಲಿ ಕಾಲ ಕಾಲಕ್ಕೆ ಸುಭಿಕ್ಷೆಯನ್ನು ಕೊಡುತ್ತದೆ. ಋಷಿ ಮುನಿಗಳ ತಪೋಶಕ್ತಿಯಿಂದಾಗಿ ಭೂಲೋಕದಲ್ಲಿರುವಂತಹ ರಾಜರುಗಳು ವಿಜೃಂಭಿಸುತ್ತಾ ಇದ್ದಾರೆ. ಹಾಗಿದ್ದರೆ ಇವರೆಲ್ಲರ ಈ ವಿಜೃಂಭಣೆಗೆ ಕಡಿವಾಣವೊಂದು ಹಾಕಬೇಕು.
ಇಲ್ಲಿ ಇವರದ್ದಾದಂತಹ ಆಡಳಿತಗಳು ನಡೆಯುವುದಿಲ್ಲ. ಇಲ್ಲಿ ಇವರಿಗೆ ಭಯದ ವಾತಾವರಣವನ್ನು ಸೃಷ್ಟಿಸಬೇಕು. ಆ ಮೂಲಕವಾಗಿ ಭಯವನ್ನುಂಟು ಮಾಡುವಂತಹ ಧರ್ಮದ ಹಾದಿಯನ್ನು ತುಳಿದು ಅಧರ್ಮವನ್ನೇ ಮೆರೆಸುವಂತಹ ಮಂದಿ ಈ ಭೂಲೋಕದಲ್ಲಿ ಮತ್ತೂ ಇದ್ದಾರೆ ಎನ್ನುವುದನ್ನು ತೋರಿಸಿಕೊಡಬೇಕಲ್ಲವೇ? ಹಾಗಾಗಿ ನನ್ನ ಸೇನೆಯನ್ನು, ಮಂತ್ರಿ ಮಾಗಧರನ್ನು ಎಲ್ಲರನ್ನು ಬರ ಹೇಳಿದ್ದೇನೆ. ಕಾಡಿನತ್ತ ನಡೆಯಬೇಕಾಗಿದೆ. ಅಲ್ಲಿ ಋಷಿ ಮುನಿಗಳನ್ನು ನೋಡಿಕೊಳ್ಳಬೇಕಾಗಿದೆ. ಎಲ್ಲರೂ ಬರಲಿ, ಎಲ್ಲರೂ ಬರಲಿ. ತಾಪಸರ ನುಡಿ ಕೇಳಿ ಮನದನು ತಾಪ ಕೋಪಗಳಿಂದ ರುದ್ರ ಪ್ರತಾಪಿ ರಘುವರ ಕಾದ ಚೆಂಬುಲ್ಲಂದದಲ್ಲಿ ಜ್ವಲಿಸಿ ಅಯೋಧ್ಯೆಯ ರತ್ನಸಿಂಹಾಸನವನ್ನಡೆದಂತಹ ಸಂದರ್ಭ ತಾಪಸರು ಬಂದು ಹೇಳಿದಂತಹ ಮಾತು, ಧೂರ್ತನಾದಂತಹ ಲವಣಾಸುರ ಯಜ್ಞ ಯಾಗಾದಿಗಳನ್ನು ಕೆಡಿಸಿ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಎನ್ನುವ ಹಾಗೆ. ಆದುದರಿಂದಲೇ ಕೈಯಲ್ಲಿ ಧನುಷರಗಳಂತೂ ಯುದ್ಧಕ್ಕಾಗಿ ಹೊರಟು ನಿಂತಿದ್ದೇನೆ, ನೋಡೋಣ. ಸಮ್ಮತವಲ್ಲ ಸೋದರನೆಲ್ಲ ಮರೆತು ಅಣ್ಣನಂಗ್ರಿಗೆ ಮಣಿದು ಶತ್ರುಹರ ವಿಷಯ ಏನೆಂಬುದನ್ನು ನಾನು ಸಭೆಯಲ್ಲಿ ಇದ್ದುಕೊಂಡೇ ಗಮನಿಸಿದ್ದೇನೆ. ಒಟ್ಟುಗಳು ಬಂದು ದೂರಿಟ್ರು ಲವಣಾಸುರನಂತಹ ದಾನವನಿಂದಲಾಗಿ ನಮಗೆ ಸಂಕಷ್ಟ ಒದಗಿದೆ, ಆದ್ದರಿಂದ ನಮ್ಮ ಕಷ್ಟವನ್ನು ನಿವಾರಿಸಬೇಕು ಅಂತ ಕೇಳಿಕೊಂಡ್ರು. ಆದ್ರೆ ಕೈಯಲ್ಲಿ ಕೋದಂಡಧಾರಿಯಾಗಿ ಹೊರಟು ನಿಂತಹ ಈ ಸಂದರ್ಭವನ್ನು ನಾನು ಇದುವರೆಗೆ ಕಂಡದ್ದಿಲ್ಲ. ಮುಖದಲ್ಲಿ ಆವೇಶ ಭರಿತರಾಗಿದ್ದೀರಿ, ಕೈಯಲ್ಲಿ ಧನುಷನ್ನು ಜಲಪಿಸುತ್ತಾ ಇದ್ದೀರಿ. ಆದ್ದರಿಂದ ಈ ಸಂದರ್ಭವನ್ನು ನಮ್ಮ ಅನುಕೂಲಕ್ಕಾಗಿ ಯಾಕೆ ಉಪಯೋಗಿಸಿಕೊಳ್ಳಬಾರದು ಎಂಬುದು ನಾನು ನಮ್ಮ ಸನ್ನಿಧಾನದಲ್ಲಿ ಭಿನ್ನ. ಹೇಗೆ ಅಣ್ಣ, ಈ ಹಿಂದೆ ಸೀತಾ ಅಪಹಾರ ಅಂತ ಆವತ್ತಿನಲ್ಲಿ ಜಾನಕಿಯನ್ನು ಅರಸುವುದಕ್ಕೆ ನಿಮಗೆ ಸಹಾಯಕರಾಗಿ ಒದಗಿದ್ದು ಕಾಡಿನ ಕೋಡಗಗಳು. ಹೌದು, ಸಂಸ್ಕಾರಹೀನರಂತಹ ಕೋಡಗಗಳು ಕೂಡ ಒಂದು ರಾಮಸೇವೆ ಮಾಡುವಂತ ಭಾಗ್ಯ ಒದಗಿಸಿಕೊಟ್ಟವರು ನಾವು. ಮಾತ್ರ ಅಲ್ಲ, ಸೀತಾಮಾತೆಯನ್ನು ಮರಳಿ ತರುವಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡುವಂತ ಆ ಹೊತ್ತಿನಲ್ಲಿ ಸಮಾಜದ ಎಲ್ಲಾ ಪ್ರಾಣಿಗಳೂ ಕೂಡ ರಾಮನಿಗೆ ಸಹಕಾರಿಯಾಗಿ ಬಂದಿದ್ದೇವೆ ಅಂತೆ. ಮಾತ್ರವೇ ಒಂದು ಸಣ್ಣ ಪ್ರಾಣಿ ಅಳಿಲು ನೀರಲ್ಲಿ ಮುಳುಗಿ ಮರಳಲ್ಲಿ ಹೊರಳಿ ಒಂದು ಸೇತುವೆಯನ್ನು ಹುರುಡುತ್ತಾ ಅಂತೆ. ಯಾಕೆ? ನನ್ನದ ಬಾಲಿನಂತ ಸೇವೆ, ಅದೇ ಮುಂದಕ್ಕೆ ಅಳಿಲು ಸೇವೆ ಅನ್ನುವಂಥದ್ದು ಆಗಿತ್ತು, ಜನಜನಿತವಾಯಿತು. ಆದ್ದರಿಂದ ನಾನೀಗ ಸನ್ನಿಧಾನದಲ್ಲಿ ಭಿನ್ನ ಮಾಡುತ್ತಾರೋ ಏನು ಅಂದ್ರೆ, ಏನು ತಮ್ಮ, ಆ ಕೋಡಗಳಿಗೂ ರಾಮ ವ್ಯವಸಾಯ ಮಾಡುವಂತ ಅವಕಾಶ ಸಿಕ್ಕಿತು, ಸಣ್ಣ ಅಳಿರಿಗೂ ಕೂಡ ಒಂದು ಸೇವೆ ಮಾಡುವಂತ ಅವಕಾಶ ಸಿಕ್ಕಿತು, ನನ್ನ ತಮ್ಮಂದಿರಿಗೂ ಕೂಡ ಅಣ್ಣಂದಿರಿಗೂ ಕೂಡ ಅವಕಾಶ ಒದಗಿ ಬಂತು. 14 ವರ್ಷ ನೀನು ವನವಾಸದಲ್ಲಿದ್ದಾಗಲೂ ನಿನ್ನ ಜೊತೆಯಲ್ಲಿ ನಿಂತುಕೊಂಡು ರಾಮ ಸೇವೆಯಲ್ಲಿ ತೊಡಗಿಕೊಂಡ ಲಕ್ಷ್ಮಣ. ಮಾತ್ರವೇ ಅಲ್ಲ, ನೀನು ಕಾಡಲ್ಲಿ ಇರುವಾಗ ನಿನ್ನ ಪಾದುಕೆಯನ್ನು ನಂದಿಗ್ರಾಮದಲ್ಲಿ ಇಟ್ಟುಕೊಂಡು ನಿನ್ನ ಹೆಸರಲ್ಲಿ ರಾಜ್ಯಭಾರ ಮಾಡುವ ಮೂಲಕವಾಗಿ ರಾಮ ಸೇವೆಯಲ್ಲಿ ತಾನನ್ನು ತಾನು ತೊಡಗಿಸಿಕೊಂಡ.
ಆದರೆ ಅವರಿಗೆ ಒದಗಿದಂಥ ಅವಕಾಶ ನನಗೆ ಯಾಕಿಲ್ಲ, ಅದಕ್ಕಾಗಿ ವ್ಯತ್ಯೆ ಪಡುತ್ತಾ ಇದ್ದೇನಣ್ಣ. ಆದ್ದರಿಂದ ಈಗ ವ್ಯತ್ಯೆ ಅಲ್ಲ, ಅವಕಾಶ ತಾನಾಗಿ ಒದಗಿ ಬಂದಿದೆಯಲ್ಲ, ನೀನು ಮಾಡಬೇಕಂತ ಕೆಲಸವನ್ನು ನಿನ್ನ ತಮ್ಮನಂತ ನಾನು ಪೂರೈಸಿಕೊಡ್ತೇನೆ. ಲವಣಾಸುರನ್ನು ಕೊಂದು ಬರ್ತೇನೆ ನಾನು. ಲೇಸನಾಡಿದೆ ತಮ್ಮ, ದೋಷ ನಿನ್ನಲ್ಲಿಲ್ಲ. ಯಾವುದೇ ಕಾರಣಕ್ಕೂ 4 ಮಂದಿ ತಮ್ಮಂದಿರು, ನನ್ನ 3 ಮಂದಿ ತಮ್ಮಂದಿರು ಜೊತೆಯಾಗಿ ನಾವು 4 ಮಂದಿಗಳು ಪ್ರಪಂಚದ ಬೆಳಕನ್ನು ಕಂಡವರು. ರಾಮನು, ಲಕ್ಷ್ಮಣನು, ಭರತನು ಮೊದಲುಗೊಂಡವರಲ್ಲಿ ಯಾವ ಸಾಮರ್ಥ್ಯ ಉಂಟು ಅದು ನಿನ್ನಲ್ಲೂ ನಿಕ್ಷೇಪವಾಗಿದೆ. ಆದುದರಿಂದ ಈ ಅವಕಾಶವನ್ನು ನೀನು ಉಪಯೋಗಿಸಿಕೊಳ್ಳುತ್ತೆ ಅಂತ ಆದ್ರೆ ಇದು ನಿನಗೆ ಒಮ್ಮಣ್ಣದ ಬಟ್ಟಲಿನಲ್ಲಿ ವಿಳಯವನ್ನಿಟ್ಟಿದ್ದೇನೆ, ಹೋಗಿ ವಿಜಯಶಾಲಿಯಾಗಿ ಬಾ. ಸೇನೆಯು ತಮಸ ತೀರವ ಸೇರಲು ಸ್ನಾನವ ವಿರಚಿಸುತ್ತ ತಾನೈ ತಂದನು ವಾಲ್ಮೀಕಿಯ ಬಳಿಗಾರರ ಪತಿಯನು ಸೇನೆಯು ತಮಸ ತೀರವ ಸೇರಲು ಸ್ನಾನವ ವಿರಚಿಸುತ್ತ ಚತುರಂಗ ಸೇನೆಯನ್ನು ಕೂಡಿಕೊಂಡೇ ಹೋಗುವುದು ನಮ್ಮನ್ನ ಆಜ್ಞೆ ಆಗಿದೆ. ಆದ್ದರಿಂದ ಸೇನಾ ಸಮೇತನಾಗಿ ಬಂದಿದ್ದೇನೆ. ಆದರೆ ಹೊತ್ತು ಸಾಯಂಕಾಲ ನಮ್ಮ ಸೇನೆ ತಮಸಾ ನದಿ ದಂಡೆಯಲ್ಲಿ ಬಿಡಾರ ಬಿಟ್ಟಿದೆ. ಯಾರೋ ಬಂದು ಹೇಳಿದ್ರು ಸಮೀಪದಲ್ಲಿ ಮಹರ್ಷಿಗಳಂತ ವಾಲ್ಮೀಕಿ ಆಶ್ರಮ ಇದೆ, ಹೇಗೂ ನಾವು ಬಂದಿದ್ದೇವೆ, ಕೇವಲ ಋಷಿಗಳನ್ನು ಕಾಣುವುದಕ್ಕಾಗಿಯೇ ಬಂದವರಲ್ಲವಲ್ಲ. ಹೇಗೆ ಬಂದಂತ ನಾವು ಋಷಿಗಳ ಪಾದಗಳಿಗೆ ಎರಗಿ ಅವರ ಆಶೀರ್ವಾದವನ್ನು ಪಡೆಯುವುದರ ಮೂಲಕವಾಗಿ ನಮ್ಮ ಜನ್ಮ ಕೃತಾರ್ಥ ಪಡೆಯುವುದಕ್ಕೆ ಅವಕಾಶವಾಗಿ ಯಾಕೆ ಬಳಸ್ಕೊಳ್ಬಾರದು ಹೀಗೆಂದು ಯೋಚಿಸಿದವನೇ ನಮ್ಮ ಸೇನೆಯರನ್ನು ಅಲ್ಲೇ ಬಿಟ್ಟು ನಾನು ಏಕಾಂಗಿಯಾಗಿ ಋಷಿಗಳ ಆಶ್ರಮದ ನಡೆಯುತ್ತೇನೆ. ಕೇಳು ಮುನೀಂದ್ರನೇ, ನಾನು ಶತ್ರುಘ್ನನ, ನಾನು ಶತ್ರುಘ್ನನ, ನಮ್ಮ ಚರಣಾರವಿಂದಗಳನ್ನು ಪ್ರಣಾಮವನ್ನು ಅರ್ಪಿಸಿದಾಗ ನಾನು ಅಪರಿಚಿತ, ನೀನು ಯಾರು ಅಂತ ನಿಮ್ಮ ಭಾವನೆ ಮುಖಭಾವನೆ ನೋಡಿದಾಗ ಅರ್ಥ ಹಾಕೊಂಡೆ, ಎಲ್ಲೋ ನೋಡಿದೆ ನೆನಪು. ಆದ್ರೆ ನಮಸ್ಕಾರ ಮಾಡುವಾಗ ನಾನು ಇಂಥವನ ಮಗ, ಇಂಥವನ ತಮ್ಮ ಇತ್ಯಾದಿಗಳನ್ನು ನನಗೆ ಹೇಳಿ ಪಾದಗಳಿಗೆ ಅಭಿವಾದನೆ ಮಾಡಬೇಕಾದ್ದು ನನಗೆ ಧರ್ಮ ಆಗಿತ್ತು. ಮದುವೆ ಮಾಡುವಾಗ 7 ಗೋತ್ರ ಹೇಳ್ಬೇಕಂತೆ ಅಲ್ವೇ? ಆದ್ದರಿಂದ ನಾನೂ ಹಿಂದುಳಿದೆ, ನನ್ನ ಪರಿಚಯವನ್ನು ಹೇಳಲಿಲ್ಲ ನಾನು. ಆದ್ದರಿಂದ ಈಗ ಹೇಳ್ತಾ ಇದ್ದೇನೆ, ನಾನು ಅಯೋಧ್ಯ ದೇಶದ ಅಧಿಪತಿ ಆಗಿದ್ದಂತಹ ದಶರಥ ಚಕ್ರವರ್ತಿಗಳ ಮಗ ನಾನು. ರಾಮಾನುಜ. ಹೌದು, ನಮ್ಮ ಅಣ್ಣ ರಾಮ, ನಾನು ಅವನ ತಮ್ಮ ಶತ್ರುಘ್ನ. ಓಹೋ, ನಾನು ಹೊರಟು ಬಂದದ್ದು ಯಾಕೆ ಎನ್ನುವ ಹಾಗೆ ನಿಮಗೆ ಸ್ವಲ್ಪ ಇರಬಹುದು. ಹೌದು, ಈಗ ಲವಣಾಸುರ ಅನ್ನುವಂಥ ದುಷ್ಟ ದಾನವ ನೋಡುವ ಪ್ರಜೆಗಳನ್ನು ಹಿಂಸಿಸ್ತಾ ಇದ್ದಾನೆ, ಪೀಡಿಸ್ತಾ ಇದ್ದಾನೆ. ಅವನನ್ನು ಕೊಂದು ಬರುತ್ತೇನೆ ಅಂತ ಕೆಟ್ಟ ಬೀಜ ಇನ್ನೂ ಹುಟ್ಟಬಾರದು ಎನ್ನುವ ಕಾರಣಕ್ಕಾಗಿ ಸಮೂಲ ನಾಶ ಮಾಡಿ ಬರ್ತೇನೆ ನಮ್ಮ ಅಣ್ಣ ಹೊರಟಿದ್ದ. ಓಹೋ, ಆದ್ದರಿಂದ ಅವನನ್ನು ತಡೆದು ಅವನಿಂದ ಅಪ್ಪಣೆಯನ್ನು ಪಡೆದು ನಾನೇ ಲವಣಾಸುರನ ವಧೆಗಾಗಿ ಹೊರಟಿದ್ದೇನೆ. ದಾರಿ ಮಧ್ಯೆ ತಮ್ಮ ದರ್ಶನವಾಯಿತು, ಆದ್ದರಿಂದ ತಮ್ಮ ಪಾದಗಳಿಗೆ ಎರಗಿ ತಮ್ಮ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಈಗ ಈಗಲೇ ಹೋಗುವ ಆಲೋಚನೆ ಗೊತ್ತಾಯ್ತಲ್ವೇ? ಅಲ್ಲ, ಇವತ್ತಿನ ರಾತ್ರಿಯಲ್ಲಿ ನೀನು ಇಲ್ಲಿ ತಂಗಬೇಕು. ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೇನೆ, ನನ್ನ ಮಗಳ ಪ್ರಸವ ಕಾಲ ಇದು. ನಾನೀಗ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು, ನಾನು ಈಗ ಲವಣಾಸುರನ್ನು ಕೊಂದು ಬರ್ತೇನೆ ಎಂದು ಹೊರಟಾಗ ನೀವೇನು ವೇಳೆ ಮೀರಿದ್ದು ಅಂತ ಹೇಳ್ತಾ ಇವತ್ತು ರಾತ್ರಿ ನಮ್ಮಲ್ಲಿ ತಂಗಬೇಕು ನೀವು. ಈಗ ಗುರುಗಳೇ, ಹೌದಾ? ಸೀತೆಗೆ ಪ್ರಸವ ವೇದನೆ ಅಂತೆಲ್ಲ. ಪ್ರಸವ ವೇದನೆ ಆದ್ರೆ ಅದಕ್ಕೆ ಬೇಕಾದಂತಹ ಮಂತ್ರ ರಕ್ಷೆಯನ್ನು ಮಾಡುತ್ತೇನೆ ಮಾಸ್ಟರ್. ಅಂದ್ರೆ ಯಾಕೆ ಅಂತ ಕೇಳಿದ್ರೆ, ದೇವತೆಗಳ ದುಷ್ಟ ಅಥವಾ ಕ್ರೂರ ಗ್ರಹಗಳ ಬಾಧೆ ತಪ್ಪಬೇಕು ಎಂಬುದಕ್ಕೆ ಬೇಕಾಗಿ ಮಂತ್ರ ರಕ್ಷೆಯನ್ನು ಮಾಡಿ ಇದ್ದೇನೆ. ಗುರುಗಳೇ,
ಸೀತೆಗೆ ಪ್ರಸವ ಆಯ್ತಂತೆ, ಅವಳಿ ಮಕ್ಕಳು. ಅವಳಿ ಮಕ್ಕಳು? ಹಾ. ಹೌದಾ? ಹೋಗಿ ನೋಡುದಲ್ಲ. ನೋಡು ನೋಡು. ಸೂರ್ಯೋದಯ ಆಯಿತು, ಇನ್ನೇನು ಋಷಿಗಳ ಅನುಮತಿಯನ್ನು ಪಡೆದು ನಾನು ಹೊರಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಮಹರ್ಷಿಗಳೇ, ನನಗೊಂದು ಆಶ್ಚರ್ಯ ಕಾಡುತ್ತಾ ಇದೆ. ರಾತ್ರಿ ಹೊತ್ತಿನಲ್ಲಿ ಯಾರೋ ನಿಮ್ಮ ಆಶ್ರಮದ ವಟುಗಳು ಬಂದು ಹೇಳಿದ್ರು ಸೀತೆಗೆ ಪ್ರಸವ ವೇದನೆ ಅಂತ ಹೇಳಿದ್ರು. ನೀವು ಅವರಿಗೆ ಇಲ್ಲಿಂದಲೇ ಮಂತ್ರರಕ್ಷೆಯನ್ನು ಒದಗಿಸಿದ್ದೀರಿ. ಮಾತ್ರವೇ ಅಲ್ಲ, ಸೀತೆಗೆ ಅವಳಿ ಮಕ್ಕಳಿಗೆ ಪ್ರಸವಿಸಿದ್ದಾಳೆ ಇನ್ನೊಂದು ಸುದ್ದಿ ಬಂತು. ಅವಳು ಅಲ್ಲಿ ಹೊರಟು ಹೋದ್ರಿ ನೀವು. ನನಗೆ ಈಗ ಗೊಂದಲ ಆಯ್ತು. ಈಗ ಸೀತೆ ಎನ್ನುವಳೊಬ್ಬಳಿದ್ರೆ ಅದೇ ಹೆಸರಿನಲ್ಲಿ ಇನ್ನೊಬ್ಬಳು ಇರಬಾರದು ಎನ್ನುವುದು ಅಲ್ಲ. ಆದರೆ ನನ್ನ ಮನಸ್ಸಿನ ಜಿಜ್ಞಾಸೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಕೇಳುವುದು ನಾನು, ಸೀತೆ ಅಂದ್ರೆ ಯಾರು? ನೀವು ಹೇಳಿ ಕೇಳಿ ನೀವು ಸನ್ಯಾಸಿಗಳು, ನಿಮಗೆ ಸಂಸಾರ ಅನ್ನೋದಿಲ್ಲ. ಹಾಗಿದ್ರೆ ಸಂಸಾರಿಗಳು ಅಲ್ಲದಂತ ನಿಮ್ಮ ಆಶ್ರಮದಲ್ಲಿ ಹೆಣ್ಣೊಬ್ಬಳು ಪ್ರಸವಿಸ್ತಾಳೆ ಅಂತಾದ್ರೆ ಹಾಗಿದ್ರೆ ಅವಳು ಯಾರಿರ್ಬೋದು ಅನ್ನೋ ಕುತೂಹಲ ನನಗೆ. ಕುತೂಹಲ ಕೇಳ್ತಾ ಇದ್ದೇನೆ. ಆ ಸೀತೆ ಅಂದ್ರೆ ಯಾರು? ಇಲ್ಲಿ ನಿಮ್ಮ ಆಶ್ರಮದಲ್ಲಿ ಹೆತ್ತಿದ್ದಾಳಲ್ಲ, ಅವಳು ಯಾರು ಅಂತ ತೋರಿಸಬಹುದೇ? ಈಗ ನಿನ್ನ ಪ್ರಶ್ನೆಗೆ ನಿನಗೆ ಚೆನ್ನಾಗಿ ನಿದ್ರೆ ಬಂದಿದೆಯಲ್ಲ. ನಿನ್ನ ಖಂಡಿತವಾಗಿ ನಿದ್ರೆ ಆಗಿದೆ. ನಿನ್ನ ಪ್ರಶ್ನೆಗೆ ನನ್ನ ಮೌನವೇ ಉತ್ತರ. ಯಾಕೆ ಅಂತ ಕೇಳಿದರೆ, ನೀನು ಅದನ್ನು ಕಣ್ಣಾರೆ ಕಾಣಬೇಕು, ಆ ಮೂಲಕವಾಗಿ ನೀನು ತಿಳ್ಕೊಳ್ಬೇಕು. ಬರುತ್ತೀಯ ಪರ್ಣ? ಆಗ್ಲಿ ಆಗ್ಲಿ, ಅದೇ ಒಳ್ಳೆಯದು. ಏನಿದು? ಸೊಲ್ಲಡಗಿ ಸಾವಿತ್ರಿ ಕಾಂಡಮಗೋ ಚೆಲ್ಲಬಾಲ ಗರುಡನೆ ಮಲಗಿರೆಗೆ ಪುಲ್ಲನಯನಿ ಹರ ಹರ ರಘುವಂಶ ದೀವದು ತಿರುಕರಂದದಿ ತೃಣದ ಶೈಯೋಳರಗಿಗಳು ಹರ ಹರ ರಘುವಂಶ ದೇವೋ ಹರ ಹರ ಮಹರ್ಷಿಗಳೇನೋ ನನ್ನನ್ನು ಒಳ ಕರ್ಕೊಂಡು ಹೋಗಿ ಬಾಣಂತಿಯಾಗಿ 2 ಶಿಶುಗಳ ಹತ್ತಿರದಲ್ಲಿ ಬಿಟ್ಟು ಅವರು ಅವರ ಕೆಲಸಕ್ಕೆ ಹೊರಟು ಹೋದರು. ನಾನು ಪ್ರತ್ಯಕ್ಷವಾಗಿ ಅಲ್ಲಿ ಯಾರು ಎಂಬುದಾಗಿ ಒಮ್ಮೆ ಮುಖದ ದರ್ಶನ ಮಾಡುತ್ತೇನೆ. ಏನಿದು? ಹರಹರ ಎನ್ನುವಂಥ ಉದ್ಗಾರ ನನ್ನ ಬಾಯಿಂದ. ಅಯೋಧ್ಯೆಯ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಪೌಡಿಸಬೇಕಾದಂಥ ಮಹಾರ ಸಾಮ್ರಾಣಿ ಜಾನಕಿ ಋಷಿಗಳ ಆಶ್ರಮದಲ್ಲಿ ಕೇವಲ ದರ್ಬೆಯನ್ನು ಮಾಡಿದಂಥ ಚಾಪೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಮಲಗಿದ್ದಾಳೆ. ಹಾಗಿದ್ದರೆ ಈ ಮಕ್ಕಳು ಎಲ್ಲಿರಬೇಕಾದವರು? ಅಯೋಧ್ಯೆಯ ಸಿಂಹ ಅಂತ ಅರಮನೆಯಲ್ಲಿರಬೇಕಾಗಿತ್ತು. ಹಾಗಿದ್ದರೆ ಅಯೋಧ್ಯೆ ಅರಮನೆಯಲ್ಲಿರಬೇಕಂತ ಈ ಮಕ್ಕಳು ಈ ಋಷಿಯಾಶ್ರಮದಲ್ಲಿ ಬೆಳೆಯುವಂಥ ಸ್ಥಿತಿ ಯಾಕೆ ಬಂತು? ಆದ್ದರಿಂದಲೇ ಹರಹರ ಎನ್ನುವಂಥ ಉದ್ಗಾರ ನನ್ನ ಬಾಯಿಂದ ಬಂತು. ನಾನು ಈ ಮಕ್ಕಳ ಬಗ್ಗೆ ಯೋಚನೆ ಮಾಡುವುದು, ಮಕ್ಕಳು ಹುಟ್ಟುವಾಗಲೇ ಈ ರೀತಿಯಂಥ ಸ್ಥಿತಿಯನ್ನು ಅನುಭವಿಸಬೇಕೇ? ಅರಸಕುಮಾರಲ್ವೇ ಇದು? ಅರಸಕುಮಾರಂತ ಈ ಮಕ್ಕಳಿಗೆ ಮುನಿಕುಮಾರಂತ ಜೀವನ ಬೇಕೇ? ನೋಡಿ ದುಃಖದೊಳಿಂತು ತನ್ನೊಳಗಾಡುತ್ತಿಗ ಮೈದುನಲಯ ಮಗವನು ನೋಡಿ ಸೀತೆಯ ಮನದಿ ಮರುಕಲು ನೋಡಲಂದು ಇತ್ತವ ಶತ್ರುಘ್ನ ಸ್ವಸ್ಥವೇ ಪುರದ
ಮಾತೆಯರು ತಂಗಿಯರು ಜಾತ ಲಕ್ಷ್ಮಣ ಭರತ ಸಾತಿಶಯರಲ್ಲಿ ಕರೆ ನೀತಿಲು ಮುದದಿ ಇತ್ತ ಬಾ ಶತ್ರುಘ್ನ ಶತ್ರುಘ್ನ ಶತ್ರುಘ್ನ, ಮತ್ತೆ ಅವಳಿ ಮಕ್ಕಳನ್ನು ಹೆತ್ತೆ ಎನ್ನುವಂತಹ ಸಂತಸದಲ್ಲಿರುವ ನನಗೆ ನನ್ನವರು ಯಾರೂ ಇಲ್ಲವೇ ಎನ್ನುವುದಕ್ಕೆ ಚಿಂತೆ ಇರಲಿಲ್ಲ. ಅದನ್ನು ನೀಗಿಸುವುದಕ್ಕೇನೋ ಎನ್ನುವ ಹಾಗೆ ನಿಂದ ಕಣ್ಣಾಗ ಶತ್ರುಘ್ನನೇ ನನ್ನೆದುರಿಗೆ ಬಂದಿದ್ದಾನೆ. ಯಾಕೆ ಅಲ್ಲಿ ದೂರ ನಿಂತಿದ್ದೀಯಾ? ಬಾ ಇತ್ತ ಸನಿಹದಲ್ಲಿ ಇಲ್ಲೇ ಕುಳ್ಳಿರುವಂತೆ. ಏನು ಬಂದವನು ಅಯೋಧ್ಯಾಪುರದಿಂದಲೇ ಬಂದವನಲ್ವೇ? ಎಲ್ಲರೂ ಸುಕ್ಷೇಮವಲ್ವೇ ಅಲ್ಲಿಯವರು? ನನ್ನ ರಸ ಯಾವತ್ತು ನನ್ನನ್ನೂ ಬಿಡದೆ ಇರುತ್ತಿರುವವನು ಒಂದೊಮ್ಮೆಗೆ ಕೇಳಿದೆ. ಪಂಪಾ ನದಿ ತೀರದಲ್ಲಿ ನನ್ನನ್ನು ಹುಡುಕಿ ನೀರಿನಲ್ಲಿ ಕಂಡು ಗಲಗಲನೆ ಹತ್ತರಂತೆ. ಅಂತ ನನ್ನ ರಸ ಸಮಾಧಾನದಿಂದ ಇರುವರಲ್ವೇ? ಯಾವತ್ತು ಹುರುಪಿನಿಂದ ಅಣ್ಣನೊಂದಿಗೆ ಬೆಂಗಾವಲಾಗಿ ಬಂದು ನಿಂತಹ ಅವನ ಅನುಜ ಲಕ್ಷ್ಮಣ ಕ್ಷೇಮವೇ ಅಲ್ವೇ? ಭರತನು ಮಾತೆಯಲ್ಲಿರು ಎಲ್ಲರೂ ಕ್ಷೇಮದಿಂದಲೇ ಇದ್ದಾರಲ್ವೇ? ಅಮ್ಮ, ಅಯೋಧ್ಯವಾಸಿಗಳ ಕ್ಷೇಮದ ಬಗ್ಗೆ ಶತ್ರುಘ್ನ ಏನು ಹೇಳಲಿ ತಾಯೇ? ಜನನಿ ನೀನಿಲ್ಲದೇನೆ ಜನನಿ ನೀನಿಲ್ಲದೇನೆ ಎನಿತು ಸಂಪದವಿರಲು ಮನಕ್ಕೆ ಮುದವಿಗೋದೆ ಎನಲೆಂದ ಶತ್ರುಘ್ನ ಜನನಿ ನೀನಿಲ್ಲದಿಡಿ ಎನಿತು ಸಂಪದವಿರಲು ಮನಕ್ಕೆ ಮುದವಿಗೋದೆ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಎನಲಿಂದ ಶತ್ರುಘ್ನ ಜನನಿ ನೀನಿಲ್ಲದಿದೆ ಜನನಿ ಶತ್ರುಘ್ನ, ಅಯೋಧ್ಯಾವಾಸಿಗಳ ಕ್ಷೇಮದ ಬಗ್ಗೆ ವಿಚಾರಿಸುತ್ತೇವೆ ತಾಯಿ. ಹೌದು. ಅದು ಹೇಗೆ ತಾನೇ ಸುಖವಾಗಿರಬಲ್ಲರು? ಯಾಕೆ? ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಸಿಂಹಾಸನದಲ್ಲಿ ಮಂಡಿಸಿರುವಾಗ ಅವನ ಒತ್ತಿನಲ್ಲಿ ಕುಳಿತಿದ್ದಾಗ ನಿನ್ನನ್ನು ನಾನು ನೋಡಬೇಕಾಗಿತ್ತು. ಅಂತ ನಿನ್ನನ್ನು ಋಷಿ ಆಶ್ರಮದಲ್ಲಿ ಕಾಣುವಂತಹ ಯೋಗ. ಅಮ್ಮ, ಎಲೆ ಹೂವು ಹಣ್ಣುಗಳಿಲ್ಲಂತ ಮರವನ್ನು ಯಾರಾದರೂ ಅದು ಮರ ಅಂತ ಹೇಳುತ್ತಾರೆಯೇ? ಅಲ್ಲ, ಹೆಣ್ಣೊಬ್ಬಳ ಕೊರಳಲ್ಲಿ ಮಂಗಲ ಸೂತ್ರ ಅಂತ ಇರ್ತದೆ. ಅದರಲ್ಲಿ ತಾಳಿಯೇ ಇಲ್ಲದೆ ಇದ್ರೆ ಅದಕ್ಕೆ ಮಂಗಳಸೂತ್ರ ಎನ್ನುವ ಹೆಸರು ಬರುವುದಕ್ಕೆ ಸಾಧ್ಯವೇ? ಅಲ್ಲ, ಹರಣವಿಲ್ಲದ ದೇಹ ಅದಕ್ಕೆ ಹೆಸರೇನು? ಕೇವಲ ಡಿಂಬ ಅರ್ಥದಲ್ಲಿ. ಬಿಸಿಲ ಬೇಗೆಯಲ್ಲಿ ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯ ಆಕಾಶದಲ್ಲಿ ಹೊಳೆಯುತ್ತಾ ಇರ್ತಾನೆ. ಅವನ ಶಾಖದಿಂದ ತಡೆಯಲಿಕ್ಕಾಗದೆ ಬಸವಳಿತಿರುತ್ತವೆ ಜನತೆ. ಆದರೆ ಕಿರಣವೇ ಇಲ್ಲ ಅಂತ ಸೂರ್ಯನ ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಅಮ್ಮ, ನಾನು ಕೇಳ್ತಾ ಇದ್ದೀನಿ ಇದೆ. ಶ್ರೀರಾಮಚಂದ್ರನ ಬಳಿಯಲ್ಲಿ ಸೀತೆಯನ್ನು ಇಲ್ಲದೆ ಇದ್ರೆ ಅಯೋಧ್ಯೆ ವಾಸಿಗಳಿಗೆ ಕ್ಷೇಮವಾದರೂ ಎಲ್ಲಿಂದ ಬರುವುದಕ್ಕೆ ಸಾಧ್ಯ ತಾಯಿ? ಖಂಡಿತ ಯಾರೂ ಕ್ಷೇಮವಾಗಿಲ್ಲ ತಾಯಿ.
ಕಂದ, ಯಾಕೆ ಹಾಗೆ ನೀನು ಹೋಗ್ತಿ? ಇನ್ನೇನು ನನ್ನನ್ನು ಯಾಕೆ ಆ ರೀತಿಯಾಗಿ ಹೊಗಳುತ್ತೀಯ? ಕಂದ ನೀನಿ ತೆರದಿ ನೊಂದು ಕೊಂಡಾಡದಿರೋ ಬಂದೋದನ್ನು ಭಾವಿಸಿ ಚಂದ ಸಕಲರಿಗೆ ಕರುಣಾಳು ರಾಘವಗೆ ಕರಿಕಳಂಕವ ತಂದು ಕರುಣಾಳು ರಾಘವಗೆ ಕರಿಕಳಂಕವ ತಂದು ಪುರದೊಳಿರ್ಪುದಗಿಲ್ದ ಕೊರಗುಚಿತವಂತೆ ಕಂದ ನೀನಿ ತೆರದಿ ನೊಂದು ಕೊಂಡಾಡದಿರೋ ಕಂದ. ಕಂದ ಶತ್ರುಘ್ನ, ಅಮ್ಮ ನೀನು ಈ ರೀತಿಯಾಗಿ ನೊಂದಿಕೊಂಡಿರುವೆ ಯಾಕೆ? ಹಾ. ಈ ನೊಂದುಕೊಂಡು ನೀನು ಈ ರೀತಿಯಾಗಿ ಮಾತನಾಡುತ್ತಾ ಇರುವೆ, ಹಾ. ಏನನ್ನು ಹೇಳೋದು? ನಾನು ಅಲ್ಲಿದ್ದುಕೊಂಡು ಹಾ. ನನ್ನ ಪತಿದೇವರ ಜೀವನಕ್ಕೆ ಒಂದು ಕಪ್ಪು ಚಿಕ್ಕೆಯಾಗಿ ಇರುವುದಕ್ಕಿಂತ ಹಾ. ಅವರ ಆಡಳಿತದಲ್ಲಿ ಕುಂದನ್ನು ಕಾಣಿಸುವುದಕ್ಕಿಂತ ನಾನು ಹೊರಗಿರುವುದೇ ಲೇಸು ಅಂತ ನಾನು ಬಯಸಿದವಳು. ಹಾ. ಹಾಗೆಂದು ಹಾ. ನೀನು ಅದನ್ನು ಯಾಕೆ ದುಃಖಿಸ್ತಿ? ನನಗೆ ಪಡೆದು ಬಂದದ್ದು, ನಾನು ಬಂದದ್ದನ್ನು ನಾನು ಅನುಭವಿಸ್ತೇ ಇದ್ದೇನೆ. ಹಾ. ನೀವು ಯಾಕೆ ಅದರ ಬಗ್ಗೆ ಚಿಂತಿಸುವುದು? ಬೇಡ, ಬಿಡು. ಅಮ್ಮ ಆ ನಾನು ಯಾವುದೋ ಒಂದು ಉದ್ದೇಶಕ್ಕಾಗಿ ಹೊರಟು ಬಂದವ. ನಾನು ಹೊರಟಂತ ಉದ್ದೇಶ ನಾನಂತರವೂ ಮಾಡಬಲ್ಲೆ. ಆದ್ದರಿಂದ ನಾನು ನೀವು ಭರವಸೆಯ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಹಾ. ಹೇಳಿ, ನೀವು ಹಾಗೂ 2 ಮಕ್ಕಳನ್ನು ನಾನು ಅಯೋಧ್ಯೆ ಅರಮನೆ ಕರ್ಕೊಂಡು ಹೋಗ್ತೇನೆ. ಬನ್ನಿ ಸಾಯಿ, ಬನ್ನಿ. ಶತ್ರುಘ್ನ, ಯುಗ ಮರೆತು ನೀನೀಗ ಮುದದೊಳಿರು ಮುಂದಾದರಿಗನು ನಿನ್ನಂಗೆ ಪೇಳದಿರೋ ಈಗ ಮರೆತು ನೀನೀಗ ಮುದದೊಳಿರು ಮುಂದಾದರಿಗನು ನಿನ್ನಂಗೆ ಪೇಳದಿರೋ ಉದರದಲ್ಲಿ ಜನಿಸಿಪ್ಪ 7 ಶಿಶುಗಳಾಣಿಗೆ ರಾಘವನಾಣೆಯನಲ್ಕೆ ಶತ್ರುಘ್ನ, ನಾನು ಬರಬೇಕು ಅಂತ ಹೇಳುತ್ತೀಯ ಕಂದ? ನೀನು ಮಕ್ಕಳ ಜೊತೆಯಲ್ಲಿ ಬಂದ್ರೆ ಅಯೋಧ್ಯೆ ಕರ್ಕೊಂಡು ಹೋಗ್ತೇನೆ ನೇರವಾಗಿ. ನಾನು ಬರುವುದೊಂದನ್ನು ಬಿಡು. ನೀನು ಇಲ್ಲೀಗ ನನ್ನನ್ನು ಕಂಡು ಮಾತನಾಡಿರುವುದನ್ನೂ ನೀನು ಮರೆತು ಬಿಡಬೇಕು. ಯಾಕೆ ತಾಯಿ? ಇದು ನನ್ನ ಆಶಯ. ಹಾ. ಇದು ಯಾಕೆ ಅಂತ ನನ್ನಲ್ಲಿ ನೀನು ಕೇಳಬಾರದು. ನಾನಲ್ಲಿಗೆ ಬಂದು ಮಾಡುವುದೇನು ಅಂತ ನಾನು ಹೇಳುವುದಕ್ಕಿಲ್ಲ. ಹಾ. ಯಾವಾಗ ನಾನಿಲ್ಲದನ್ನುವುದನ್ನು ಮರೆತು ಜೀವಿಸ್ತಾ ಇರುವಂತಹ ರಾಮನಲ್ಲಿ ಹಾ. ಬದುಕಿದಂತಹ ಸೀತೆಯನ್ನು ಕಂಡು ತಂದು ಇನ್ನೇನನ್ನೋ ಹೇಳಿ ಅವರ ಮನಸ್ಸು ನೋಯಿಸುವುದನ್ನು ನಾನು ಕಾಣುವುದಿಲ್ಲ. ಆದುದರಿಂದ ಹೇಳುತ್ತಾ ಇದ್ದೇನೆ ಶತ್ರುಘ್ನ, ನಾನು ಬರುವುದಿಲ್ಲ. ನೀನು ನನ್ನನ್ನು ಒತ್ತಾಯಿಸಕೂಡದು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕಂಡುದನ್ನು ನನ್ನೊಡನೆ ಮಾತನಾಡಿದನ್ನು ನೀನು ಯಾರೊಂದಿಗೂ ಮಾತನಾಡಕೂಡದು. ವಿಷಯವನ್ನು ಬಿತ್ತರಿಸಬಾರದು. ಅಮ್ಮ, ಸೂರ್ಯವಂಶದ ಕುಡಿಗಳಿವೆ ಈ ಹಸುಳೆಗಳು. ಹೌದು, ಈ ಹಸುಳೆಗಳ ಆಣೆಯಾಗಿ ನನ್ನ ನಿರ್ಬಂಧಿಸ್ತಾ ಇದೆಯಾ ತಾಯಿ? ಹೌದು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನೋಡ್ತಿರುವ 2 ಕಂದಮ್ಮಗಳ ಆಣೆ ಹೆಚ್ಚೇಕೆ? ನೀನು ಎಲ್ಲವನ್ನೂ ಪಾಲಿಸುತ್ತಿರುವಂತಹ ನಿನ್ನ ಅಣ್ಣನ ಆಣೆ ಉಂಟು. ಈ 2 ಆಣೆಗಳಲ್ಲಿ ನಿನ್ನನ್ನು ಕಟ್ಟಿ ಹಾಕುತ್ತಾ ಇದ್ದೇನೆ. ಆಣೆ ಹಾಕುವ ಮೂಲಕವಾಗಿ ನನ್ನನ್ನು ನಿರ್ಬಂಧಿಸ್ತಾ ಇದ್ದೀನಿ. ಹೌದು, ಹೇಳಲೇಬಾರದು. ನೀನು ಹೇಳಬಾರದು ತಾಯಿ. ಹೌದು, ಹೇಳಲೇಬಾರದೆ? ಇಲ್ಲ. ಹಾಗಾದ್ರೆ ರಾವಣಾಸುರನ ವಧೆಗಾಗಿ ಹೊರಟು ಹೋಗ್ತೇನೆ. ಏನು ಹೇಳ್ತಾ ಇದ್ದೀನಿ ಗುರುಗಳೇನು ಹೇಳ್ತಾ ಇದ್ದಾರೆ? ಶತ್ರುಘ್ನ, ಏನು ನೀವು ಓಡೋಡಿ ಬರ್ತಾ ಇದ್ದೀರಿ? ಹೌದು, ನೀನೀಗ ಹೊರಟದ್ದೆಲ್ಲಿಗೆ? ನಾನು ಶತ್ರುಘ್ನನ ವಧೆಗೆ ಶತ್ರು ಸಂಹಾರಕ್ಕಾಗಿ ಹೊರಟದ್ದು ನಾನು. ಹೋಗುವಾಗ ಈ ರೀತಿಯಾಗಿ ಹೋಗುವುದು ಸರಿಯಲ್ಲ. ಮತ್ತೆ? ಯಾಕೆ ಗೊತ್ತುಂಟ? ನಿನ್ನಲ್ಲಿ ಚತುರಂಗ ಸೇನೆ ಇರಬಹುದು. ಹೌದು. ನೀನು ಆರ್ಜಿಸಿದಂತಹ
ದಿವ್ಯಾಸ್ತ್ರಗಳಿರಬಹುದು. ತಮಸಾ ನದಿ ದಂಡೆಯಲ್ಲಿ ನನ್ನನ್ನು ನಿರೀಕ್ಷೆಯಲ್ಲಿ ಇರ್ತಾರೆ ಅವರೆಲ್ಲ. ರಾಮನಿಂದ ಕೊಡಲ್ಪಟ್ಟಂತಹ ದಿವ್ಯಾಸ್ತ್ರವೂ ಇರಬಹುದು. ಹೌದು. ಆದ್ರೆ ಒಂದುಂಟು, ಆ ಲವಣಾಸುರನಲ್ಲಿ ಹರನಿಂದ ಕೊಡಲ್ಪಟ್ಟಂತ ಒಂದು ಶೂಲ ಉಂಟು. ಎಲ್ಲಿಯವರೆಗೆ ಆತನ ಬಳಿ ಆ ಶೂಲ ಉಂಟು ಅಲ್ಲಿಯವರೆಗೆ ಆತನಿಗೆ ಮೃತ್ಯು ಇಲ್ಲ. ಇದು ವರ. ಹಾಗಿರುವಾಗ ಅದಕ್ಕಾಗಿ ಅವನಲ್ಲಿ ಯಾವ ಸಂದರ್ಭದಲ್ಲಿ ಅವನಲ್ಲಿ ಆ ಶೂಲರಹಿತನಾಗಿರುವನು ಆ ಸಂದರ್ಭವನ್ನು ನೋಡಿ ಅವನ ವಧೆಯನ್ನು ನೀನು ಬಾಳ ವಿಜಯವಾಗ. ಸ್ವಾಮಿ, ಇಲ್ಲಿ ಪುತ್ರೋತ್ಸವ ಆಯ್ತು, ಅಲ್ಲಿ ವಿಜಯೋತ್ಸವ ಆಗಬೇಕು. ಲವಣಾಸುರನ ವಧೆಗಾಗಿ ಇರುವಂತಹ ಒಂದು ಸುಲಭವಾದ ದಾರಿಯನ್ನು ತಾವು ತೋರಿಸಿದ್ದೀವಿ. ಆದ್ದರಿಂದ ಅವ ಯಾವ ಕಾಲಕ್ಕೆ ಶೂಲವನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಾನೆ ಎನ್ನುವುದನ್ನು ತಿಳಿದು ಬರುವುದಕ್ಕೋಸ್ಕರವಾಗಿ ನಾವು ಗೂಢಚಾರರು ಕಳಿಸ್ತೇವೆ. ಚಾರಣ ನುಡಿಯನು ಲಾಲಿಸಿ ಫಲಪತಿ ಹಾರಿಣಿ ಬಗೆ ಕೊಪ್ಪೇರಿದ ಇಳಿಸುವೆ ನಾರಣ ಮಂಡಲದಿ. ಚಾರರು ಬಂದು ಹೇಳಿದ ಸಮಾಚಾರ ಏನು ಆಶ್ಚರ್ಯದ ವಿಷಯ, ಏನು ಆಶ್ಚರ್ಯದ ವಿಷಯ. ನಮ್ಮ ಮಧುರಾ ನಗರವನ್ನು ಯಾವುದೋ ಅಯೋಧ್ಯೆಯ ರಾಮನ ಸೇನೆಯಂತೆ ಯಾರೋ ಶತ್ರುಘ್ನನಂತೆ ಬಂದು ಮುತ್ತಿಕೊಂಡಿದ್ದಾರೆ, ನಮ್ಮವರೆಲ್ಲರನ್ನು ಸೋಲಿಸಿದ್ದಾರೆ. ಮಧುರಾ ನಗರ ಅವರ ಕೈವಶವಾಗುವಲ್ಲಿದೆ, ತಡಮಾಡಬೇಡಿ ದೊರೆಗಳೇ. ಹೀಗೊಂದು ಸಮಾಚಾರವನ್ನು ಹೇಳಿದ್ದೇ ತಡ. ಬೇಟೆಯನ್ನಾಡಿ ವಿಶ್ರಾಂತಿಯಲ್ಲಿದ್ದಂತಹ ನಾನು ಎದ್ದಿದ್ದೇನೆ. ತಡ ಮಾಡುವುದಲ್ಲ, ಉಳಿದ ಸೇನೆ ಎಲ್ಲವನ್ನು ನನ್ನವರೊಡನೆ ಕೂಡಿಕೊಂಡು ನೇರವಾಗಿ ನನ್ನ ಪಟ್ಟಣವನ್ನು ಸೇರ್ತೇನೆ, ಅವನನ್ನೇ ಎದುರಿಸ್ತೇನೆ. ನೀನಂತ ಕಾಲದಿ ಮರುಳು ನಿನಗೆ ನಿನ್ನನ್ನೇ ಇಷ್ಟೊತ್ತು ಕಾದಿದ್ದು ನಾನು, ನಿನ್ನನ್ನೇ ಹುಡುಕಿಕೊಳ್ಳೋದು ಬಂದದ್ದು ನಾನು. ನೀನು ಅರಮನೆಯಲ್ಲಿದ್ದರೆ ನಿನ್ನನ್ನು ಬೇಳೆ ಬೇಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಎಳೆದು ಹೊರತಂದದ್ದು ನಾನು ನಿನ್ನನ್ನು. ನೀನು ಹೊರತಂದದ್ದಲ್ಲ, ನಾನು ಬೇಟೆಯನ್ನಾಡಲು ಕಾಡಿಗೆ ಹೋದದ್ದು. ಇದು ಗೊತ್ತೇ? ಹೇಗಾಯಿತು? ಅರಮನೆಯಲ್ಲೊಬ್ಬ ಇಲ್ಲದ ವೇಳೆಯಲ್ಲಿ ಕಳ್ಳನಂತೆ ಬಂದು ನನ್ನ ಪುರವನ್ನು ಹೊಕ್ಕಿದ್ದೀಯ. ನಾನಿಲ್ಲದ ವೇಳೆಯಲ್ಲಿ ಬಂದು ನನ್ನವರ ನಡೆ ಏನೋ ಅಣಕ ಮಾಡಿದ್ದೀಯ. ಈಗ ನಾನೇ ಬಂದಿದ್ದೇನೆ. ಧೀರುರೆ, ನಿನ್ನ ಪ್ರಯತ್ನಕ್ಕೆ ಮೆಚ್ಚಿದೆ. ಮಾನವ ನೀನು, ಹುಲು ಮಾನವ. ನಾನಾದರೂ ಶಕ್ತಿ ಸಾಮರ್ಥ್ಯವಂತ. ಲವಣಾಸುರನೆಂದು ಈ ವರ್ತಮಾನ ಕಾಲಘಟ್ಟದಲ್ಲಿ ನೆಗಳ್ತೆಯನ್ನು ಪಡೆದವ. ಬಂದವ ನೀನು ಶತ್ರುಘ್ನೇ ಅಲ್ಲವೇ? ಅವು ಖಂಡಿತ ಹೌದು. ರಾಮನ ತಮ್ಮನೆಂಬವ ಶತ್ರುಘ್ನ ಸೇನೆಯೊಡಗೂಡಿ ಮಧುರಾ ನಗರವನ್ನು ಮುತ್ತಿದ್ದಾನೆ, ಕೈವಶ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾನೆ. ವರ್ತಮಾನ ತಿಳಿದಾಗ ತಡ ಮಾಡದೆ ಧಾವಿಸಿ ಬಂದಿದ್ದೇನೆ. ಅರ್ಥ ಏನು? ಬಂದವ ನೀನು ನನಗೆ ನಗಣ್ಯ. ಯಾರೇ ಬಂದರೂ ಅವರನ್ನು ಎದುರಿಸಿಯೇನು ಎನ್ನುವ ಶೌರ್ಯ ಸಾಮರ್ಥ್ಯ ನನ್ನಲ್ಲಿ ಇರುವುದರಿಂದಲೇ ಇಲ್ಲಿಯವರೆಗೆ ನಿನ್ನನ್ನು ಹುಡುಕಿಕೊಂಡು ಬಂದದ್ದು. ಇದು ಹೇಗಾಯಿತು ಗೊತ್ತೇ?
ಬೆಂಕಿಯನ್ನು ಕಂಡ ಪತಂಗವೊಂದು ಬೆಂಕಿ ನನ್ನನ್ನು ಸುಡುತ್ತದೆ, ಅದರ ಬಳಿಗೆ ಹೋದರೆ ಮರಣ ಕಾದಿದೆ, ನಾನು ಸಾಯುತ್ತೇನೆ ಎಂದು ಗೊತ್ತಿದ್ದರೂ ಸಹ ಮುಂದೊತ್ತಿ ಹೋಗಿ ಅದೇ ಬೆಂಕಿಗೆ ಬಿದ್ದ ಹಾಗೆ ನನ್ನ ಹತ್ತಿರ ಬಂದೆ ಎಂದಾದರೆ ಬೆಂಕಿಯಲ್ಲಿ ಸುಟ್ಟು ಹೋಗುವ ಪತಂಗದ ಹಾಗೆ ಸುಟ್ಟು ಹೋಗುತ್ತೀಯೇ ಮರುಳೆ ಚಟನ ಚಟನ ಎಲ್ಲ ಮರುಳು ಗಣಗಳಿಗಿಂದು ಧ್ವನಲಿ ಮರುಳು ಗಣಗಳಿಗಿಂದು ಧುರದಲ್ಲಿ ಭರಿತ ಭೋಜನವಿಕ್ಕುವೆನು ನಿನ್ನುರವ ಬಗೆದ ರುಧಿರ ಮಾಂಸಗಳೆರಚಿ ಬರಲಿ ಏನೆಲ್ಲವೋ ನಿನ್ನ ಸಾಮರ್ಥ್ಯ ಅಲ್ಲದೇ ಇದ್ರು ನಿನಗೆ ಹಿರಿಯರಿಂದ ಯಾರಿಂದಲೋ ಬಂದಂತ ಬಳವಳಿಯಾಗಿ ಬಂದಂತ ಒಂದು ಶರ ಇದೆ ಅಂತ ನನಗೆ ಗೊತ್ತು. ಆಯುಧ ಅದನ್ನು ಕೊಟ್ಟವರು ದೇವತೆಗಳು. ಆದ್ದರಿಂದ ದೇವತೆಗಳಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಆ ಯೋಗ್ಯತೆ ಇದ್ದದರಿಂದಲೇ ದೇವತೆಗಳು ನಮಗೆ ಕೊಟ್ಟದ್ದು ಅದನ್ನು. ಒಳ್ಳೆಯದು. ಆದ್ದರಿಂದ ದೇವತೆಗಳೇ ನನ್ನನ್ನು ಗೌರವಿಸ್ತೇವೆ. ಆದ್ದರಿಂದ ಅವರು ಕೊಟ್ಟಂತ ಅಸ್ತ್ರಕ್ಕೆ ನಮ್ಮಿಂದ ಅಪಚಾರ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಅರಮನೆಯಿಂದ ಕಾಡಿಗೆ ಎಳೆದು ಕಾಡಿನಲ್ಲಿ ನಿನ್ನ ಮುಖಾಮುಖಿ ಆಗಿದ್ದೇನೆ ನಾನು. ಈ ಆಯುಧವನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಗೊತ್ತು. ಆದ್ದರಿಂದ ಕಾಡಿನಲ್ಲಿ ಮುಖಾಮುಖಿಯಾಗಿ ಯಾಕಾಗಿದ್ದೇನೆ? ಯಾಕೆ? ಪ್ರಜೆಗಳಿಂದ ಹಿಂಸಿಸ್ತಾ ಇದ್ಯಾ, ಋಷಿಮುನಿಗಳನ್ನು ಅವರಿಗೆಲ್ಲ ಹಿಂಸೆ ಕೊಡ್ತಾ ಇದ್ಯಾ ನೀನು. ನನ್ನ ಇಚ್ಛೆ ಅದು. ಆದ್ದರಿಂದ ನೀನು ಈ ಪ್ರಪಂಚದಲ್ಲಿ ನಿರ್ಮಾಣ ಮಾಡಿದಂತ ಏನುಂಟು ಅನಾಚಾರ ಉಂಟು, ಅನಾಚಾರಗಳೆಲ್ಲ ಇತಿಶ್ರೀ ಹಾಡೋದಕ್ಕೋಸ್ಕರವಾಗಿ ನಿನ್ನನ್ನು ತಡೆದಿದ್ದೇನೆ. ನೀನು ಇಷ್ಟವರೆಗೆ ಮಾಡಿದ್ದೇನುಂಟು ಎಲ್ಲವೂ ಇವತ್ತಿಗೆ ಮುಗಿಯಿತು ಅಂತ ಹೇಳಿದ್ರೆ ಅನುಭವ ಸಾಧ್ಯವಾದೀತ ನಿನ್ನಿಂದ ಸಾಧ್ಯವಾದ ಶಿವನ ಶಕ್ತಿ ಅಂತ ಎಲ್ಲನೂ ಶಿವನ ಶಕ್ತಿಯಲ್ಲ ಅಂತ ಎಲ್ಲರೂ ಪವನದಲ್ಲಿ ಗೆಲ್ಲಬಹುದೇ ಸುಮ್ಮನೆ ಜವನ ಪುರವನ್ನು ಸಾರದಿರುನಿ ನಗಳಿ ನೀನೇ ಹೇಳಿದೆ ಅಲ್ಲವೇ, ಸಾಕ್ಷಾತ್ ಪರಶಿವನನ್ನು ಮೆಚ್ಚಿಸಿ ಪಡೆದ ವರ ತ್ರಿಶೂಲ ಒಂದು ಇದೆ. ಈಗ ನೀನೇನು ಬಹಳ ಸುಲಭವಾಗಿ ಹೇಳಬಹುದು ಅದು ಪುರದಲ್ಲಿದೆ, ನೀನು ಹೊರಗೆ ಇದ್ದೀಯ. ಆದರೂ ಶಿವನ ಶೂಲವೆನ್ನುವುದು ನಮ್ಮ ಬಳಿ ಇದೆ. ಅದು ನಮ್ಮನ್ನು ಇದುವರೆಗೆ ಕಾದಿದೆ, ಇನ್ನು ಮುಂದಕ್ಕೂ ಕಾಯುತ್ತದೆ. ಅದು ಪರಮೇಶ್ವರ ಅನುಗ್ರಹದಿಂದ ಪಡೆದ ಶೂಲ. ಆ ನಂಬಿಕೆ ಸಾಕು ನನಗೆ. ಇದುವರೆಗೆ ಬೆಳೆದು ಬಂದದ್ದು ಲವಣ ಹಾಗೆ, ಆ ಲವಣಾಸುರ ಬೆಳೆದು ಬಂದ ಚರಿತ್ರೆ ಹಾಗಿದ್ದರೆ ನಿನಗೆ ಗೊತ್ತೇ, ನಿನ್ನದೇ ಆದಂತಹ ಸೂರ್ಯವಂಶದವ ಒಬ್ಬ ಹಿಂದೆ ಮಾಂದಾಂತ ನನ್ನ ಬಳಿಗೆ ಬಂದಿದ್ದ, ಬಹಳ ಪರಾಕ್ರಮೆ ಅಂತೆ ಅವ. 100 ರಾಜಸೂಯ 100 ಅಶ್ವಮೇಧ ಯಾಗಗಳನ್ನು ಮಾಡಿದವನಂತೆ. ಅಂತಹವನೇ ನನ್ನ ಬಳಿಗೆ ಬಂದಾಗ ಏನು ಸಾಗದೆ ನನ್ನಲ್ಲಿ ಕೈ ಸೋತು ನನ್ನಲ್ಲಿ ಹತನಾಗಿ ಹೋಗಿದ್ದಾನೆ. ಅಂತಹ ಲವಣಾಸುರ ಇಂದು ಕೇವಲ ಶೂಲವೆನ್ನುವುದು ಅರಮನೆಯಲ್ಲಿದ್ದರು, ದೇವರ ಕೋಣೆಯಲ್ಲಿ ಅದನ್ನು ಪೂಜಿಸಿ ಇಟ್ಟಿದ್ದೇನೆ. ಹಾಗಿದ್ದರೆ ನನ್ನ ದೇವರ ಬಳಿಯಲ್ಲಿಟ್ಟಂತಹ ಶೂಲ, ನಾನು ಪೂಜಿಸಿಟ್ಟಂತಹ ಶೂಲ, ಅದು ನನ್ನನ್ನು ರಕ್ಷಿಸುತ್ತದೆ ಎನ್ನುವ ನಂಬಿಕೆಯಲ್ಲಿ ಆ ಸಾಮರ್ಥ್ಯ, ನನ್ನನ್ನು ನನ್ನದಾದಂತಹ ಮೈಗೂಡಿಸಿಕೊಂಡ ಸಾಮರ್ಥ್ಯ, ಇದುವರೆಗೆ ಬೆಳೆಸಿ ಬಂದಂತಹ ವ್ಯಕ್ತಿತ್ವ, ಇದುವೇ ಸಾಕು ನನಗೆ ನಿನ್ನನ್ನು ಎದುರಿಸಲು, ನಿನ್ನನ್ನು ಓಡಿಸಲು. ನನಗಷ್ಟೇ ಸಾಕು. ಎದುರು ನಿಂದೆ ಎಂದಾದರೆ ನೀನು ಕೆಡುವೆ, ಇಲ್ಲವೇ ನೀನು ಉಳಿಯುವೆ. ಹರಳ ಶಕ್ತಿಯು ಹರಳೊಳಿ ಹುಳಿ ಹರಳ ಶಕ್ತಿಯು ಹರಳೊಳಿ ಹುಲಿ ಪರಿವೆ ಜಂಬಗಳಿಗೆ ನಿರ್ಣಯ ಪುರದ ಕೌಶಲ ವಿತ್ತರದನ ಪರಿಗಿಸುವೇನು. ಪರಮೇಶ್ವರ
ಪರಮೇಶ್ವರನಿದ್ದಂತಹ ದಿವ್ಯ ಆಯುಧ ಒಂದು ನಿನ್ನಲ್ಲಿ ಉಂಟು ಎನ್ನುವ ಕಾರಣಕ್ಕಾಗಿ ವಿಜೃಂಭಿಸ್ತಾ ಇದ್ದೀಯ ನೀನು, ಪ್ರಜೆಗಳನ್ನು ಹಿಂಸಿಸ್ತಾ ಇದ್ದೀಯ. ಅದು ಆ ಆಯುಧ ಇಲ್ಲದಿದ್ರೆ ನಿನ್ನಲ್ಲಿ ನೀನು ಏನು ಅಲ್ಲ ಎನ್ನುವುದನ್ನು ನಾನು ಯಾವತ್ತೂ ಗ್ರಹಿಸಿಕೊಂಡಿದ್ದೆ. ಆಯುಧ ಇಲ್ಲದಿದ್ದರೂ ಲವಣಾಸುರನೇ. ಆದ್ದರಿಂದ ಆಯುಧ ಇಲ್ಲ ಅಂತ ಲವಣಾಸುರ ಎಷ್ಟು ಏನು ಎನ್ನುವುದನ್ನು ಪರೀಕ್ಷೆ ಮಾಡಬೇಕು ಅನ್ನುವಾಗುತ್ತೀಯೋ? ಹಾಗಿದ್ದರೆ ಪರಿ ಮಾತಿಗೆ ಹೆದರಿ ಹೋಗುವವನ ಇರಲ್ಲ. ಲವಣಾಸುರ ಏನು ಎನ್ನುವುದನ್ನು ಬಾ ಮುಂದೆ ತೋರಿಸಿಕೊಡ್ತೇನೆ. ಲವಣಾಸುರನ ವಧೆ ಆಯಿತು. ಲವಣಾಸುರನ ವಧೆಯ ಸಮಾಚಾರವನ್ನು ಅಯೋಧ್ಯೆ ಶ್ರೀರಾಮಚಂದ್ರನಿಗೆ ಕಳಿಸಿಕೊಟ್ಟಿದ್ದೇನೆ. ಸಂದೇಶವನ್ನು ನಿರೀಕ್ಷಿಸ್ತಾ ಇದ್ದೇನೆ. ಈಗ ತಾನೇ ಒಬ್ಬ ಬಂದು ಹೇಳಿದ, ಲವಣಾಸುರನ ವಧೆಯಿಂದ ಅಲ್ಲಿಯ ರಾಜ್ಯಕ್ಕೆ ಅರಾಜಕತೆ ಉಂಟಾಗಬಾರದು, ಆದ್ದರಿಂದ ನೀನು ಅಲ್ಲೇ ಇದ್ದುಕೊಂಡು ರಾಜ್ಯಭಾರ ಮಾಡುತ್ತಾ ಇರುವುದು ಎಂದು ನಮ್ಮ ಅಣ್ಣನ ಸಂದೇಶ ಬಂದಿದೆ. ಆದ್ದರಿಂದ ಇಲ್ಲಿ ಅರಾಜಕತೆ ಆಗಬಾರದು ಎನ್ನುವ ಕಾರಣವನ್ನು ನಮ್ಮಣ್ಣ ಹೇಳಿದ್ದರಿಂದ ಬಿಟ್ಟು ಹೋಗುವಂತಿಲ್ಲ. ನಾನು ಇಲ್ಲೇ ಇದ್ದುಕೊಂಡು ರಾಜ್ಯಭಾರ ಮಾಡುತ್ತಾ ಇರ್ತೇನೆ. ಶತ್ರುಘ್ನ, ಸ್ವಾಮಿ, ಲವಣಾಸುರನ ವಧೆ ಆಯ್ತಲ್ಲ, ಹೌದು. ಈಗ ಏನು ಅಯೋಧ್ಯೆಗೆ ಹೊರಟದ್ದ ನೀನು? ಬಹಳ ಕಾಲ ಆಯ್ತು ಸ್ವಾಮಿ. ಅದು ಲವಣಾಸುರನ ವಧೆ ಕೆಲವು ವರ್ಷಗಳು ಕಳೆದೋಯ್ತು. ಮುನಿಯಾಶ್ರಮಕ್ಕೆ ಬಂದು ಹೋಗಿ ಮಕ್ಕಳನ್ನು ನೋಡಿ ಹೋಗಬೇಕು ಎಂಬಂತ ಆಸೆ ಈಗ ಸುದ್ದಿ ಬಂತು. ಅಯೋಧ್ಯೆಯಲ್ಲಿ ನಮ್ಮ ಅಣ್ಣ ಒಬ್ಬ ಯಾಗ ಮಾಡುತ್ತಾ ಇದ್ದಾನಂತೆ. ಆದ್ದರಿಂದ ಯಾಗದಲ್ಲಿ ಭಾಗವಹಿಸುವ ಸಲುವಾಗಿ ಇನ್ನು ಬರಬೇಕು ಅಂದ್ರೆ ನಮ್ಮ ಅಣ್ಣನಿಂದ ಆದೇಶ ಬಂತು. ಹೋಗುವಾಗ ದಾರಿಯಲ್ಲಿ ಹೋಗುವಾಗ ನಮ್ಮ ಜಾನಕಿಯನ್ನು ಮಕ್ಕಳನ್ನು ಒಮ್ಮೆ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಈಗ ನೋಡಿದ್ದೆಲ್ಲ ಮಕ್ಕಳನ್ನು? ಹೌದು. ಬೆಳೆದು ದೊಡ್ಡವರಾಗಿದ್ದಾರೆ. ಲವಕುಶರೆಂದು ಹೆಸರು ನಾಮಕರಣ ಆಗಿದೆ. ಹೌದು. ನಾಮಕರಣಕ್ಕೆ ನಿನ್ನನ್ನು ಕರೆಸಲಿಕ್ಕೆ ಆಗ್ಲಿಲ್ಲ. ವರ್ಷದ ಹುಟ್ಟುಹಬ್ಬಕ್ಕೆ ಖಂಡಿತವಾಗಿ ನಿನ್ನನ್ನು ಕರೆಯುತ್ತೇನೆ. ಇರ್ಲಿ, ಏನೇ ಇರ್ಲಿ. ಈಗ ನೀನು ನೇರವಾಗಿ ಅಯೋಧ್ಯೆಗೆ ಹೋಗಿ. ನಾನು ಅಯೋಧ್ಯೆ ಹೊರಟಿದ್ದೇನೆ. ನನ್ನ ಜೊತೆಯಲ್ಲಿ ನೀನು ಬರ್ತೀರಾ? ಈಗ ಬೇಡ ಬೇಡ, ಅದನ್ನು ಕಾಲವೇ ನಿರ್ಧರಿಸಲಿ. ನೀನು ಮುಂದಕ್ಕೆ ಹೋಗು, ಮತ್ತೇನಾಗ್ತದೆ ನೋಡೋಣ. ನಾನು ಮುಂದೆ ಬರ್ತೇನೆ. ಐತೊಟ್ಟಿಗೆ ಏತು ಹಿರಿಯ ಕಲಾವಿದರು ಅಂತ ಏರು ಕೂಡ ಯಕ್ಷಗಾನ ಸಂಬಂಧಪಟ್ಟ ನಕಲು ಏಪ ಖರೀದಿ ಹೋಗ್ಯಾರ ಆ ಪೊರ್ತುದಾಗಲೇ ಸ್ಮರಣೆ ಮಂತ್ರ ಕೆಲಸ ಆಯ್ತು ಅಂತಂದಿಲ್ಲ. ಈ ಪೊರ್ತುಗೂ ಸ್ಮರಣೆ ಮಂತ್ರನಾರು ಕೊಟ್ಟಿಗೆರೆ ಪುರುಷೋತ್ತಮ ಕುಂಜೇರು ಮಾಡಿದ್ರು. ಅಭಿನವ ವಾಲ್ಮೀಕಿ ಬರ್ಪನ ಉದಾರರೇ ಬರ್ತಿದ್ದರು. 30 ವರ್ಷ ಎಂಚ ನೀವು ಯಕ್ಷಗಾನ ತಾಣ ಮತ್ತು ಶುರುವಾಂಡ ಆರ್ಕುಲ ಕಟೀಲು ಮಾಡೋದು 30 ವರ್ಷ ಕಟೀಲು ಮೇಲೋಡು ಕರ್ನಾಟಕ ಮೇಲೋಡು ಬಿಗಿನ ಹೆಂಚಿನ ಈ ರಡ್ಡು ಕುಶಲ ಉಂಟುನ ಪ್ರಸಂಗ ಏತ ಬರೆದು ಕಲಾವಿದರು ಎತ್ತೆತ್ತ ಮಲ್ಲ ಜನಕ್ಲಿಲ್ಲ ಆರೋಗ್ಯ ಗುರುಸ್ಥಾನ ಇಂತಂಡು ಉಳಿದೇರು. ಐತೋಟಿ ಇಂದು ಮಾತಾ ಉಳಿತನ ಹೆಚ್ಚಿಗೆ ಯಕ್ಷಗಾನ ಭಾಗವಹಿಸಿನ ಈ ಮಾತಿರಲ್ಲ ಅರ್ನಂಚಿನ ಈ ಆ ಪಂಡುಗೊಪ್ಪನ ವಿಷಯದ ಬಗ್ಗೆ ಮಾತು ಸೇರೋದು ಬರ್ಕೊಂಡು ಮಾಡ್ತಾ ಇನ್ನಿದ್ದ ದಿನ ಮುರಣಿ 15ನೇ ತಾನೇ ಯಾರು ನಮ್ಮನ್ನು ಮಾತಾಡುವುದು ಸ್ವರ್ಗಲೋಕ ಸೇರಿದ್ದೇವೆ. ಆದರೆ ಅವನು ಪುನಃ ಇಂಚಿನ ಕೆಲಸ ನಮ್ಮೊಟ್ಟಿಗೆ ಪುನಃ ಇಂಚಿನ ಕೆಲಸ ಮುಂದೆ ಆ ಕೃತಿ ಆಡು ಆರು ಕೊರ್ಪಂಚಿನ ಇಂಚಿನ ವಿಷಯ ಎಲ್ಲ ಆಡು ಒಬ್ಬರಿಯಾಗಿ ಐದು 10 ಬಂದ್ಕೊಂಡು ಮುಟ್ಟಾಯ್ತು. ಆ ಪುಂಜಾರ ಹೇಳಿದ್ದಾರೆ ಅದು ಸರಿಯಿಂದ ಬಂದ್ಕೊಂಡೆ ಮುಟ್ಟಲ್ಲ ಇತ್ತು ನೆಂಚಿನ ಪುಂಜೇರಿ ಮಾತೆಗಳ ಸಮರ್ಥ ಏನಿದ್ದು ಪುಂಜೇರಿ ಇನ್ನು ಕರೀದು ಪೋನ ಪುಂಜೇರಿ ಅಂಡಲ್ಲ ಅರೇನು ಈ ಸಂಗುಡ್ಲ ಒಂದು ಸ್ಮರಣೆ ಮೇಲೆ ಕೊಡುವಂಥ ದೃಷ್ಟಿನ ಮಾತೆಲ್ಲ ಇಂಕಲು ಸೇರೊಂದ ಇಂಕಲು ಅರ್ನ ಇತಿಹಾಸಲೆ ಅದು ಕೆಲವು ಶಿಷ್ಯರ ನಕಲ ಮಾತೆಲ್ಲ ಮುಳ್ಳೇರು ಎಷ್ಟೋ ಜನಕ್ಲು ಅರ್ನ ಎಲ್ಲ ಅರ್ನ ಪೂರ್ಣ ಗಂಜಿನ ಒಂದೊಂದು ಅರ್ನೊಟ್ಟಿಗೆ ಭಾಗವಹಿಸಿನಕ್ಲು ಎತ್ತ ಜನ ಉಳ್ಳೇರು ಅಂಚ ಅದನ್ನ ಕಲಾ ಆರಾಧಕಲಂದು ಕಲಾ ಗುರುవులందు ಕಲಾ ಪೋಷಕలందు ಮಾತೆಲ್ಲ ಮಾತಾ ದೃಷ್ಟಿಗ್ಲ ಪೂಂಜರು ಎಂಗ್ಲೇಂಜಿ ಜನ ಅಂತ ಎಂಗ್ಲೆ ಗೊತ್ತಾಗಲು ಆ ಪೂಂಜರು ಕರಿಮೂವತ್ತಿನ ಪೂಂಜರು ನನವರ ಎರಡನ್ನ ತೋಲಿ ಬಂಡಲ ಈ ಕಾಲಘಟ್ಟಗಳು ಸಾಧ್ಯ ಹೆಚ್ಚಿ ದುಂಬದ ದಿನಟಲ್ಲ ತೂಪುನ ಯೋಗ ಭಾಗ ಬರೋದು ಮಾಡ್ತದೆ ಇಂಕ್ಲು ಮಾತ್ರ ಇನ್ನೊಂದು ಇಳಿತ ದಿನ ಆ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜರಟ್ಟು ಆಂಜೋಕ್ಲೇನು ಒಡೆದೇನು ಪೂರ
ಅಕ್ಲಿನ ಕುಡಿದು ಸ್ವರ್ಗ ಸೇರಿನ ಪುಂಜರಿಗೆ ನಮ್ಮ ಮಾತೆಲ್ಲ ಸೇರಿ 1 ನಿಮಿಷದ ಮೌನ ಪ್ರಾರ್ಥನೆ ಮಲ್ಕೊಡೊಂದು ಮತ್ತು ಸಂಘದ ಪರವಾದ ಮಾತಿರದೆ ಅನ್ಕೊಂಡು ರಾಮಾಯಣ ನಂಚಿನ ವಾಲ್ಮೀಕಿನ ಜನನ ಎಂಚಾಂಡು ಸೀತಾದೇವಿನ ಕಾಡಿಗೆ ಕೊಟ್ಟು ರಾಮ ಅಂಚಿನ ಮದ ಆಂಡ ಏರು ಬರೆಯವನು ಏರು ತೆರೆಯವನು ಅಂಚಿನ ವಿಷಯದ ಬರೆಯ ಪ್ರಸಂಗನ ಇಕ್ಲೆತ್ಕಿರ್ನಾತು ನೀ ಮಲ್ತ ಕೋಡೆ ದಿನ ಕುಂಜೆತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಅಂಡು ಪುರುಷೋತ್ತಮ ಪುಂಜರ ಬಗ್ಗೆ ಬೊಂಬಾಡು ಪುನಃ ಒಟ್ಟಿಗೆ ಬಾಂಬೆ ಇಂಗ್ಲ 71 72 ಸರಿ ಅದು BSc ಅದು ಕೋಟೆಗಾರ ಟ್ಯುಟೋರಿಯಲ್ಸ್ ಪುರಾಗಣಿ ಇಂಕಲ ಇಂಕಲ ಪಾತ್ರ ಬಂದಂಡ ಅಕ್ಲ ಮಂಜನಾಡಿ ಗ್ರಾಮ ಇಂಕಲ ಗಡು ಗ್ರಾಮ ಅಪ್ಪಗನಿ ಸುರುತ ಅದು BSc ಸ್ಟೂಡೆಂಟ್ ఉంది అని పనులు అప్పగ ఇంకల గ్రామడాత మంచిన ప్రతిభావంతి ఈ ರೀತಿಯಿಂದ ಅಕ್ಕಲ ಪೂರ ಒಂಜಿ ಮಾಸ್ಟರ್ನ ಪರಂಪರೆ ಪಂಡಲ್ಲ ಹೆಚ್ಚಾವಂತ ನೀವು ಅದು ಬೊಕ್ಕ ಆರ್ನ ಸೆಳೆತ ಮಾತ್ರ ಅಲ್ಲ ಪಳೆಯ ಮಾಸ್ಟರ್ ಅಂಡಲ್ಲ ಆರ್ನ ಸೆಳೆತ ಮಾತ್ರ ಸಾಹಿತ್ಯ ಕ್ಷೇತ್ರ ಹುಡುಕೊಂಡು ಸಾಹಿತ್ಯ ಭಾವ ಇದು ಸಾಹಿತ್ಯ ಅದೆಲ್ಲ ಖುಷಿ ಆಪನ ಚಿತ್ರ ಭಾವನೆ ಸಾಹಿತ್ಯ ಐದು ಬೊಕ್ಕ ಆರು ಮುಲ್ತೊಡ್ಡು ಬಾಂಬೆ ಹೋಯ್ರು 70 ಬಹುಶಃ 77 84 ಮುಟ್ಟ ಅಲ್ಲಿ ಬಾಂಬೆ ಇಡ್ತೇನೆ ಇಂಗ್ಲಿ ಬಾಂಬೆ ಇಡ್ಲ ಅದು ಪಿಗ್ಬಂಡ್ ಬರ್ಬಿಡಿ ಕಂಪ್ಲೀಟ್ ಕೆಲಸ ಹೋಗ್ಲತ್ತೀರ ಆಂಡಲ್ಲ ಧನ ಆಗ್ಬಿಡಿ ಅದು ಕಾರಣ ಆತ್ಮಚರಿತ್ರೆ ಏನೋ ಜೀವಿತೇಶ್ವರನೇ ಬರೆಯಲ್ಲ ಬರೀತೀರ ದಯ ಬಣ್ಣಾಗ ಅದಕ್ಕೆ ಸರ್ಟಿಫಿಕೇಟ್ ಕೊಂದು ಕೆಲಸದ ಕೊಂದು ಯಕ್ಷಗಾನ ಕ್ಲಾಸ್ ಅಂಚಿತ್ರ ಒಂಜಿ ಎಂದು ಆರ ಐಕಿ ಅವ್ಳು ಗೀತಾಂಬಿಕಾ ಯಕ್ಷಗಾನ ఒక ಘಾಟೋಪರದ ಸ್ವಲ್ಪ ಪೂರ ಮೇರ ಕ್ಷೇತ್ರ మీరు ಮಾತ್ರ ಮುಂದೆ ಅಂತಿನಾರು ಇವತ್ತೊಂದು ಎಟ್ಟು ಬಾಂಬೆ ಡೈರೆಕ್ಟ್ ಹೋಗುತ್ತೆ ಜನಕ್ಕಳಿಗೆ ಅರ್ಥಮಿತ್ತು ಭಾರಿ ಗೌರವ ಇತ್ತು ಜನಕ್ಕಳು ಅರ್ನ ಕಷ್ಟಕಾಲವು ಬಾಂಬೆದ ಜನತೆ ಅರೆದು ಸಹಾಯ ಆತಿರುವಂತೆ ನಾನು ಗೌರವ ಮತ್ತು ನಾನು ಬಾಂಬೆದ ಪ್ರತಿನಿಧಿಯಾದ ಪಾತಿರ್ನಿತ್ತು ಬಾಂಬೆಡ ಅರ್ನೊಟ್ಟಿಗೆ ಇತ್ತಿರದಾದ್ರೆ ಹಂಗೆ ಪಾತಿರ್ ಒಂದು ರೀತಿ ತೂರಿಂದಂಡ ಯಾನು ಪೂಂಜರ್ನ ಆತ ಆತ್ಮೀಯರ ಎತ್ತರ ಹತ್ತಿರಲ್ಲ ಎಂಕ್ಲಿ ಮುಟ್ಟ ಎತ್ತರ ಇರೋದ್ರ ಸುಮಾರು ಯಾನ ವಿಷಯ ಕೇಂದ್ರೆ ಎಂಕ್ಲು 73 74 ಏನಂದಾಜು ಹಿಂಗೆ ಸರಿ ನೆನಪುಜ್ಜಿ ಆ ವಿಷಯ 74 75 ನಾನು ಮೂಲು ಸುರೂತೊಂದು ಪ್ರಸಂಗ ಬರೆದು ಪಟ್ಟುವರಿ ದೊಡ್ಡೋಲಗಡ ನಮ್ಮ ಅಸೆಗೊಳ್ಳೆ ಆತ ನಂಚಿದ್ರೆ ಅಂಕಪಷ್ಟ ಮತ್ತು ಐದು ಭಾಗವಹಿಸಿದೆ ಎಲ್ಲಿ ಪ್ರಾಯದ ಪೂಂಜರು ಅಪಗನೇ ಪ್ರತಿಭಾವಂತೆ ಇನ್ನೊಂದು ಅಂಚಿತ್ರ ಪೂಂಜರು ಒಂದು ಅದ್ಭುತ ಪ್ರತಿಭಾವಂತೆ ಪಂಡಿತ ದಂಡ ಅರಣ್ಯ ವೆಚ್ಚ ಒಂದು ಅರಣ್ಯ ಏತೋ ನೆನವರಿಕೆ ಮಲ್ತನಲ್ಲ ಒಂದು ಅವನು ಇಂಕಲ್ ಎಲ್ಲ ಕಲ್ಲಂಗಡಿ ಏತೋ ಬತ್ತದಾರು ಮಲ್ತನ ಅಂಚಿತ್ರ ಅರ್ನೊಂದು ಬಹು ಸವ್ಯಸಾಚಿತ್ತು ಅಸ್ತಿತ್ವ ಕಾಳಜಿ ಪಾತ್ರ ಮಾಡುತ್ತೇನೆ ಈ ನಮ್ಮ ಗ್ರಾಮದ 2 ಸವ್ಯಸಾಚಿನಗಳು ಗೋಲ್ಡ್ ಮಾರಿ ಅಂಕಕ್ಷೇತ್ರ ಬೇಕಾ ಅಂದು ಆಡು ಸುಮಾರು ಜನ ಅಂತೀರಿ ಮಾತ ಕ್ಷೇತ್ರಗಳ ಕೈ ಪಾಡ್ತನಾರ ಓಲೋಲು ಓಲೋಲ್ಬೋದು ಅಂಚಿತ್ರ ಒಂದು ದಿವ್ಯಾತ್ಮಕ ಯಾನು ಎನ್ನ ಹೃದಯಸ್ಥವ ಅಂಚಿತ್ರ ನಮ್ಮನ್ನು ಅರ್ಪಣೆ ಮಾಡ್ಕೊಂಡಿಲ್ಲ ಅಂಚಿನ ಮಾತು 3 ವರ್ಷ ಇದು ಒಟ್ಟಿಗಿತ್ತು ಎಲ್ಲ ಸ್ವತ್ತು 8ನೇ ಕ್ಲಾಸ್ 10ನೇ ಕ್ಲಾಸ್ ಅವಾಗಲೇ ಯಾರು ಅದ್ಭುತ ಪ್ರತಿಭಾವಂತ ವ್ಯಕ್ತಿ ಒಂದು ರಾತ್ರಿ ಇಡೀ ರಾತ್ರಿ ಯಕ್ಷಗಾನ ಆಟದ ಮನದಲ್ಲಿ ಲೆಕ್ಕ ಪರೀಕ್ಷೆ ನೂದು ಪಡೆದಿನ ವ್ಯಕ್ತಿ ಎಂಟು ಮತ್ತು ನೂದು ಬರೆದು ಬಂದ ಕಾಲದಲ್ಲಿ ಆತನ ಪರ ಆಗ ಅಂಚಿನ ಆಟ ಅಪ್ಪಗನೇ ಆತ ಅಭಿಮಾನ ಅಂಚಿನ ವ್ಯಕ್ತಿತ್ವ ಎಲ್ಲೊಟ್ಟಿಗೆ ಯಾರು 3 ವರ್ಷ ಎಲ್ಲೊಟ್ಟಿಗೆ ಇತ್ತು ಹೆಂಗೆ ನನಗೆ ಆತ್ಮಗುರು ಶಾಂತಿ ಕಡುವ ಸಂಘದ ದೇವರು ಪ್ರಾರ್ಥನೆ ಅಂಚಿನ ಪುಂಜೇರಿ ಸದ್ಗತಿಗೆ ಮಾತೆಲ್ಲ ಹಿಂಗೆ ಪ್ರಾರ್ಥನೆ ಮಂತಾಡು ಶೇಷನೆ ಪಗಡಿಸಲು ಸುಖತ ಪಾಲ್ಗಡಲಿವಗೆ ಮನೆಯಂಗಳನು ಮಾರಿಯು ನಿರತ ಸೇವಿತನು ಇವನ ರಸಿಯೇ ಸೀತೆ ಇವನ ರಸಿಯೇ ಸೀತೆ ನೋಡಲ್ಲಿವನ ವಕ್ಷದೊಳಿಗಳು ನೀಲೆಯೊಳಿವನು ಭೂಮಿಗವ ತರಿಸಿ
ನಟಿಸಿದ ನಟನೆಗಳುವೆ ಯುವಕಳ ಶ್ರೀರಾಮ ರಾಮ 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 ಧರೆಯೋಳು ಪೆಸರಾಂತವರ ಕಟೀಲ ಕ್ಷೇತ್ರವಿ ತೋಳಿಲ್ಲತ್ತಿ ಧರೆಯೋಳು ಪೆಸರಾಂತ ವರ ಕಟೀಲ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಹಾಗಣಪಗೆ ಭ್ರಮರಾಂಬೆಗೆ ಜಯ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ಭದ್ರಂ ಶುಭಂ ಮಂಗಲಂ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಮೃಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿ